ಕಿನ್ನಿಗೋಳಿ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡಬಿದ್ರೆ ಸಹಭಾಗಿತ್ವದಲ್ಲಿ ಆಟಿಡೊಂಜಿ ದಿನ ವಾಯ್ಸ್ ಆಫ್ ಆರಾಧನಾ ಪ್ರತಿಭೆಗಳಿಂದ ಜಾನಪದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಬಂದಿರುವ ಗಣ್ಯ ಅತಿಥಿಗಳಾದ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುಣನೂರು, ಕೆ ಭುವನಾಭಿರಾಮ ಉಡುಪ ಯುಗಪುರುಷ ಕಿನ್ನಿಗೋಳಿ, ಡಾಕ್ಟರ್ ರಾಜೇಶ್ ಆಳ್ವ ಬದಿಯಡ್ಕ ತುಳುವಡ್, ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ತು ತಾಲೂಕು ಘಟಕ ಮೂಡುಬಿದರೆ, ತಿಪ್ಪೇಶ್ ಅಮೀನ್, ಶ್ರೀ ರಾಜೇಶ್ ಕೈಲಾರ್ ಕಾರ್ಯದರ್ಶಿ ಕರ್ನಾಟಕ ಜಾನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಅಗರಿ ರಾಘವೇಂದ್ರ ರಾವ್ ಅಗರಿ ಎಂಟರ್ಪ್ರೈಸಸ್ ಗೌರವ ಸಲಹೆಗಾರರು ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕು ಘಟಕ ಮೂಡುಬಿದ್ರೆ, ಡಾಕ್ಟರ್ ಮಂದಾರ ರಾಜೇಶ್ ಭಟ್ ಉಪಾಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಅರುಣ್ ಅಜಕಾರು ಕರ್ನಾಟಕ ಜಾನಪದ ಪರಿಷತ್ತು ಸದಸ್ಯರು, ಡಾಕ್ಟರ್ ನಿರಂಜನ್ ಎಸ್ ಶೆಟ್ಟಿ ಮನೋಶಾಸ್ತ್ರಜ್ಞ ಸುನಂದ ವೆಲ್ನೆಸ್ ಸೆಂಟರ್ ಕಾಪು. ಈ ಎಲ್ಲ ಅತಿಥಿಗಳನ್ನು ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕು ಘಟಕ ಮೂಡುಬಿದ್ರೆ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೇಡಮ್. ಇದೀಗ ಮಲ್ಲಿಕಾ ಸುಕೇಶ್ ಇವರಿಂದ ಪ್ರಾರ್ಥನೆ. ವಿಘ್ನನು ಆಗ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ ವಿಘ್ನನು ಆಗ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ ಬಂಡಸಾಲೆ ಜ್ಞಾನೋದ ಈರೆ ವಿನಾಯಕೆ ಬಂಡಸಾಲೆ ಜ್ಞಾನದ ಈರೆ ವಿನಾಯಕೆ ಮುಕ್ತಿನ ಕೋರುಲೆ ಸ್ವಾಮಿ ಬಗೆ ಬಗೆ ತಬಂಗ ಹಲಕೆಲವು ದುಃಖ ಬಗೆ ಬಗೆ ತಬಂಗ ಬಗೆ ಇರೆಗಾದೆಯೇ ಮುಗಿಪೇ ವಿಘ್ನನು ಆಗ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ ವಿಘ್ನನು ಆಗ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ. ಧನ್ಯವಾದಗಳು ಮೇಡಮ್. ಇದೀಗ ಮುಂದೆ ಸ್ವಾಗತ ನುಡಿಗಳು ಪದ್ಮಶ್ರೀ ಭಟ್ ನಿಡ್ಡೋಡಿ ಅಧ್ಯಕ್ಷರು ಕರ್ನಾಟಕ ಜನಪದ ಪರಿಷತ್ತು ಮೂಡುಬಿದ್ರೆ ಇವರು ಎಲ್ಲ ಗಣ್ಯರನ್ನ ಸ್ವಾಗತಿಸಬೇಕಾಗಿ ವಿನಂತಿ ಮೇಡಮ್. ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಯುಗಪುರುಷ ಕಿನ್ನಿಗೋಳಿ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡುಬಿದ್ರೆಯ ಆಟಿಡೊಂಜಿ ದಿನ ಕಾರ್ಯಕ್ರಮ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಸ್ಮರಿಸಿಕೊಳ್ಳುವ ಮತ್ತು ಸಂಭ್ರಮಿಸುವ ಈ ವಿಶೇಷ ದಿನವನ್ನು ಇಂದು ನಾವು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಜ್ಯೋತಿ ಬೆಳಗುವ ಉದ್ಘಾಟಕರಾದ ಧರ್ಮದರ್ಶಿ ಹರಿಕೃಷ್ಣ ಪುಣನೂರು ಇವರು ಜೀವನದಲ್ಲಿ ಸಾಧನೆಗಳ ಮೂಲಕ ಸಮಾಜಕ್ಕೆ ದಾರಿ ತೋರಿಸಿದವರು. ಇವರಿಗೆ ನನ್ನ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತೇನೆ. ಇವರಿಗೆ ನಿರಂಜನ್ ಶೆಟ್ಟಿ ಇವರು ವೀಳ್ಯದೆಲೆ ಅಡಿಕೆ ನೀರಿ ಸ್ವಾಗತಿಸಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಶೋಭೆ ತರುವಂತೆ ಸದಾ ಚುರುಕಾಗಿರುವ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ಸಲ ಪ್ರೋತ್ಸಾಹ ನೀಡುವ ಕಲಾ ಪೋಷಕರೂ ಆದ ಉಜ್ವಲ ಶುಭಾಂಶನೆಗೈಯುವ ಭುವನಾಭಿರಾಮ ಉಡುಪ ನಿಮಗೆ ನನ್ನ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ರಾಜೇಶ್ ಕೈಲಾರ್ ಸರ್ ಇವರು ವೀಳ್ಯದೆಲೆ ಅಡಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ ಸರ್.
ಈ ಸಂದರ್ಭದಲ್ಲಿ ಆಟಿಯ ಮಹತ್ವವನ್ನು ಪ್ರಸ್ತುತಪಡಿಸುವ ಹಾಗೂ ತುಳುವರ್ಲ್ಡ್ ಫೌಂಡೇಶನ್ನ ಡಾಕ್ಟರ್ ರಾಜೇಶ್ ಆಳ್ವ ಇವರಿಗೆ ನನ್ನ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ನಮ್ಮ ಭುವನಾಭಿರಾಮ ಉಡುಪ ಸರ್ ಇವರು ಅಡಿಕೆ ವೀಳ್ಯದೆಲೆಯನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಕಾರ್ಯದರ್ಶಿಗಳು ಕಲಾ ಪೋಷಕರು ಆದ ರಾಜೇಶ್ ಕೈಲಾರ್ ಅವರಿಗೆ ನನ್ನ ಕಡೆಯಿಂದ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ಭಾಸ್ಕರ್ ದೇವಾಡಿಗ ಸರ್ ಇವರು ವೇದಿಕೆಯ ಮೇಲೆ ಬಂದು ಎಳೆ ಅಡಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರೂ ಆದ ಡಾಕ್ಟರ್ ಮಂದಾರ ರಾಜೇಶ್ ಭಟ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ಚಂದ್ರಹಾಸ ದೇವಾಡಿಗ ಸರ್ ಇವರು ವೀಳ್ಯದೆಲೆ ಅಡಿಕೆ ನೀಡಿ ಸ್ವಾಗತಿಸಲಿದ್ದಾರೆ. ನಮ್ಮ ಆತ್ಮೀಯರು ಉದ್ಯಮಿಗಳು ಆದ ಅರುಣ್ ಅಜೇಕಾರ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ಭಾಸ್ಕರ್ ದೇವಾಡಿಗ ಸರ್ ಇವರು ವೇದಿಕೆಯ ಮೇಲೆ ಬಂದು ಎಳೆ ಅಡಿಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮನೋಶಾಸ್ತ್ರಜ್ಞ ಸುನಂದ ವೆಲ್ನೆಸ್ ಸೆಂಟರ್ ಕಾಪು ಇದರ ಚೇರ್ಮನ್ ಆದ ಡಾಕ್ಟರ್ ನಿರಂಜನ್ ಎಸ್ ಶೆಟ್ಟಿ ಇವರಿಗೆ ನನ್ನ ಕಡೆಯಿಂದ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ಡಾಕ್ಟರ್ ಮಂದಾರ ರಾಜೇಶ್ ಭಟ್ ಸರ್ ಇವರು ವೀಳ್ಯದೆಲೆ ಅಡಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಕರ್ನಾಟಕ ಜಾನಪದ ಮೂಡುಬಿದ್ರೆ ಪರಿಷತ್ ಮೂಡುಬಿದ್ರೆ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಚಂದ್ರಹಾಸ ದೇವಾಡಿಗ ಇವರಿಗೆ ನನ್ನ ಕಡೆಯಿಂದ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ಸದಾನಂದ ನಾರಾವಿ ಸರ್ ಇವರು ವೇದಿಕೆಯ ಮೇಲೆ ಬಂದು ಎಲೆ ಅಡಿಕೆ ಹಾಗೂ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಸಾಧಕರು ಸಮಾಜದ ಗಣ್ಯ ವ್ಯಕ್ತಿಗಳು ನಮ್ಮ ವೇದಿಕೆಯಲ್ಲಿ ಇರುವುದು ನಮ್ಮ ಹೆಮ್ಮೆ. ಕಲಾ ಪೋಷಕರಾದ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನನ್ನ ಪ್ರೀತಿಪೂರ್ವಕ ಸ್ವಾಗತ. ಹಾಗೂ ತುಳುನಾಡು ವಾರ್ತೆಯ ನೇರ ಪ್ರಸಾರ ಪ್ರಸ್ತುತಪಡಿಸುವವರಿಗೆ ಸೌಂಡಿನವರಿಗೆ ಪತ್ರಕರ್ತ ಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕ ಸ್ವಾಗತ. ಆಟಿಡೊಂಜಿ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಬಂದಿರುವ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಸ್ವಾಗತ. ಧನ್ಯವಾದಗಳು ಮೇಡಮ್. ಇದೀಗ ಪದ್ಮಶ್ರೀ ಭಟ್ ನಿಡ್ಡೋಡಿ ಮೇಡಮ್ ಇವರಿಗೆ ವೀಳ್ಯದೆಲೆ ಅಡಿಕೆಯನ್ನು ನೀಡಬೇಕಾಗಿ ಮಲ್ಲಿಕಾ ಸುಕೇಶ್ ಮೇಡಮ್ ಇವರೊಟ್ಟಿಗೆ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ಬೆಳಕು ಎಂದರೆ ಬೆಳವಣಿಗೆ. ದೀಪ ಬೆಳಗಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ಒಳಜ್ಞಾನದ ಉಲ್ಲೇಖವಾಗಿದೆ. ಇಂದು ಈ ಪವಿತ್ರ ದೀಪ ಬೆಳಗಿಸುವುದರ ಮೂಲಕ ನಾವು ನಮ್ಮ ಕಾರ್ಯಕ್ರಮವನ್ನು ಶುಭಾರಂಭಿಸಲಿದ್ದೇವೆ. ಈ ಬೆಳಕು ನಮ್ಮೆಲ್ಲರ ಬದುಕಿನಲ್ಲಿ ಜ್ಞಾನ, ಶ್ರದ್ಧೆ ಮತ್ತು ಶಕ್ತಿ ತುಂಬುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಇದೀಗ ನಮ್ಮ ಕಾರ್ಯಕ್ರಮವನ್ನು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಇವರು ತನ್ನ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಹಾಗೂ ಎಲ್ಲ ಗಣ್ಯ ಅತಿಥಿಗಳು ಕೈ ಜೋಡಿಸಬೇಕಾಗಿ ವಿನಂತಿ. दीपज्योतिर्नमोस्तुते दीपज्योतिर्नमोस्तुते दीप
I'm sure many ಉದ್ಘಾಟನೆಗೈದ ಎಲ್ಲ ಉದ್ಘಾಟಕರಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಪ್ರೀತಿಯ ನಮನಗಳು. ಇದೀಗ ಮುಂದೆ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾದ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಗಣ್ಯರೇ, ಆತ್ಮೀಯ ಸಹೋದರರೇ, ಒಳ್ಳೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಜಾನಪದ ಪರಿಷತ್ನವರು ಆಯೋಜಿಸಿದ್ದಾರೆ. ಜನಗಳು ಇದರ ಬಗ್ಗೆ ತಿಳಿದುಕೊಳ್ಬೇಕು. ಇದು ಆಟಿ ತಿಂಗಳು. ನಮ್ಮ ತುಳುವರಿಗೆ ಬಹಳಷ್ಟು ಸಂಪ್ರದಾಯಗಳಿದೆ. ಅದು ಇವತ್ತಿನ ವಿದ್ಯಾಭ್ಯಾಸದ ಜೊತೆಯಿಂದಾಗಿ ಮರೆತು ಹೋಗ್ತಾ ಇದೆ. ಅದನ್ನು ಉಳಿಸುವಲ್ಲಿ ಇಂಥ ಕಾರ್ಯಕ್ರಮ ಮಾಡಿ ಎಚ್ಚರಿಕೆ ಕೊಡುವಂಥ ಕೆಲಸ ಆಗಬೇಕು. ಜನಪದ ಪರಿಷತ್ ಅದರ ಬಗ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ. ಇಲ್ಲಿಗೆ ಬಂದಾಗ ತುಳುವಿನಲ್ಲಿ ಹೆಚ್ಚಿಗೆ ಪ್ರಾಶಸ್ತ್ಯ ನೀಡಬೇಕು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ತುಳುವರು ಸುಮ್ಮನೆ ಕೂತ್ಕೊಂಡು ನಮ್ಮ ಒಂದು ತುಳುವನ್ನು 8ನೇ ಪರಿಷತ್ತಿಗೆ ಸೇರಿಸಲಿಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಇಷ್ಟು ವರ್ಷ ನಮ್ಮ ರಾಜಕಾರಣಿಗಳೆಲ್ಲ ಹೇಳ್ತಾ ಇದ್ದಾರೆ, ಯಾರು ಮಾಡಲಿಕ್ಕಾಗಲಿಲ್ಲ. ನಂದು ಒಂದು ವೈಯಕ್ತಿಕ ಹೇಳುವುದಿದ್ರೆ ತುಳು ರಾಜ್ಯ ಆಗಬೇಕು. ಪಂಚದ್ರಾವಿಡ ಭಾಷೆಯಲ್ಲಿ ತುಳು ಒಂದು ಭಾಷೆ. ಆಂಧ್ರದಲ್ಲಿ ತೆಲುಗನ್ನು 2 ಭಾಷೆ ಒಂದು ತುಳು ಮಾಡುವಾಗ ನಮಗೆ ಗೋವಾದಷ್ಟು ಇರುವ ಒಂದು ಜಾಗ ತುಳುನಾಡನ್ನು ಯಾಕೆ ಮಾಡಲಿಕ್ಕಾಗುವುದಿಲ್ಲ? ಆದ್ದರಿಂದ ಇದು ಮಾಡಬೇಕು. ನಮ್ಮ ಜಾನಪದ ವಿಭಾಗಗಳು ತಮಿಳುನಾಡಲ್ಲಿ ಭಾಳಷ್ಟು ಇದೆ. ಅದೆಲ್ಲ ಮರೆತು ಹೋಗಬಾರ್ದು. ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಮಕ್ಕಳು ಕಲಿಯೋದ್ರಿಂದ ಅವರಿಗೆ ರಾಮಕೃಷ್ಣ ದೇವರ ಬಗ್ಗೆ ಗೊತ್ತಿಲ್ಲ, ದೈವಗಳ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರೆಲ್ಲ ಇಲ್ಲಿ ಕಲಿತು ಬಿಟ್ಟು ಹೊರ ರಾಷ್ಟ್ರಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಮತ್ತು ಇಲ್ಲಿ ಅನುಕೂಲ ಇದ್ದರೂ ತಂದೆ ತಾಯಿಗಳು ಅನಾಥರಾಗುತ್ತಾರೆ, ವೃದ್ಧಾಶ್ರಮಕ್ಕೆ ಸೇರ್ತಾರೆ. ಹಾಗಾಗಬಾರ್ದು. ನಮ್ಮ ಕಲೆಗಳಿಗೆ ಗೌರವ ಕೊಟ್ಟರೆ ಆ ಮಕ್ಕಳಿಗಾಗುತ್ತೆ. ನಾನು ಯಾವಾಗಲೂ ಶಾಲೆಯಲ್ಲಿ ಪಾಠದ ಜೊತೆಗೆ ಪಾಠೇತರ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ ಅಂತೇಳಿ, ಆ ರೀತಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮದಾಗ, ಯಶಗಾನ ಆಗಲಿ ಇದಾಗಲಿ ಇಂಥ ಕಾರ್ಯಕ್ರಮಗಳಾದಾಗ ಜನಗಳಲ್ಲಿ ಮಕ್ಕಳನ್ನು ಕರೆದುಕೊಳ್ಬೇಕು. ಯಾಕೆಂತೇಳಿದರೆ ಹಿರಿಯರಿಗೆ ಇದರ ಬಗ್ಗೆ ಗೊತ್ತಿದೆ, ಮಕ್ಕಳಿಗೆ ಗೊತ್ತಾಗಬೇಕು. ಆ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಕ್ಕೆ ಬರುವಾಗ ಆದಷ್ಟು ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಅವರಿಗೆ ಈ ಜಾನಪದ ಬಗ್ಗೆ, ನಾವು ತುಳು ಬಗ್ಗೆ ವಿಶೇಷ ಆಸಕ್ತಿಯಿಂದ ಓದಿ ಹೇಳಿದರೆ ಒಳ್ಳೆಯ ಆಸಕ್ತಿ ಬರ್ತದೆ. ಅಂಥ ಕೆಲಸ ಮಾಡಿದಾಗ ಒಂದು ತುಳುನಾಡಿನಲ್ಲಿ ಅದು ಉಳಿರ್ತದೆ. ಆದ್ದರಿಂದ ಎಲ್ಲರೂ ನಾವು ಜಾನಪದ ಪರಿಷತ್ ಕೂಡ ನಮ್ಮ ಇಲ್ಲಿಯ ಕಲೆಗಳನ್ನು ಮರೆಯದ ರೀತಿಯಲ್ಲಿ ತೋರಿಸಿ ಜನಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭಾರೈಸ್ತಿದ್ದೇನೆ. ಇದೀಗ ಮುಂದೆ ವೇದಿಕೆಯ ಮೇಲೆ ಶುಭಾಂಶದೊಂದಿಗೆ ಭುವನಾಭಿರಾಮ ಉಡುಪ ಸರ್ ಇವರು. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಜಿಲ್ಲಾ ತಾಲೂಕು ಘಟಕ ಯುಗ ಪುರುಷದ ಜೊತೆಗೆ ಈ ಒಂದು ಜಾನಪದ ಸಾಂಸ್ಕೃತಿಕ ವೈಭವ ಮತ್ತು ಆಟಿಡೊಂಜಿ ದಿನ ಈ ಕಾರ್ಯಕ್ರಮದ ಸಂದರ್ಭ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ಹರಿಕೃಷ್ಣ ಪುನರೂರು ಇದ್ದಾರೆ, ಪದ್ಮಶ್ರೀ ಇದ್ದಾರೆ, ರಾಜೇಶ್ ನಾಯಕರು ಇದ್ದಾರೆ, ನಮ್ಮ ಇವರು ನಂದಾರ, ಮತ್ತು ಹಿರಿಯರಾದ ನಿರಂಜನರವರು ಹಿರಿಯರು ಎಲ್ಲ ವೇದಿಕೆಯಲ್ಲಿದ್ದಾರೆ. ನೀವೆಲ್ಲ ಸೇರಿದ್ದೀರಿ. ಪದ್ಮಶ್ರೀಯವರು ಪ್ರತಿ ವರ್ಷ ಅವರ ಆರಾಧನಾ ಸಂಸ್ಥೆ ಮೂಲಕ ಆಟಿಡೊಂಜಿ ಕೂಟ ಕಾರ್ಯಕ್ರಮ ಪ್ರತಿ ವರ್ಷ ಇಲ್ಲಿ ಮಾಡ್ತಾ ಇದ್ದಾರೆ. ಕೇವಲ ಅದು ಮಾತ್ರ ಕಾರ್ಯಕ್ರಮ ಅಲ್ಲ, ಪ್ರತಿ ವರ್ಷ ಒಂದು 5-6 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ ವಿಷಯ ನಮಗೆ ತಿಳಿದೇ ಇದೆ. ಅವರು ಯಾವುದು ಕೇಳಿದ್ರು ಕೂಡ, ಯಾವಾಗ ಕೇಳಿದ್ರು ಕೂಡ ನಾನು ಮಾಡಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಹೇಳುವಂಥ ಮಾತುಂಟು. ನಾನು ಈ ಬಾರಿ ಇದು ಯಕ್ಷಲಹರಿಯ ತಾಳಮದ್ದಲೆ ಸಪ್ತಾಹ ಇದ್ದ ಕಾರಣ ಆ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಮಾಡುವಂಥ ಚಿಂತನೆ ಅದು ಕೂಡ ನಾಳೆಯ ದಿವಸ ಇತ್ತು. ಅದು ನಾಳೆ ಯಕ್ಷಲಹರಿಯ ಸಮಾರೋಪ ಕಾರ್ಯಕ್ರಮ ಈ ವೇದಿಕೆಯಲ್ಲಿ, ಆ ಬಳಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಇದ್ದ ಕಾರಣ ಹೇಗಾದರೂ ಮಾಡಿ ಒಂದು ಸುಧಾರಿಸ್ಕೊಂಡು ಹೋಗುವ ಅಂತ ಹೇಳೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಾವ ನಿಟ್ಟಿನಲ್ಲಿ ಕೂಡ ಇದನ್ನು ಬದಲಾವಣೆ ಮಾಡೋದು ಬೇಡ, ಅದೇ ದಿವಸ ಮಾಡುವ, ಇಲ್ಲೇ ಮಾಡುವ ಏನಂತ ಚಿಂತನೆಯೊಂದಿಗೆ ಅವರಲ್ಲಿ ಕೇಳಿಕೊಂಡು ತಕ್ಷಣ ಯಾವುದೇ ಒಂದು ನಮಗೆ ದೊಡ್ಡ ಬೇಡಿಕೆಯನ್ನು ಇಡದೆ ಒಳ್ಳೆಯ ರೀತಿಯಲ್ಲಿ ಅವರೇ ವ್ಯವಸ್ಥೆ ಮಾಡಿಕೊಂಡು ನಾವು ಹಿಂದೆ ಸಹಕರಿಸಿದ್ದೇವೆ, ಮುಂದಕ್ಕೂ ಸಹಕರಿಸ್ತೇವೆ, ನಿಮ್ಮ ಜೊತೆ ಸದಾ ಇದ್ದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಧರ್ಮಶ್ರೀ ಹರಿಕೃಷ್ಣ ಪುನರೂರವರು ಈ ಕಾರ್ಯಕ್ರಮವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಉದ್ಘಾಟಿಸಿ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಈ ದಿವಸ ಈ ಆಟಿ ಅಮಾವಾಸ್ಯೆ ಆ ದಿವಸ ಆ ಕಷಾಯವನ್ನು ಕುಡುವ ಮೂಲಕ ನಮ್ಮಲ್ಲಿರುವಂಥ ಎಲ್ಲ ರೋಗ ರುಜಿನಗಳನ್ನು ದೂರ ಮಾಡುವ ನಿಟ್ಟಿನಲ್ಲಿ ಅಂದು ಆರಂಭ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಕಷಾಯ ಕುಡಿಯುವಂಥ ಕಾರ್ಯಕ್ರಮ ಬಸ್ ಸ್ಟ್ಯಾಂಡ್ ಇರ್ಬೋದು, ಎಲ್ಲೆಲ್ಲೆಲ್ಲ ಕಡೆಗಳಲ್ಲಿ ಮಾಡುವಂಥ ಕಾರ್ಯಕ್ರಮ ಒಳ್ಳೆಯ ಸಂಘಟನೆಗಳು ಮಾಡ್ತಾ ಇವೆ. ಈ ಆಚರಣೆ ಮೂಲಕ ಎಲ್ಲ ಕಡೆಯಲ್ಲಿ
ಆಟಿ ಆಚರಣೆ ಆಟ ಅಂದರೆ ಮಲ್ತಿರೇನೆ ಮಲ್ಪುರಿಯೇ ಮಾತುಗಟ್ಟಲೆ ಮಲ್ತದುಲ್ಲರೆ ಅಂತ ಅದೇ ಮಾತು ಬರಬಹುದು. ಆದರೆ ಈ ಮಹತ್ವ ಇದ ದಿವಸವಾದ ಮಹತ್ವವನ್ನು ಕೆಲವರು ಮರೆಯುವಂಥ ಸಂದರ್ಭ ಇದೆ. ಅದು ಕೂಡ ಪುಟ್ಟ ಮಕ್ಕಳು ಇಲ್ಲಿ ಬಂದಿದ್ದಾರೆ, ಅವರು ಇಲ್ಲಿಗೆ ಹೆಚ್ಚಾಗಿ ಬರಬೇಕು. ಯಾಕಂದರೆ ಆ ಪರಂಪರೆ ಮುಂದುವರಿಬೇಕಾದ್ರೆ ಅವರು ಮುಂದೆ ನಮ್ಮ ನಾಡನ್ನು ಮುಂದುವರಿಸಿಕೊಂಡು ಹೋಗುವವರು. ಆ ಹಿಂದಿನ ಆಚರಣೆ ಯಾವುದುಂಟ ಅದನ್ನು ನಾವು ಮರೆಯಬಾರ್ದು. ಯಾಕೆ ಈ ಆಚರಣೆ ಮಾಡ್ತಾರೆ ಹೇಳೋ ಬಗ್ಗೆ ನಮ್ಮ ರಾಜೇಶ್ವರವರು ಒಳ್ಳೆಯ ರೀತಿಯ ಮಾತುಗಳನ್ನು ಮಾತಾಡಲಿಕ್ಕಿದ್ದಾರೆ. ಅವರ ಮೂಲಕ ಇದರ ಬಗ್ಗೆ ನೀವು ತಿಳಿಪಡಿಸಬೇಕು. ಈ ಹಿಂದಿನ ಈ ಸಂದರ್ಭದಲ್ಲಿ ಎಲ್ಲೆಲ್ಲ ಬೇರೆ ಬೇರೆ ಪಾತ್ರೋಡೆ ಇರ್ಬೋದು, ಆಮೇಲೆ ನಿಮ್ಮ ಉಪ್ಪುಡ ಪಚ್ಚಿರು ಇರ್ಬೋದು, ಬೇರೆ ಬೇರೆ ತಿಂಡಿ ತಿನಿಸುಗಳು ಆ ಸಂದರ್ಭದಲ್ಲಿ ನಮ್ಮ ಈ ಒಂದು ಆಟಿಯ ಸಂದರ್ಭದಲ್ಲಿ ಮನೆಗಳಲ್ಲಿ ಮಾಡಿ ಇದನ್ನು ಉಪಯೋಗಿಸುವಂಥ ಒಂದು ಒಳ್ಳೆಯ ಆಟಿದ ಕಾರ್ಯಕ್ರಮದ ಸಂದರ್ಭ ಎಲ್ಲರೂ ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿ ಮತ್ತು ಆ ಆಚರಣೆಯ ಮಹತ್ವವನ್ನು ತಿಳಿಸುವಂತಹ ಈ ಕಾರ್ಯಕ್ರಮ ನಿಜವಾಗಿಯೂ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ ನಮ್ಮ ಇವರು ಪದ್ಮಶ್ರೀ ಭಟ್ ಆರಾಧನಾ ಸಂಸ್ಥೆ ಮೂಲಕ ಅವರೆಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಯಾವಾಗಲೂ ಆರಾಧನಾ ಸಂಸ್ಥೆಯವರ ಕಾರ್ಯಕ್ರಮಕ್ಕೆ ಎಲ್ಲ ಪುಣ್ಯಾತ್ಮರು ನೀವು ಬರುವಂಥದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ. ನೀವು ಅವರ ಜೊತೆ ಬೇರೆ ಬೇರೆ ಕಡೆಗಳಿಂದ ಸುಳ್ಯದಿಂದ ಬಂದಿದ್ದಾರೆ, ಪುತ್ತೂರಿಂದ ಮತ್ತಷ್ಟು ಜನ ಬಂದು ಸೇರಿಕೊಳ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕಾರ್ಯಕ್ರಮ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಅದರ ಪ್ರಯೋಜನವನ್ನು ಬಂದು ಸೇರುವವರು ಅವ್ರು ನಿಜವಾಗಿಯೂ ಇವತ್ತು ಬಂದಿದ್ದರೆ ಅವರು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದರು, ಇದ್ದ ಮಾಹಿತಿಯನ್ನು ಪಡೆದಿದ್ದರು. ಮತ್ತು ಅದರಲ್ಲಿ ನಷ್ಟ ಅವರಿಗೆ, ನಮಗೇನು ನಷ್ಟ ಇಲ್ಲ. ಆದರೆ ಕಾರ್ಯಕ್ರಮ ಮಾಡುವುದೇ ದೊಡ್ಡ ವಿಚಾರ ಅಂತ ಹೇಳಿಕ್ಕೆ ನಾನು ಭಾಳ ಸಂತೋಷ ಹೇಳ್ತೇನೆ. ಜನ ಕಡಿಮೆ ಇರಲಿ ಜಾಸ್ತಿ ಇರಲಿ, ಆದರೆ ಈ ಪರಂಪರೆಯನ್ನು ಖಂಡಿತವಾಗಿಯೂ ಬಿಡುವಂಥ ಆರಾಧನಾ ಸಂಸ್ಥೆಯನ್ನು ಯುಗ ಪುರುಷರು ಖಂಡಿತವಾಗಿ ಬಿಡುವುದಿಲ್ಲ. ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ನಮ್ಮ ಒಂದು 3-4 ಜನ ಬೆಳಿಗ್ಗೆಯಿಂದ ಬಂದು ಇಡೀ ದಿವಸದ ಕಾರ್ಯಕ್ರಮ, ಅವ್ರ ಹೆಸರು ಅಂತ ಹೇಳಿ ಬೆಳಿಗ್ಗೆ ಬಂದವರು ದೀನ್ ರಾಜ್ರವರು, ಬಸವರಾಜ್ ಮಂತ್ರಿ, ಆಮೇಲೆ ಮತ್ತೊಬ್ಬರು ಭಾಸ್ಕರ ದೇವಡಿಗೆ 3-4 ಜನ ಈ ಸಂಸ್ಥೆ ಜೊತೆ ಕೈ ಜೋಡಿಸಿ ಬೆಳಿಗ್ಗೆ ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡುವ, ಜನ ಬರಲಿ ಬರದಿರಲಿ ಮಾಡುವಂತಹ ಪುಣ್ಯಾತ್ಮರನ್ನು ನಾವು ಅಭಿನಂದಿಸಲೇಬೇಕು. ತುಳುನಾಡು ವಾರ್ತೆಯವರು ಖಂಡಿತವಾಗಿಯೂ ನೀವು ಯಾವುದೇ ಹೆಚ್ಚಿನ ಫಲಾಪೇಕ್ಷೆಯನ್ನು ಬಯಸದೆ ತುಳುನಾಡು ವಾರ್ತೆಯ ಮೂಲಕ ಮನೆಯಲ್ಲಿ ಕೂತ್ಕೊಂಡು ಕೂಡ ನೋಡುವಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ ನಿಮ್ಮನ್ನು ಕೂಡ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಈ ಪರಂಪರೆ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದುವರಿಬೇಕು. ನಾಡಿನ ಜನತೆಗೆ ಇದಕ್ಕೆ ಹೇಳುವಂಥ ಮಾಡುವಂಥ ನಿಮ್ಮ ಯಾವ ಕಾರ್ಯ ಉಂಟೋ ಅದು ಯಶಸ್ವಿಯಾಗಿ ಜರುಗಿ ಈ ಇಂದಿನ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಜರುಗಿ ಎಲ್ಲರೂ ಇದರ ಸತ್ಪ್ರಯೋಜನ ಪಡೆಯುವಂತಾಗಲಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಅದರ ಜೊತೆಗೆ ನಾಳೆ ಯಕ್ಷಲಹರಿ ಯುಗ ಪುರುಷರ ಜೊತೆಗೆ ಆಗುವಂಥ ಯಕ್ಷಗಾನ ತಾಳಮದ್ದಲೆ ಸಪ್ತಾಹದ ಸಮಾರೋಪ ಸಮಾರಂಭ ಬೆಳಿಗ್ಗೆ ಜರುಗಿ ಸಾಯಂಕಾಲದವರೆಗೆ ರಾತ್ರಿವರೆಗೆ ಇಲ್ಲಿ ಜರುಗ್ತಾ ಇದೆ. ನಾಡ್ದು 10, 11, 12 3 ದಿವಸ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕೂಡ ಇಲ್ಲಿ ಜರಗಲಿದೆ. ಆ 3 ದಿವಸದ ಕಾರ್ಯಕ್ರಮದಲ್ಲಿ ಕೂಡ ನೀವೆಲ್ಲ ನಮ್ಮ ಜೊತೆಗಿದ್ದು ಉಪಸ್ಥಿತಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಬಳಿಕ 17ನೇ ತಾರೀಕಿನಂದು ವೈದ್ಯಕೀಯ ಶಿಬಿರ KMC ಡಾಕ್ಟರ್ ಅವರ ಮೂಲಕ, ಟೈಲರ್ಸ್ ಅಸೋಸಿಯೇಷನ್ ಅವರ ಮೂಲಕ ಇದೇ ವೇದಿಕೆಯಲ್ಲಿ ಮತ್ತೆ ಜರಗಲಿದೆ. ಬೇರೆ ಬೇರೆ ರೀತಿಯ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡುವಂಥ ಕಾರ್ಯಕ್ರಮ. ಒಟ್ಟಿನಲ್ಲಿ ಈ ವೇದಿಕೆಯಲ್ಲಿ ಈ ಸಭಾಂಗಣದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೇವೆ. ನೀವು ಬಂದು ಅದರ ಮಾಹಿತಿಯನ್ನು ಪಡ್ಕೊಂಡು ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಕೈ ಜೋಡಿಸಿ ಅಂತ ಹೇಳುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಮುಂದೆ ಡಾಕ್ಟರ್ ನಿರಂಜನ್ ಎಸ್ ಶೆಟ್ಟಿ, ಮನೋಶಾಸ್ತ್ರಜ್ಞ, ಸುನಂದ ವೆಲ್ನೆಸ್ ಸೆಂಟರ್ ಕಾಪು, ಇವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ ಸರ್. ಮಾತರಿಗಳ ಸೊಲ್ಮೆಲು ಎಲ್ಲರಿಗೂ ಧನ್ಯವಾದ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ವಂದನೆಗಳು. ಕಟೀಲಮ್ಮನ ಹೆಸರನ್ನು ನೆನೆಸುತ್ತಾ ಈ ದಿವಸದ ಈ ಕಾರ್ಯಕ್ರಮ ಜಾನಪದ ಸಾಂಸ್ಕೃತಿಕ ವೈಭವ ಹಾಗೂ ಆಟಿಡೊಂಜಿ ದಿನ. ಆಟಿಡೊಂಜಿ ದಿನ ಇದು ಇನ್ನು ಮುಂದೆ ಆಟಿಡೊಂಜಿ ಗಂಟೆ ಆಗಬಹುದು. ಈ ಥರ ನಮ್ಮ ತುಳುನಾಡಿನವರ ಈ ಆಟಿಡೊಂಜಿ ದಿನ ಪ್ರೋಗ್ರಾಮ್ ಅಂದರೆ ಮೊದಲು ಮನೆಯಲ್ಲಿ ಆಗ್ತಾ ಇತ್ತು. ಈಗ ಸಂಘಟನೆಯವರು ನೆನಪು ಇಟ್ಟುಕೊಂಡು ಮಾಡ್ತಾರೆ, ಊರಿನವರಿಗೆ ಇದರ ಅನುಭವ ಆಗಲಿ ಪರಿಚಯ ಆಗಲಿ ಅಂತ. ಆದರೆ ಕೆಲವು ಕಡೆ ಕ್ಲಾಶ್ ಆಗುತ್ತೆ ಪ್ರೋಗ್ರಾಮ್ಸ್. ಸೊ ಕೆಲವರು ಹೇಳಿದರೆ ಆಟಿಡೊಂಜಿ ದಿನ ಅದು ನಮ್ಮ ಊರಿನ ಪದಾರ್ಥ ತಿನ್ನುವ ಹೊತ್ತಿಗೆ ಹೋದರೆ ಸಾಕು. ಆದರೆ ಇದರ ಬಗ್ಗೆ ಯಾರಿಗೂ ಅಷ್ಟು ಅರಿವು ಇಲ್ಲ.
ಸೊ ಮಕ್ಕಳಿಗೆ ಈಗಾಗಲೇ ಗಣ್ಯರು ಹೇಳಿದರು, ಮಕ್ಕಳನ್ನು ಕರ್ಕೊಂಡು ಬನ್ನಿ. ಮಕ್ಕಳು ತಂದೆ ತಾಯಿ ಬರದೆ ಮಕ್ಕಳು ಬರುವುದಿಲ್ಲ. ಅವರಿಗೆ ಈಗ ಮ್ಯಾಗಿ ಬೇಕು ವೀಕೆಂಡ್, ಅವರಿಗೆ ಇದೆಲ್ಲ ಬೇಡ. ಸೊ ಇದರ ಲಾಭ ಅವರಿಗೆ ಗೊತ್ತಿಲ್ಲ. ಸೊ ಹಾಗೆ ಶಿವನ ಮದುವೆ ಆಗ್ತಿತ್ತಂತೆ. ಶಿವದೇವರ ಮದುವೆ ಆಗ್ತಾ ಇರುವಾಗ ಎಲ್ಲ ಅಷ್ಟದಿಗ್ಬಾಲಕರು, ಋಷಿಮುನಿಗಳು, ಸಪ್ತ ಋಷಿಗಳು, ಯಮ, ಇಂದ್ರ, ವರುಣ ಎಲ್ಲ ಹೋಗ್ತಾ ಇರುವಾಗ, ಆ ದಿಬ್ಬಣ ಅಂತ ಹೇಳುವುದರಲ್ಲಿ ಎಲ್ಲರೂ ಹೋಗ್ತಾ ಇರುವಾಗ ನಮ್ಮ ಈ ತುಳುನಾಡ ವಾರ್ತೆಯ ಹಾಗೆ ಆಗ ಒಬ್ಬ ಮೀಡಿಯಾ ಇದ್ರು, ಅವರ ಹೆಸರು ನಾರದರು ಅಂತ. ಅವರು ಹೋಗಿ ಪಾರ್ವತಿ ಎದುರಿಗೆ ಪ್ರತ್ಯಕ್ಷರಾದರಂತೆ. ಆಗಿ ಹೇಳಿದ್ರಂತೆ, ಅಯ್ಯೋ ಯಾರನ್ನು ಮದುವೆ ಆಗಲಿಕ್ಕೆ ಹೊರಟಿದ್ದೀಯಾ? ಅವನು ಪರ್ವತದಲ್ಲಿ ಇರುವುದು, ಅವನು ಭಸ್ಮ ಹಾಕುವುದು, ಅವನ ಕುತ್ತಿಗೆಯಲ್ಲಿ ಹಾವು ಇದೆ, ಅವನು ವೈರಾಗಿ, ಯಾಕೆ ಅವನನ್ನು ಮದುವೆ ಆಗ್ತೀಯ ಅಂತ ಹೇಳ್ತಾ ಇರುವಾಗ ಪಾರ್ವತಿ ಅವರ ದಿವ್ಯ ದೃಷ್ಟಿಯಿಂದ ನನ್ನ ಮತ್ತು ಶಿವನ ಜನ್ಮಾಂತರದ ಸಂಬಂಧ ಇದೆ, ಅದಕ್ಕೆ ಆ ಮೀಡಿಯಾ ಪರ್ಸನ್ ಆ ನಾರದರು ಹೋಗಿ ಎಷ್ಟು ನೆಗೆಟಿವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವರು ಇಲ್ಲ ನಾನು ಮದುವೆ ಆಗೋದಾದ್ರೆ ಅವರನ್ನೇ ಆಗುವುದು, ನನ್ನ ಅವರ ಸಂಬಂಧ ಏನು ಉಂಟು ಎಂತ ಉಂಟು ನನಗೂ ಗೊತ್ತು ಅವರಿಗೂ ಗೊತ್ತು, ಹಾಗಾಗಿ ಈ ನಿರ್ಧಾರ ಅಂತೂ ಖಂಡಿತ ಅಂತ ಪಾರ್ವತಿ ಶಿವನನ್ನೇ ಮದುವೆ ಆದರು. ಸೊ ಹಾಗೆ ಇವತ್ತು ಬೆಳಿಗ್ಗೆ ಇವರು ಬೇಗ ಬಂದಿದ್ದಾರೆ. ಈ ಟೆಲಿಕಾಸ್ಟ್ ಪ್ರೋಗ್ರಾಮ್ ಶುರುವಾಗುವುದಕ್ಕಿಂತ 2 ಗಂಟೆ ಮುಂದೆ ಮಾಡಬೇಕಿತ್ತು. ಇಲ್ಲಿ ಪ್ರೋಗ್ರಾಮ್ ಇದೆ, ಮನೆ ಮನೆಗೆ ಹೇಳಬೇಕು ಜನರಿಗೆ. ಅದಲ್ಲದೆ ಯಾರಿಗಾದರೂ ಹೇಳುವುದಾದರೆ, ನಾನೊಂದು ಪ್ರೋಗ್ರಾಮಿಗೆ ಹೋಗ್ತಾ, ಇವತ್ತು 2 ಪ್ರೋಗ್ರಾಮ್ ಇತ್ತು ಕಾಪುವಲ್ಲೇ, ಒಂದು ರೋಟರಿ ಅವರದ್ದು, ಇನ್ನೊಂದು ಪ್ರೋಗ್ರಾಮ್ ಇತ್ತು ಆಟಿಡೊಂಜಿ ದಿನ. ಆದರೆ ನಾನು ಹೇಳಿದೆ, ಇವರಿಗೆ ಪ್ರಾಮಿಸ್ ಮಾಡಿದ್ದೆ ಅಲ್ಲಿ ಹೋಗ್ಲಿಕ್ಕೆ ಉಂಟಂತ. ಅಯ್ಯೋ ಎಂಚಿನ ಮಾರ್ರೆ ಮಾತಾ ಕೊಡ್ಡಿಲ್ಲ ಉಂಡು ಅಣ್ಣ ನಮ್ಮ ಊರು ಬುಡ್ದಿರು ಒಡೆ ಪೋಪಿನಿ ಅಂತ. ಸೊ ಕೆಲವರು ಹೇಳ್ತಾರೆ. ಆದರೆ ನಾನು ಇಲ್ಲಿ ಬಂದ ಉದ್ದೇಶ ಏನಂದ್ರೆ, ಈ ಆಹಾರ ಪತ್ರಡ್ಡೆ, ತೇವು, ತಿಮರೆ, ತೊಜಂಕ್, ಬಸಲೆ, ಪತ್ಪೆ, ದಂಟ್, ಪೆಜಕಾಯಿ, ಪೆಲಕಾಯಿ, ಕೊರಂಟ್. ಸೊ ನಾನು ಒಂದು 36 ವರ್ಷ ಈ ಊರಲ್ಲಿ ಇರಲಿಲ್ಲ. ನನ್ನ ತುಳುವಲ್ಲಿ ಏನಾದರೂ ತಪ್ಪಿದ್ರೆ, ಕನ್ನಡದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಸೊ ಆದರೂ ಈ ತಾಯಿನಾಡು, ಈ ತುಳುನಾಡಿನ ಮಣ್ಣನ್ನು, ಅದರ ಪರಿಮಳವನ್ನು ಮರೆತಿಲ್ಲ. ಸೊ 36 ವರ್ಷದ ನಂತರ ಪುನಃ ನಮ್ಮ ಊರಲ್ಲಿ, ತವರೂರಲ್ಲಿ ಬಂದು ನಾನು ನೆಲೆಯಾಗಿ, ಸೊ ಆ ಪ್ರೀತಿಯೇ ನನ್ನನ್ನು ಸೆಳೆದದ್ದು. ಸೊ ನನ್ನ ವೆಲ್ನೆಸ್ ಸೆಂಟರ್ ಕಾಪುವಲ್ಲಿ ಇದೆ. ಸೊ ನಾನು ಇವತ್ತು ಯಾಕೆ ಬಂದದ್ದು ಅಂದರೆ, ಈ ಆಹಾರ, ಆಟಿಯ ಆಹಾರ ಮತ್ತು ನಮ್ಮ ಆರೋಗ್ಯ ಇದು ಹೇಗೆ ಒಂದಕ್ಕೊಂದು ಸರಿಸಮಾನವಾಗಿದೆ, ಇದರ ಬಗ್ಗೆ ಒಂದೆರಡು ವಿಷಯ ನಿಮಗೆ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನನ್ನ 4 ವರ್ಷದ ವಿದ್ಯಾಭ್ಯಾಸ ಮತ್ತು 27 ವರ್ಷದ ಒಂದು ಅನುಭವವನ್ನು ಅರ್ಧ ಗಂಟೆಯಲ್ಲಿ ನಾನು ಹಂಚಲಿಕ್ಕೆ ಆಗುವುದಿಲ್ಲ. ಆದರೆ ಎಷ್ಟು ಬೇಕಷ್ಟು ಕೊಡ್ತೇನೆ, ನಿಮ್ಗೆ ಎಷ್ಟು ಬೇಕಷ್ಟು ತಗೊಂಡೋಗಿ. ಇನ್ನು ಮುಂದೆ ಏನಾದರೂ ಇದರ ಬಗ್ಗೆ ತಿಳಿಲಿಕ್ಕಿದ್ರೆ ಖಂಡಿತ ಪದ್ಮಶ್ರೀ ಭಟ್ ಅವರ ಹತ್ರ ಸಂಪರ್ಕ ಮಾಡಿ ನನ್ನನ್ನು ಸಂಪರ್ಕ ಮಾಡಬಹುದು. ಸೊ ಆಹಾರ, ಈ ಎಲ್ಲ ಆಹಾರಗಳು ಇದು ಆಯುರ್ವೇದ ಅಂದರೆ ಬ್ರಹ್ಮದೇವರು ಮನುಷ್ಯನ ಸೃಷ್ಟಿ ಮಾಡುವುದಕ್ಕಿಂತ ಮೊದಲು ಈ ಭೂಮಿಗೆ ಕಳಿಸಿದ್ದು. ಸೊ ಇದು ಯಾರು ತಂದಿದ್ದಲ್ಲ, ಇದು ನಾವು ಇರುವುದಕ್ಕಿಂತ ಮೊದಲು ಬಂದಿದೆ, ನಾವು ಹೋದ ನಂತರ ಕೂಡ ಇಲ್ಲಿ ಇರಬಹುದು, ಶಾಶ್ವತ. ಆದರೆ ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಆ ಗಿಡಮೂಲಿಕೆಗಳು. ಸೊ ಪದಾರ್ಥಗಳು ಮನುಷ್ಯನನ್ನು ಹೇಗೆ ಆರೋಗ್ಯವಾಗಿ ಇಡಬಹುದು ಅಂದರೆ, ಆ ಬ್ರಹ್ಮನಿಂದ ಅದು ದಕ್ಷ ಪ್ರಜಾಪತಿಗೆ ನೆನಪು ಬಂದದ್ದು ಆಯುರ್ವೇದ. ಬ್ರಹ್ಮೋ ಸ್ಮರತ್ವ ಆಯುಷ್ಯವೇದಂ. ಸೊ ಆ ದಕ್ಷ ಪ್ರಜಾಪತಿಯಿಂದ ಅಶ್ವಿನಿ ಅವರಿಗೆ ನೆನಪು ಬಂತು, ಅಲ್ಲಿಂದ ಇಂದ್ರನಿಗೆ ನೆನಪು ಬಂತು, ಇಂದ್ರನಿಂದ ಆತ್ರಿ ಎಂಬ ಮಹರ್ಷಿ ಅವರಿಗೆ ನೆನಪು ಬಂತು, ಅಲ್ಲಿಂದ ಪುನರ್ವಸು ಆತ್ರೇಯ ಅವರಿಗೆ ನೆನಪು ಬಂತು. ಆ ಪುನರ್ವಸು ಆತ್ರೇಯನ 6 ವಿದ್ಯಾರ್ಥಿಗಳಿದ್ದರು. ಅವರಲ್ಲಿ ಒಬ್ಬರು ಅಗ್ನಿವೇಶ ಅಂತ, ಅವರು ಇದನ್ನು ಪುಸ್ತಕದಲ್ಲಿ ಬರೆದರು. ಸೊ ಅಷ್ಟರ ತನಕ ಮನುಷ್ಯರ ಬೆಳವಣಿಗೆ ಎತ್ತರ 12 ಫೀಟು 18 ಫೀಟು ಹಾಗೆ ಇತ್ತು. ಸೊ ಅಲ್ಲಿ ಅಗ್ನಿವೇಶ ಬರೆಯುವಾಗ ಅವರ ಎತ್ತರ ಕ್ಷೀಣ ಆಯಿತು, ಅದರೊಟ್ಟಿಗೆ ಬುದ್ಧಿ ಕ್ಷೀಣ ಆಯಿತು. ಅಲ್ಲಿಯ ತನಕ ಅವರು ಏಕಪಾಠಿ, ಅಂದರೆ ಒಬ್ಬರು ಏನಾದರೂ ಒಂದು ಸಲ ಹೇಳಿದರೆ ಅದನ್ನು ಬರೆಯುವಂತಿಲ್ಲ, ಅವರಿಗೆ ನೆನಪುಳಿಯುತ್ತಿತ್ತು.
ಆದರೆ ಅಗ್ನಿವೇಶನಿಗೆ ಅರ್ಥ ಆಯಿತು. ಇನ್ನು ಮುಂದಿನ ಜನರಿಗೆ ಈ ಆಯುರ್ವೇದವನ್ನು ಹೇಗೆ ತಿಳಿಸುವುದು, ಈ ಆಹಾರ ಪದ್ಧತಿಯನ್ನು ಹೇಗೆ ತಿಳಿಸುವುದು ಅಂತ ಅವರು ಬರೆದು ಬಿಟ್ಟರು ಅದನ್ನು. ಅದಾದ ನಂತರ ಒಂದು 300-600 BCಯ ನಂತರ ಚರಕ ಮಹರ್ಷಿ ಅದನ್ನು ಚರಕ ಸಂಹಿತ ಅನ್ನುವ ಹೆಸರಿನಲ್ಲಿ ಗದ್ಯ ಮತ್ತು ಪದ್ಯಪಾಠದಲ್ಲಿ ಬರೆದರು. ಸೊ ಅದೇ ಇವತ್ತು ನಾವು ತಿನ್ನುವ ಆಹಾರ ಆಯುರ್ವೇದ. ಸೊ ಆಯುರ್ವೇದ ಎನ್ನುವುದು ಮೆಡಿಸಿನ್ ಅಲ್ಲ, ಇದು ಮದ್ದಲ್ಲ. ಯಾವ ಶಾಸ್ತ್ರ ಪುರಾಣದಲ್ಲಿ ಈ ಮದ್ದುಗಳ ಬಗ್ಗೆ ಬರೆದಿಲ್ಲ. ಅದಕ್ಕೆ ಆಯುರ್ವೇದದಲ್ಲಿ ಔಷಧ ಅಂತ ಹೇಳ್ತಾರೆ. ಈ ಎಲ್ಲ ಆಹಾರಗಳು ನಮ್ಮ ದೇಹದಲ್ಲಿರುವ ಕೆಲವು ಹಾರ್ಮೋನ್ಗಳನ್ನು ಉದ್ವೇಗಗೊಳಿಸುತ್ತವೆ, ಅದನ್ನು ಕುಗ್ಗಿಸುತ್ತದೆ. ಸೊ ಆ ಹಾರ್ಮೋನ್ಗಳು ಏನಂದ್ರೆ 6 ಮುಖ್ಯ ಭಾವನೆಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಸೊ ಈ 6 ಭಾವನೆಗಳು 6 ವಿಷದಂತಹ ಹಾರ್ಮೋನ್ಗಳನ್ನು ನಮ್ಮಲ್ಲಿ ಉಂಟು ಮಾಡುತ್ತವೆ, ಅದು ಅತಿಯಾದರೆ. ಸೊ ಈ 6 ಗುಣಗಳನ್ನು ನಾವು ಹಿಡಿತದಲ್ಲಿಟ್ಟುಕೊಂಡ್ರೆ ಅದೇ ಔಷಧ. ಆ 6 ಭಾವನೆಗಳನ್ನು ನಾವು ಹಿಡಿತದಲ್ಲಿಟ್ಕೊಳ್ಬೇಕು. ಸೊ ಅದನ್ನು ಕೆಲವು ಸಲ ಏನಾಗುತ್ತೆ, ಅದು ಸಮಯಕ್ಕೆ ಸರಿಯಾಗಿ ಹೆಚ್ಚು ಆಗುತ್ತೆ, ಕಡಿಮೆ ಆಗುತ್ತೆ. ಅವುಗಳನ್ನು ಈ ಆಹಾರಗಳಿಂದ ನಾವು ನಿಯಂತ್ರಣಕ್ಕೆ ತರಬಹುದು. ಈಗಿನ ಭಾಷೆಯಲ್ಲಿ ಡೈಟ್ ಅಂತ ಹೇಳ್ತಾರೆ ಅದಕ್ಕೆ, ಆ ಬ್ಯಾಲೆನ್ಸ್ ಡೈಟ್. ಸೊ ಅದೇನಿಲ್ಲ, ಇದೆ. ನಮ್ಮ ಹಿರಿಯರುಗಳು ಯಾವಾಗಲೂ ಬ್ಲಡ್ ಟೆಸ್ಟಿಗೆ ಹೋಗಲಿಲ್ಲ, ಲ್ಯಾಬ್ಗಳು ಇರಲಿಲ್ಲ. ಈಗ ನೋಡಿದರೆ ಕಿನ್ನಿಗೋಳಿಯಲ್ಲಿ ಎಷ್ಟು ಉಂಟು ಲ್ಯಾಬ್? ಪಡುಬಿದ್ರಿಯಲ್ಲಂತ 5 ಉಂಟು, ಕಾಪುವಲ್ಲಿ 5 ಉಂಟು, ಕೇವಲ ರಕ್ತ ತೆಗೆಯುವ ಲ್ಯಾಬ್ಗಳು. ಆಮೇಲೆ ವೈದ್ಯರು ಅಲ್ಲೇ ಕೂತಿರ್ತಾರೆ, ಆ ರಕ್ತ ತೆಗೆಯುವವನೇ ಹೇಳ್ತಾನೆ ಫೋನ್ ಮಾಡಿ, ಸರ್ ಸ್ವಲ್ಪ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಈ ಡಾಕ್ಟರ್ ಹತ್ರ ಹೋಗಿ ಅಂತ. ಸ್ವಲ್ಪ BP ಜಾಸ್ತಿ ಇರಬಹುದು, ಆ ಡಾಕ್ಟರ್ ಹತ್ರ ಹೋಗಿ. ಸೊ ಹೀಗಾಗಿದೆ. ಸೊ ರಕ್ತ ತೆಗೆಯುವುದು ಯಾಕೆ? ನಮಗೆ ಏನಾದರೂ ಕಾಯಿಲೆ ಲಕ್ಷಣ ಕಂಡು ಬಂದ ನಂತರ ಹೋಗುವುದು ನಾವು. ಆದರೆ ಮುಂದೆ ಆಗಿರಲಿಲ್ಲ. ಮುಂದೆ ಅದೇ ಆಯುರ್ವೇದದ ಮೊದಲ ಶ್ಲೋಕ ಹೇಳುತ್ತದೆ, ಸಮಾದೋಷ ಅಂದ್ರೆ ವಾತ ಪಿತ್ತ ಕಫ ಇದು ಸರಿ ಇರಬೇಕು. ಸಮಾಧಾತು ಅಂದ್ರೆ ಈ ನಮ್ಮ ಶರೀರದಲ್ಲಿರುವ ಧಾತುಗಳು ಸರಿ ಇರಬೇಕು, ಗಂಡಸರದ್ದು ಹೆಂಗಸರದ್ದು. ಸಮಾಗ್ನೀಚ ಅಂದ್ರೆ ನಮ್ಮ ದೇಹದಲ್ಲಿ 3 ಅಗ್ನಿ ಇದೆ, ಮೂಲಾಗ್ನಿ, ಜಠರಾಗ್ನಿ, ಚಿದಾಗ್ನಿ, ಇದು ಸರಿ ಇರಬೇಕು. ಆಮೇಲೆ ಮಲಕ್ರಿಯ ಅಂದ್ರೆ ಮಾರ್ನಿಂಗ್ ಅಲ್ಲಿ ಮಾಡುವುದು 1 ನಂಬರ್ 2 ಅದು ಸರಿ ಇರಬೇಕು. ಆಮೇಲೆ ಪ್ರಸನ್ನಾತ್ಮೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಗೆ, ಕೈ ಇದು ಸರಿ ಇರಬೇಕು. ಮನಃ ಸ್ವಸ್ಥ, ಈ 6 ಯೋಗ್ಯತೆಗಳು ಸರಿ ಇದ್ದರೆ ಅವನು ಆರೋಗ್ಯವಂತ. 6 ಯೋಗ್ಯತೆ. ಸೊ ನಿಮಗೆ ಆರೋಗ್ಯವಾಗಿರಬೇಕಾದರೆ ಮೊದಲು ಆನಂದವಾಗಿರಬೇಕು, ಮನಸ್ಸು ಸ್ವಸ್ಥವಾಗಿರಬೇಕು, ನಿಮ್ಮ ಇಂದ್ರಿಯಗಳು ಸರಿ ಇರಬೇಕು. ಆಮೇಲೆ ನಿಮ್ಮ ಅಗ್ನಿ ಸರಿ ಇರಬೇಕು, ಜಠರಾಗ್ನಿ, ಮೂಲಾಗ್ನಿ, ಚಿದಾಗ್ನಿ. ಸೊ ಇವುಗಳೊಟ್ಟಿಗೆ ಮಲಕ್ರಿಯೆ ಸರಿ ಇರಬೇಕು, ಹಾಗೆ ನಿಮ್ಮ ಧಾತು ಸರಿ ಇರಬೇಕು, ಮತ್ತೆ ನಿಮ್ಮ ದೋಷ ವಾತ ಪಿತ್ತ ಕಫ. ಸೊ ಈ ಆಟಿ ತಿಂಗಳುಗಳಲ್ಲಿ ನೀವು ನೋಡಿದರೆ ಈಗ ಮಳೆ ನಿಂತಿದೆ, ಆದರೆ ಎಲ್ಲ ಕಡೆ ಮಳೆ, ನೀರು, ಕೆಸರು ಜಾಸ್ತಿ ಇರುವುದು. ಅದಕ್ಕೋಸ್ಕರ ನಾವು ಇಂಥ ಎಲ್ಲ ಖಾದ್ಯ ಪದಾರ್ಥಗಳನ್ನು ಬಿಸಿಯಾಗಿ ಮಾಡಿ ಬಿಸಿಯಾಗಿ ತಿನ್ನಬೇಕು. ಅದು ಬಿಟ್ಟು ಈಗ ಈ ಆಟಿಡೊಂಜಿ ದಿನದಲ್ಲಿ ಏನಾಗಿದೆ ಅಂದರೆ, ಕೆಲವರು ಅವರವರ ಮನೆಯಿಂದ ಒಂದು ಪದಾರ್ಥ ಮಾಡಿ ತರುವುದು, ಅವರವರ ಮನೆಯಿಂದ ಒಂದು ಪದಾರ್ಥ ಮಾಡಿ ತರುವುದು. ಮತ್ತೆ ಇಂಥ ಪ್ರೋಗ್ರಾಮ್ಗಳಿರುವಾಗ ಒಂದಿಷ್ಟು ಗಣ್ಯರು ಬಂದು ಸ್ವಲ್ಪ ಮಾತಾಡೋದು, ನನ್ನವರಂತೂ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಸೊ ಮತ್ತೆ ಸಮಯ ಸಿಗುವುದಿಲ್ಲ. ಮತ್ತೆ ಬೆಳಿಗ್ಗೆ ಮಾಡಿದ ಪದಾರ್ಥ ಮಧ್ಯಾಹ್ನ ತಿನ್ನುವುದು, ಮತ್ತೆ ಯಾವುದೊಂದು ಪದಾರ್ಥ ಇಷ್ಟ ಆದರೆ ಅದನ್ನು ಜಾಸ್ತಿ ತಿನ್ನುವುದು. ಹಾಗಲ್ಲ, ಇದಕ್ಕೆಲ್ಲ ಹಿತ ಮಿತ ಗಾತ್ರಗಳಿವೆ. ಸೊ ಈ ಆಟಿಡೊಂಜಿ ದಿನದಲ್ಲಿ ನಾವು ಇಂಥದ್ದನ್ನೆಲ್ಲ ತಿಳಿಬೇಕಂತಾದ್ರೆ ನಾವು ಇಂಥ ಪ್ರೋಗ್ರಾಮಿಗೆ ಇನ್ನೂ ಪ್ರೋತ್ಸಾಹ ಮಾಡಿ ಸಹಕಾರ ಮಾಡಬೇಕು. ಸೊ ನನ್ನನ್ನು ಇಲ್ಲಿ ಕರೆದು ಅವಕಾಶ ಕೊಟ್ಟಂತ ಈ ನಮ್ಮ ಜಾನಪದ ಸಾಂಸ್ಕೃತಿಕ ವೈಭವ ಹಾಗೂ ಯುಗಪುರುಷ ಈ ಸಂಘಕ್ಕೆ ನನ್ನ ಧನ್ಯವಾದಗಳು. ಸೊ ವಂದನೆ, ಥ್ಯಾಂಕ್ ಯು. ಅದ್ಭುತ ವಿಚಾರಗಳನ್ನ ನಮ್ಮೊಡನೆ ಹಂಚಿಕೊಂಡ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಇದೀಗ ಮುಂದೆ ಸಾಯಿನಾಥ್ ಶೆಟ್ಟಿ ಮುಣ್ಕೂರು ಇವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ ಸರ್. ಕ್ಷಮಿಸಿ,
ಮುಂದೆ ಡಾಕ್ಟರ್ ಮಂದಾರ ರಾಜೇಶ್ ಭಟ್ ಇವರು ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ವೇದಿಕೆಯಲ್ಲಿರುವ ಎಲ್ಲರನ್ನೂ ಹಾಗೂ ಸಭಾಂಗಣದಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, 2 ಜನ ಹಿರಿಯ ಮಾರ್ಗದರ್ಶಕರು ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಒಂದು ಮಾನ್ಯ ಡಾಕ್ಟರ್ ಹರಿಕೃಷ್ಣಪ್ಪನವರವರು, ಇನ್ನೊಂದು ಬೋನಾರಾಮ ಉಡುಪರು. ಇವರಿಗೆ ನಾನು ಮಂದಾರ ರಾಜೇಶ್ ಭಟ್ಟ ಬೇಡುವ ಆಶೀರ್ವಾದಗಳು ನಿಮ್ಮಲ್ಲಿ. ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೊಂದು ಕೊರತೆ ಕಾಣ್ತಾ ಇದೆ ಪದ್ಮಶ್ರೀ ಭಟ್ರೆ. ಯಾಕಂದರೆ ನಾನು ನಿಮ್ಮ ತಂಡದಲ್ಲಿ ಇದ್ದು ಹಾಗೂ ಜನಪದ ಪರಿಷತ್ತಿನ ಜಿಲ್ಲಾ ಒಂದು ಉಪಾಧ್ಯಕ್ಷನ ನೆಲೆಯಲ್ಲಿ ನಾನು ಈ ಮಾತನ್ನು ಹೇಳಬೇಕಾಗ್ತದೆ. ತಾವು ಅದೆಷ್ಟೋ ಜನರಿಗೆ ಆಮಂತ್ರಣವನ್ನು ಕಳಿಸಿದ್ದೀರಿ ಮತ್ತು ಆಮಂತ್ರಣದ ಸಮಯಕ್ಕೆ ಸರಿಯಾಗಿ ಬನ್ನಿ ಅಂತ ವಿನಂತಿಸಿಕೊಂಡಿದ್ದೀರಿ. ಆದರೆ ಸಭಾಂಗಣದಲ್ಲಿ ತಾವು ಕರೆದಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಗೊತ್ತಿದ್ದಂತೆ ಕಾಣ್ತಾ ಇಲ್ಲ. ಇದು ನನ್ನ ಸ್ಪಷ್ಟ ವಿರೋಧ ಇದಕ್ಕೆ. ಯಾಕೆಂತಂದರೆ ತಾವು ತಮ್ಮ ಕಾರ್ಯಕ್ರಮ ಮಾಡುವಾಗ, ನಮ್ಮ ಸಂಸ್ಕೃತಿಯ ಕಾರ್ಯಕ್ರಮ ಮಾಡುವಾಗ ಇವತ್ತಿನ ಯೋಜನೆ ಪ್ರಕಾರದಲ್ಲಿ ನಮ್ಮ ಸಭಾಂಗಣ ತುಂಬಬೇಕಾಗಿತ್ತು. ಯಾಕೆ ತುಂಬಿಲ್ಲ ಅಂತ ತಾವು ತಮಗೆ ವಿಮರ್ಶೆ ಮಾಡಿಕೊಳ್ಳಿ, ಅಥವಾ ಅಧ್ಯಕ್ಷರು ಪದ್ಮಶ್ರೀ ಭಟ್ರು ಕೂಡ ಸ್ವಲ್ಪ ಮನವರಿಕೆ ಮಾಡ್ಕೋಬೇಕಾಗ್ತದೆ. ಅದೆಷ್ಟೋ ಲಕ್ಷಾಂತರ ಜನರಿಗೆ ವೇದಿಕೆಯನ್ನು ಕಲ್ಪಿಸಿದಂಥ ಪದ್ಮಶ್ರೀ ಭಟ್ರು ಇವತ್ತು ವೇದಿಕೆಯಲ್ಲಿ ನನ್ನ ಕಾರ್ಯಕ್ರಮ ಇದೆ, ನಮ್ಮ ತುಳುನಾಡಿನ ಸಂಸ್ಕೃತಿಯ ಕಾರ್ಯಕ್ರಮ ಇದೆ, ನಮ್ಮ ತುಳು ಸಂಸ್ಕೃತಿಯ ಜೊತೆಗೆ ಜನಪದವನ್ನು ಉಳಿಸುವಂಥ ಕಾರ್ಯಕ್ರಮ ನಾವು ಮಾಡಬೇಕಿದೆ ಹೇಳತಕ್ಕಂಥ ನೆಲೆಯಲ್ಲಿ ನಿಮ್ಮಿಂದ ಯಾವುದೇ ಫಲಾಪೇಕ್ಷೆಯನ್ನು ಪಡೆಯದೆ ನಿಸ್ವಾರ್ಥವಾಗಿ ಕೆಲಸ ಮಾಡತಕ್ಕಂಥ ಪದ್ಮಶ್ರೀ ಭಟ್ರ ಜೊತೆ ನಿಲ್ಲುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಆಗಿತ್ತು. ಆದರೆ ಬಹಳಷ್ಟು ಜನ ಬರದೇ ಇರುವುದು ನಾನು ಸ್ಪಷ್ಟ ಅಕ್ಷರಗಳಲ್ಲಿ ಆಕ್ಷೇಪಿಸ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಿ, ಯಾರ ಮನಸ್ಸು ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲಮ್ಮ. ಅದೆಷ್ಟೋ ಜನರಿಗೆ ಒಂದು ನಮ್ಮದೇ ಕಾರ್ಯಕ್ರಮ ಆಗುವಾಗ ನಾವು ಅದನ್ನು ಸ್ಟೇಟಸ್ಸಲ್ಲಿ ಹಾಕಬೇಕು, ಇದಕ್ಕೆ ಸ್ವಲ್ಪ ಪ್ರಚಾರ ಕೊಡಬೇಕು ಅನ್ನೋ ಒಂದು ಏನು ಅಂತಂದರೆ ಆ ಯೋಚನೆಗಳು ಕೂಡ ಬರದಂಥ ಜನರನ್ನು ನಾನು ಕಂಡಿದ್ದೇನೆ. ಪದ್ಮಶ್ರೀ ಭಟ್ರಿಗೆ ನಾನೊಂದು ವಿನಂತಿ ಮಾಡ್ತಾ ಇದ್ದೇನೆ ಇದೇ ವೇದಿಕೆಯಿಂದ. ಯಾಕಂದರೆ ಸ್ಪಷ್ಟವಾದ ಮಾತುಗಳಿರಬೇಕು ಮತ್ತು ಆ ಮಾತಿಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಡತಕ್ಕಂಥ ಶಕ್ತಿಯು ನಮ್ಮ ಹತ್ರ ಉಂಟು. ಅದು ಎರಡೂ ನನ್ನ ಹತ್ರ ಇದೆ. ಇದು ಸರಿಯಲ್ಲ ಅನ್ನೋದನ್ನು ಸ್ಪಷ್ಟ ಅಕ್ಷರಗಳಲ್ಲಿ ಹೇಳ್ತಾ ಇದ್ದೇನೆ. ಸ್ವಾರ್ಥಕ್ಕಾಗಿ ಮಾಡಬೇಡಿ, ಯಾರು ಕೂಡ ಸಮಾಜದ ಒಳ್ಳೆತಿಗಾಗಿ ಮಾಡಿ. ಸ್ವಾರ್ಥವನ್ನು ಬದಿಗಿಟ್ಟು ಸಮಾಜದ ಒಳಿತಿಗಾಗಿ ಜೊತೆಯಾಗಿ ಬನ್ನಿ ಹೇಳತಕ್ಕಂಥ ಕರೆ ಕೊಡಂಥ ಸ್ಪಷ್ಟ ಸಂದೇಶವನ್ನು ನಾನಿವತ್ತು ಕೊಡ್ತಾ ಇದ್ದೇನೆ. ಯಾಕಂದರೆ ಸಭಾಂಗಣದಲ್ಲಿ ಪದ್ಮಶ್ರೀ ಭಟ್ರ ಜೊತೆ ಗುರುತಿಸಿಕೊಂಡಂಥ ಹಲವಾರು ಮುಖಗಳನ್ನು ನಾನು ಈ ಮೊದಲು ಕಂಡಿದ್ದೆ, ಅದೆಷ್ಟೋ ದಿನಗಳಿಂದ ಕಾಣ್ತಾ ಇದ್ದೆ, ಆದರೆ ಇವತ್ತು ಕಾಣ್ತಾ ಇಲ್ಲ. ಯಾಕೆ ಅನ್ನುವ ಪ್ರಶ್ನೆಯನ್ನು ನಿಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನು ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ತಮಗೆಲ್ಲರಿಗೆ ಜನಪದ ಪರಿಷತ್ ಕಡೆಯಿಂದ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬಂದಂಥ ಮಕ್ಕಳು ಉತ್ತಮವಾದ ಕಾರ್ಯಕ್ರಮವನ್ನು ನೀಡಿ, ಜೊತೆಗೆ ಜನಪದ ಮತ್ತು ನಮ್ಮ ತುಳುವ ಸಂಸ್ಕೃತಿಯ ಆಟಿ ಮಹತ್ವಗಳು ಏನು ಅನ್ನೋದನ್ನು ರಾಜೇಶ್ ಆಳ್ವರು ಮುಂದೆ ತಿಳಿಸ್ಲಿಕ್ಕಿದ್ದಾರೆ. ಆ ವಿಚಾರವನ್ನು ಬಂದವರು ತಿಳ್ಕೊಂಡು ಜೀವನದಲ್ಲಿ ಒಂದಷ್ಟು ಅಳವಡಿಸಿಕೊಳ್ಳಿ. ಹಾಗೆ ಇವತ್ತು ನಾನೇನಾದರೂ ಮಾತಾಡಿದ್ರ ಬಗ್ಗೆ ವೈಯಕ್ತಿಕವಾಗಿ ಯಾರಿಗಾದರೂ ನೋವಾಗಿದ್ದರೆ ಆ ನೋವು ನನಗಿಲ್ಲ ಅಂತ ಹೇಳತಕ್ಕಂಥ ಸ್ಪಷ್ಟ ಮಾತನ್ನು ಹೇಳ್ತೇನೆ. ಯಾಕಂದರೆ ಸ್ವಾರ್ಥಿಗಳಾಗಬೇಡಿ, ಸ್ವಾರ್ಥತೆಯನ್ನು ಬಿಡಿ, ಜೊತೆಗೆ ಸೇರಿ ಸಂಘಟನೆ ಕಟ್ಟಿ ಸಮಾಜಕ್ಕೆ ಒಳ್ಳೆಯದು ಮಾಡಿ ಹೇಳುವಾಗ ನಾನು ಸ್ವಲ್ಪ ನಿಷ್ಠುರವಾಗಿ ಮಾತಾಡಿದ್ದೇನೆ, ಇನ್ನು ಮುಂದೆಯೂ ಮಾತಾಡ್ತೇನೆ ಹೇಳತಕ್ಕಂಥ ಮಾತನ್ನು ಹೇಳ್ತಾ, ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ರಾಷ್ಟ್ರ ಮಟ್ಟದ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ನಿಮಗೆ ಬೆನ್ನೆಲುಬಾಗಿ ನಿಂತವರು ಪದ್ಮಶ್ರೀ ಭಟ್ರು.
ಅದೆಷ್ಟೋ ಪ್ರತಿಭೆಗಳು ಇಲ್ಲಿಂದ ಅರಳಿದ್ದಾವೆ, ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಹೇಳುವಂಥ ಹೆಮ್ಮೆ ನಮಗಿದ್ರೆ, ಆ ಹೆಮ್ಮೆಯ ಹಿಂದಿನ ರೂವಾರಿ ನಿಮಗೆ ನಿಮ್ಮ ಮಕ್ಕಳು ಆ ಉತ್ತಮವಾದಂಥ ಶಕ್ತಿ ಸ್ಥಾನವನ್ನು ಪಡೆದಿದ್ದಾರೆ ಅಂತಿದ್ರೆ, ನಿಮ್ಮ ಶ್ರಮದ ಜೊತೆಗೆ ಆ ತಾಯಿಯ ಶ್ರಮ ಕೂಡ ಇದೆ ಅನ್ನೋದನ್ನು ಮರಿಬೇಡಿ. ನಿಮ್ಮ ಕೆಲಸ ಆಯಿತು ಅಂತ ಹೇಳಿ ಇವತ್ತು ನಾನು ಹೋಗಬೇಕಾದ ಅವಶ್ಯಕತೆ ಇಲ್ಲ ಹೇಳೋ ಮನೋಧರ್ಮವನ್ನು ಬಿಟ್ಟು ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನೀವುಗಳೆಲ್ಲರೂ ಜೊತೆಯಾಗಿರಿ ಅಂತ ಹಾರೈಸ್ತಾ, ಏನಾದರೂ ಸಭಾಂಗಣದಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತುಂಬು ಹೃದಯದ ಧನ್ಯವಾದಗಳು ಸರ್. ಇದೀಗ ಮುಂದೆ ನಮ್ಮ ತುಳುನಾಡಿನ ಎಲ್ಲರ ಅಚ್ಚುಮೆಚ್ಚಿನ ರಂಗ ಕಲಾವಿದರಾದ ರಾಜೇಶ್ ಕೈಲಾರ್ಕ್ ಸರ್ ಇವರಿಗೆ ವೇದಿಕೆಯ ಮೇಲೆ ನೆರೆದಿರುವ ಗಣ್ಯಾದಿ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ. ತಂದೆ ಬಜಪೆ ದೇರಣ್ಣ, ಯಕ್ಷಗಾನ ಕಲಾವಿದ ಹಾಗೂ ನಾಟ್ಯಗುರು. ತಾಯಿ ಲಕ್ಷ್ಮಿ. ರಾಜೇಶ್ ಸ್ಕೈಲರ್ಕ್ ಇವರು ಯಾವುದೇ ಪ್ರಚಾರಗಳಿಗೆ ಆಸೆ ಪಡದೆ ಕಲಾ ಸೇವೆ ಮಾಡುತ್ತಿರುವ ಬಹುಮುಖ ರಂಗದ ಶ್ರೇಷ್ಠ ಸಾಧಕರಾಗಿದ್ದಾರೆ. ಎಲ್ಲರಿಗೂ ಇವರು ರಾಜೇಶ್ ಸ್ಕೈಲರ್ಕ್ ಎಂದೇ ಪ್ರಸಿದ್ಧರು. ಓರ್ವ ನಿಸ್ವಾರ್ಥಿಯಾಗಿದ್ದು ಸರಳ ಸಜ್ಜನಿಕೆಯ ಕಲಾವಿದರಾಗಿ ಇಂದು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರರಾದ ಇವರು ದಕ್ಷಿಣ ಕನ್ನಡದ ಗಂಡು ಕಲೆ ಯಕ್ಷಗಾನ, ನಾಟಕ, ಮ್ಯಾಜಿಕ್ ಮಾತ್ರವಲ್ಲದೆ ತುಳು ಕನ್ನಡ ಚಲನಚಿತ್ರಗಳಲ್ಲೂ ನಟಿಸಿ ನಟನಿಗೂ ಸೈ ಎನಿಸಿಕೊಂಡಿದ್ದಾರೆ. ಇವರ ಕಲಾ ಸೇವೆಗೆ ತಂದೆಯೇ ಸ್ಫೂರ್ತಿ. ಇವರ ಕುಟುಂಬ ವರ್ಗ ಸದಾ ಇವರನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಇವರು ವೃತ್ತಿಯಲ್ಲಿ ಸ್ವಂತ ತನ್ನದೇ ಆದ ಸ್ಕೈಲಾರ್ಕ್ ಎಲೆಕ್ಟ್ರಿಕಲ್ ಎಂಬ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಹಾಗೂ ಹಲವಾರು ನಿರುದ್ಯೋಗಿಗಳಿಗೆ ಕೆಲಸ ನೀಡಿ ಆಸರೆಯಾಗಿದ್ದಾರೆ. ಇವರು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಸಮಾಜದ ಕಣ್ಮಣಿಯಾಗಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದಾರೆ. ರಾಜೇಶ್ ಇವರು ಇನ್ನಷ್ಟು ಸಾಧನೆಗಳನ್ನು ಮಾಡುವಂತಾಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಇದೀಗ ರಾಜೇಶ್ ಕೈಲಾರ್ಕ್ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಸನ್ಮಾನ. ಧನ್ಯವಾದಗಳು. ಇದೀಗ ಸನ್ಮಾನಿತರಾದಂತಹ ರಾಜೇಶ್ ಕೈಲಾರ್ಕ್ ಸರ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಎದುರುಡ್ಕೊಳ್ದೇನಂಚಿನ ಮಾತೆರೆಗ್ಲ ಅಕ್ಕನಕ್ಲಿಗೆ, ಅಣ್ಣನಕ್ಲಿಗೆ, ಮೆಗ್ದಿನಕ್ಲಿಗೆ, ಎಲ್ಲಿಯ ಜೋಕ್ಲಿಗೆ ಮಾತೆರೆಗ್ಲನ್ನ ತರೆಬಗ್ಗಾದ ಸೊಲ್ಮೆ ಸಂದವೆ ಅಂಚನೆ ವೇದಿಕೆ ಎಡಿತಿನಂಚಿನ ಎನ್ನ ಹಿರಿಯಾಕಲು ಗೌರವಾನ್ವಿತರಾಯಿನ ಮಾತೆರೆಗ್ಲ ತರತಗ್ಗಾದ ಸೊಲ್ಮೆ ಸಂದವೊಂದಿಲ್ಲೆ ಎಂಕ ಪೂರ ನೆಟ್ಟುಪ್ಪನಕ್ಲು ಪೂರ ಎಲ್ಲ ಗುರು ಸಮಾನರೇ. ಎನ್ನ ಅಪ್ಪ ಮಕ್ಕಳ ಪೂರ ಒಡನಾಡೋಡಿತ್ತಿನಾರು. ಅಪ್ಪನ ಆಶೀರ್ವಾದಂಚನೆ ಅನ್ನಲ ಒಂಜಿ ಕಲಾ ಸೇವೆಗೆ ಎನ್ನಡ ಆಪಿನಂಚಿನ ಕಲಾ ಸೇವೆ ಮಲ್ತೊಂದಿಲ್ಲ. ಐತೊಟ್ಟಿಗೆ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಮಕ್ಕಳು ಒಂಜಿ ಜವಾಬ್ದಾರಿದ ಒಂಜಿ ಸ್ಥಾನ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿ ಅದು ಎನ್ನಡ ಆಪಿನಂಚಿನ ಒಂಜಿ ಸೇವೆ ಮಲ್ತೊಂದಿಲ್ಲ. ಏನು ಐಕ್ಲೆಯನ್ನು ಖುಷಿ ಪಡೆಯೊಂದಿಲ್ಲ. ಐತೆ ಡೇಟ್ ಈ ಜಾನಪದ ಪರಿಷತ್ ಬೆಂಗಳೂರು ಒಂದು ಉಂಡಾಯಿನಿ ನಮ್ಮ IAS ಅಧಿಕಾರಿ ನಾಡೋಜ HL ನಾಗೇಗೌಡರು ಮೇರೆ ಸ್ಥಾಪನೆ ಮಲ್ತದ್ದು. ನಮ್ಮ ನಾಡು ನುಡಿ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಈ ಮೂಲತವಾದ ಬೈದಿನಿ ಪೂರ ಜಾನಪದವಾದ ಪಕ್ಕ ಅವು ಡೆವಲಪ್ಮೆಂಟ್ ಆದ ಐಟ್ ಪ್ರೋಗ್ರೆಸ್ ಬೇತೆ ಕ್ರಮ ಇತ್ತ ಹೊಸ ಬರೋದು ಆಂಡ ಐತ ಪೂರ ಮೂಲ ಒಂದು ನಮ್ಮ ಜನಪದೀಯವಾದ ಬೈದಿನ ಆ ಆಚಾರ ವಿಚಾರವನ್ನು ನಮ್ಮ ಒರಿಪಾದ ದುಂಬುದ ಜನಜೀವನಕ್ಕೆ ಜೋಕಲಿಗೆ ಅವೇನು ತೆರಿಪಾದ ಕೊರಡು ಒರಿಪಾವಡು ನಿಟ್ಟಿಡು ಈ ಒಂದು ಜಾನಪದ ಪರಿಷತ್ ಉಂಡಾತಂಡು. ಅವು ಅಂಚನೆ ಆದವು ಜಿಲ್ಲಾ ಘಟಕಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ಜಿಲ್ಲಾ ಘಟಕಗಳ ಬೊಕ್ಕಲ ಕೂಡಲ ಒಂದು ಡೈರೆಕ್ಟ್ ಒಂದು ನಮ್ಮ ಮೂಲ ಬಣ್ಣ ಹಳ್ಳಿಗಾಡು ಪ್ರದೇಶದೇ ಕವರಿಂಗ್ ಆಗೋದು ಬರೋಡು ಮಾತ್ರ ಆ ಒರಿಪಾವಡಂಡ ಈ ಸಂಸ್ಕೃತಿ ಆಚಾರ ವಿಚಾರ ಒರಿಪಾವಡಂಡ ನಮ್ಮ ಹಳ್ಳಿ ಇರುತ್ತೆ ಮೂಲೆದ ಜೋಕ್ಲೆ ಪೂರ ಅವು ಒರಿಪೋರು ದಾಪಂಡ ಐತೆ ಯುಗ ಬದಲಾವಣೆ ಒಂದು ಡೆವಲಪ್ಮೆಂಟ್ ಹೊಸ ಬರೋದುಂಡು. ಅಪಗ ಪರತೆ ನಮ್ಮ ಮರಪುವ ಅವೇನು ಮದಪ ಅಂದಿಲೆಕ್ಕ ಹೊಸ ಪರತ್ತೇನು ಆಚರಣೆ ಮಲ್ತೊಂದು ಐಕ್ ಹೊಸತನವನ್ನು ಅಳವಡಿಸೋಡು ಪಂಡ ನಮ್ಮ ಮೆಚೂರ್ ಆಗೋದಿಲ್ಲ ಅಂಚ ಆಂಡ ಆ ಆಚಾರ ವಿಚಾರ ಒರಿಪೋಡು ಐಕೋಸ್ಕರ ಈ ಜನಪದ ಸಂಸ್ಕೃತಿನ ನಮ್ಮ ಮೂಲ ಕೇಂದ್ರ ಹಿಡಿದು ಜಿಲ್ಲಾ ಘಟಕ ಮಲ್ತದೆ 5 ಈ ತಾಲೂಕು ಘಟಕ ಮಲ್ತದ್ದು ಅವು ಮೂಲ ಪೋಪಿಲೆಕ್ಕ ಮಲ್ತೊಂದಲ್ಲಿರು
ಆ ವ್ಯವಸ್ಥೆ ಪ್ರಕಾರ ನಮ್ಮ ಮೂಡಬಿದ್ರಿ ತಾಲೂಕಿಗೂ ನಮ್ಮ ಮೇರೆ ಪದ್ಮಶ್ರೀ ಮೇಡಮ್ನು ಅಧ್ಯಕ್ಷ ಸ್ಥಾನ ಕೊಲ್ಲಾದಿರಿ ಆರು ನಿಜವಾದ ಬಂದ್ಬಿಡ ಎಂಕ್ಲ ದಕ್ಷಿಣ ಕನ್ನಡ ಜಿಲ್ಲೆದ ವಿಷಯ ಪಾತ್ರ ಆರು ನಂಬರ್ 1 ಸ್ಥಾನ ಉಳ್ಳೇರಿ ಪ್ರತಿ ವರ್ಷಲ ಪ್ರತಿ ಒಂಜಿ ಕಡಿಮೆ ಬಂಡಲ ಒಂಜಿ ಐನಾಜಿ ಕಾರ್ಯಕ್ರಮ ಐಟೆ ಮಲ್ತದು ಜನಪದವನ್ನು ಒರಿಪದ ಬಿಲಪಂಚಿನ ಒಂಜಿ ವಿಷಯವನ್ನು ಮಾತೆರಿಗೆ ಪಟ್ಟೊಂದಿಲ್ಲ ಇನ್ನು ಒಂಚೂರು ಜನಸಂಖ್ಯೆ ಕಡಿಮೆ ಆದಪ್ಪು ಬೇಜಾರಾಪುಂಡು ಆಂಡಲ್ಲ ದೇಪಣ್ಣ ಅರ್ನ ವ್ಯಾಪ್ತಿ ಮಲ್ಲ ಆರು ಸುದ್ದಿ ಮಲ್ತಿನ ಮಿನಿಮಮ್ 1,000 ಜನ ಕಡಪನಂಚಿನ ವ್ಯವಸ್ಥೆ ಉಂಡು ಕೆಪಾಸಿಟಿ ಉಂಡು ಬಟ್ ಇನ್ನಿದಾನ ಒಂಚೂರು ಉಂಟು ಆಂಡ ಅವು ಬೇಜಾರು ಮಲ್ಪಂದೇನು ಒರಿಪಂಗ ದುಂಬುದ ನನ್ನನ್ನು ದುಂಬಗ ಆನಗ ಆರೊಂಜಿ ಕಾರ್ಯಕ್ರಮ ಅರ್ನ ಒಟ್ಟಿಗಿತ್ತಿನ ನಿಕುಲು ಮಾತಿರಿ ಒರಿಯಗೊರಿ ಪಂದು ಒರಿ ಒಂಜಿ 10 ಜನ ಕವರ್ ಮಲ್ತಿನ 10 ಜನ 100 ಜನ ಉಂಡು ಆ ಟೈಪ್ ಕವರ್ ಅನ್ಕೊಂಡ ನಮ್ಮ ಈ ಮೀಟ್ ಕಾರ್ಯಕ್ರಮ ಎಲ್ಲ ಎಡ್ಡೆ ಹಾಪುಂಡು ಒಂಜಿ ಮೀಟ್ ನಮ್ಮ ಆಚಾರ ವಿಚಾರ ಸಂಸ್ಕೃತಿನ ಒರಿಪವನ್ನ ವಿಷಯನು 4 ಜನಕ್ಕೆ ತೆರಿಪವನ್ನ ಭಾಗ್ಯ ನಂಕಲ ತಿಕ್ಕೊಂಡು ಅಂಚ ಎಂಕುಲು ಯಾನು ಸ್ವಂತವಾದ ಎನ್ನಂದೆ ಬಂದ್ಬಂಡ ನಮ್ಮ ಆ ನಿಟ್ಟಿಡು ನಮ್ಮ ಇಂಚಿನ ಬರೋ ಕಾರ್ಯಕ್ರಮ ಎಂಚಿನ ಅರ್ಜೆಂಟ್ ಇತ್ತಿನಲ್ಲ ಅವೇನು ಈ ಕಾರ್ಯಕ್ರಮ ಭಾಗವಹಿಸು ಅಂಚ ನಿಕ್ಲ ಪೂರ ಆರೋಗ್ಯ ಸಹಕಾರ ಪಾಡು ಅಪಗ ನಮ್ಮ ಈ ಆಚಾರ್ಯ ದುಮ್ಮು ಗೊರಿಪವನ್ನ ವ್ಯವಸ್ಥೆ ನಂಗೆ ತಿಕ್ಕಾಡು ಬಂದ ಒಂದು ಏನನಿ ಇನ್ನು ಈ ವೇದಿಕೆಯನ್ನು ಗುರುತಿಸದೇರಿ ನಿಜವಾದ ಬಂದ್ಬಂಡ ಯಾನು ದುಮ್ಮಬಹುದು ಏನೇನು ತೊಯ್ಬೋದು ವ್ಯಕ್ತಿ ಅತ್ತು ಎಂಕ್ಲ ಆಯ್ನ ನಮ್ಮ ಒರಿಪೌಡು ಬಂದ್ಬಿಟ್ಟು ಇಂಚಿನ ಬರೋ ಸಂಘಟನೆ ಸೇರೊಂದಿಲ್ಲ ಪ್ರತಿಯೊಬ್ಬರನ್ನ ಮಾತೆರೆಗಳ ಏನಕ್ಕೆ ಗೌರವ ಕೊಡ್ದು ಮಲ್ತಿನ ಸನ್ಮಾನ ಮಲ್ತಿನ ಮಾತೆರೆಗಳ ನಾನು ಸೊಲ್ಮೆ ಸಣ್ಣ ಒಂದು ಈ ಒಂಜಿ ರೆಡ್ ಪಾತ್ರೆಯನ್ನು ಮುಗಿಪುವೆ ಜೈ ಹಿಂದ್ ಜೈ ಕರ್ನಾಟಕ. ತುಂಬ ಹೃದಯದ ಧನ್ಯವಾದಗಳು ಸರ್. ಇದೀಗ ಮುಂದೆ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳಿಗೆ ಗಿಡ ನೀಡಿ ಗೌರವ ಸಲ್ಲಿಸುವಂತಹ ಸಮಾರಂಭ. ಮೊಟ್ಟ ಮೊದಲನೆಯದಾಗಿ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಸರ್ ಇವರಿಗೆ ನಿರಂಜನ್ ಶೆಟ್ಟಿ ಇವರು ಗಿಡವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಮುಂದೆ ಭುವನಾಭಿರಾಮ ಉಡುಪ ಸರ್ ಇವರಿಗೆ ರಾಜೇಶ್ ಕೈಲಾರ್ಕ್ ಸರ್ ಇವರು ಗಿಡವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮುಂದೆ ಮಂದಾರ ರಾಜೇಶ್ ಭಟ್ ಸರ್ ಇವರಿಗೆ ಚಂದ್ರಹಾಸ ದೇವಾಡಿಗ ಸರ್ ಇವರು ಗಿಡವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮುಂದೆ ಅರುಣ್ ಶೆಟ್ಟಿಗಾರ್ ಇವರಿಗೆ ಸತೀಶ್ ಅಬ್ಬನಡ್ಕ ಇವರು ವೇದಿಕೆಯ ಮೇಲೆ ಬಂದು ಗಿಡವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮುಂದೆ ಡಾಕ್ಟರ್ ನಿರಂಜನ್ ಶೆಟ್ಟಿ ಕಾಪು ಇವರಿಗೆ ಡಾಕ್ಟರ್ ಮಂದಾರ ರಾಜೇಶ್ ಭಟ್ ಇವರು ಗಿಡವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮುಂದೆ ಡಾಕ್ಟರ್ ರಾಜೇಶ್ ಆಳ್ವ ಇವರಿಗೆ ಸದಾನಂದ ನಾರಾವಿ ಸರ್ ಇವರು ವೇದಿಕೆಯ ಮೇಲೆ ಬಂದು ಗಿಡವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮುಂದೆ ಚಂದ್ರಹಾಸ ದೇವಾಡಿಗ ಸರ್ ಇವರಿಗೆ ಅರುಣ್ ಅಜಕರು ಇವರು ಗಿಡವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಪದ್ಮಶ್ರೀ ಭಟ್ ನಿಡ್ಡೋಡಿ ಇವರಿಗೆ ಮಲ್ಲಿಕಾ ಸುಕೇಶ್ ಇವರು ಗಿಡವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ರಾಜೇಶ್ ಕೈಲಾರ್ಕ್ ಸರ್ ಇವರಿಗೆ ವೇದಿಕೆಯ ಮೇಲೆ ಬಂದು ಸತೀಶ್ ಅಬ್ಬನಡ್ಕ ಸರ್ ಇವರು ಗಿಡವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್.
ಹೃದಯದ ಧನ್ಯವಾದಗಳು. ಮುಂದೆ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಒಂದು ಬಾರಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ರಾಜೇಶ್ ಆಳ್ವ ಇವರು ಆಟಿಡೊಂದಿ ದಿನ ಕಾರ್ಯಕ್ರಮದ ಮಂಡನೆಯನ್ನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ನಮ್ಮ ಶಬ್ಬನಡ್ಕರ್ ಸರ್ ಇವರಿಗೆ ಮನಸ್ಪೂರ್ವಕ ಧನ್ಯವಾದಗಳು ಸರ್. ತುಳುನಾಡದ ಪೂರ ದೈವ ದೇವರನ್ನು ಮನಸಾರೆ ಸುಗಿತೊಂದು ಬಡಕಾಯಿಡ್ ನೆಲೆಯ ಐನಂಜಿನ ತುಳುವೇಶ್ವರ ಬಸ್ರುಡಿತಿನ ತುಳುವೇಶ್ವರ ದೇವರನ್ನು ಅಂಚನೆ ಬಾರ್ಕೂರುಡಿತಿನ ತೌಳವೇಶ್ವರ ಶ್ರೀಕೃಷ್ಣ ದೇವರನ್ನು ಅವತ್ತನೆ ಅವೇಲೆಕ ನಮ್ಮ ಮಧ್ಯಡುಪುನಂಚಿನ ತುಳುವೇಶ್ವರಿ ದೇವಿನ ನೆನೆತೊಂದು ಅವೇಲೆಕ ತೆನ್ಕಾಯಿಡುಪುನಂಚಿನ ತುಳುವಣ್ಣೂರು ಮಹಾವಿಷ್ಣು ದೇವರನ್ನು ನೆನೆತೊಂದು ಅವೇಲೆಕ ನಮ್ಮ ಕರಿಕೆ ಬಾಗೋಡುಪುನಂಚಿನ ತುಳುರ್ವನ ವಾಸಿನಿ ಭಗವತಿನ ಈ ಜಾಗೆಡ್ ಸ್ಮರಣೆ ಮಲ್ತೊಂದು ತುಳುನಾಡದ ಪೂರ ದೈವ ದೇವರೆಲ್ಲ ಈ ಪೊರ್ತುಡು ತರ ತಗ್ಗಾದ ಪುಡ್ಡಿ ಆಡೊಂದು ತುಳುನಾಡು ಆಟಿ ಇತ್ತೇನೆ ನಮ್ಮ ನಿರಂಜನ್ ಡಾಕ್ಟರ್ ಬಾರಿ ಪೊರ್ಲುಡು ಆಟಿದ ವಿಷಯ ಪಂತೇರು ಪಂಡ ನಿಜವಾದ ಪನೊಡೈನ ವಿಷಯ ಅವು ಆಟಿದ ವಿಷಯಡು ಪಂಡ ಎಂಚ ನಮ್ಮ ಸರ್ವೈವಲ್ ಅವಲಿ ಪಂಡದು ಪಂಡ ಎಂಚ ಆಟಿ ತಿಂಗಳೋಡು ಪಂಡ ತುಳುವೇರ್ನ ಬದುಕು ಆ ರೀತಿ ಇತ್ತುಂಡು ಎಂಚ ಇಪ್ಪೊಡಿತ್ತುಂಡು ಇನ್ನು ಎಂಚಿನ ಮಲ್ತೊಂದುಲ್ಲ ಅಂದ್ರೆ ನಮ್ಮ ಒಂಜಿ ತುಲನೆ ಮಲ್ತೆಂಡ ನೆಕ್ ಸರಿಯಾಗಿನ ಉತ್ತರ ತಿಕ್ಕೊಂಡು ಐಕೆ ಯಾನು ಸುರುಟಿ ಯಾಪಲ ಪನ್ಪುನೆ ಒವ್ವೇ ಆಚಾರನೆ ಆತಂಡ ಒವ್ವೇ ರೀತಿಯ ಒಂಜಿ ವಿಷಯಗಳು ನಮಗೆ ಗೆತ್ತೊಂಡಾಗ ಐತ ಬಗ್ಗಲು ವೈ ಕೇನೋಡು ವೈ ಒಂದು ದಾಯೆಗ್ ವಾಟ್ ಕೇನೋಡು ಹೌ ಕೇನೋಡು ವೈಲ ವಾಟ್ಲ ಸರಿಯಾಂಡ ಹೌ ಮಸ್ತ್ ಈಸಿ ಅಂಡ ನಂಗೆ ದಾದನ್ನ ಇಂದೆ ವೈ ಕೇನ್ಯರ ವಾಟ್ ಕೇನ್ಯರ ನಮ್ಮನ್ನು ಬಿಡೊಂದಿಜರು ಏರ್ಲ ಅವು ದಾಯಗಂಚ ಒಂದು ದಾದ ಅಂದು ಪನ್ನಗ ನಂಕೈ ಕೊಂಚ ಉತ್ತರಗು ಬಡದು ಏರ್ಲ ನಮ್ಮ ತಯಾರಾಪುಜ ಈ ವಹಿವಾಟು ಸರಿಯಾಂಡ ತುಳುಟ್ಟ ವಹಿವಾಟು ಅನ್ಪೇರು ತುಳುಟ್ಟು ವಹಿವಾಟು ನಮ್ಮ ವಹಿವಾಟು ಸರಿಯಾಂಡ ಎಂಚಾಂದು ಪನ್ಪುನೆಗೆ ಉತ್ತರ ತಿಕ್ಕೊಂಡು ನಮ್ಮ ಎಂಚ ಮಲ್ಪೋಲಿದ ಪನ್ಪುನೆಗೆ ಉತ್ತರ ತಿಕ್ಕೊಂಡು ಹಿಡಿದವರ ಪ್ರಧಾನವಾದ ತುಳುನಾಡಿದ ಆಚಾರ ವಿಚಾರಗಳ ಬಗ್ಗೆ ನಮ್ಮ ಮಸ್ತ್ ತೆರೆಯೋನ ಅಗತ್ಯ ಒಂದು ವೈಜ್ಞಾನಿಕವಾಯಿನ ಸತ್ಯ ಒಂದೊಂದು ಮೂಢನಂಬಿಕೆ ಅತ್ತು ಅವುಲ ತುಳುನಾಡದ ಒವ್ವೇ ರೀತಿಯ ಒಂದು ಆಚರಣೆಗಳು ಪಡು ಅವು ಮೂಢನಂಬಿಕೆ ಅತ್ತು ಪ್ರಧಾನವಾದ ತುಳುವೇರ್ನ ಈ ನಂಬಿಕೆಗಳು ಪೂರ ದಾಯಗೆ ದುಂಬು ಬೈಜಿಂದು ಪಂಡ ಅವು ದುಂಬು ಬೈಜಿ ಪಂಡ ಒಂದು ಪೂರ ಒಂದು ವ್ಯಾಪಾರೀಕರಣ ಹಬ್ಬಗಳತ್ತು ಬಾಕಿ ಪೂರ ಇತ್ತ ನಿಗ್ಲು ಗಣೇಶೋತ್ಸವ ಮಲ್ಪಡು ಬೆತ್ತ ಎಂಚಿನಾಡ್ಲ ಒಂಜಿ ಹಬ್ಬ ಮಲ್ಪುನಾಗ ಅಲ್ಪ ಪೂರ ವ್ಯಾಪಾರೀಕರಣ ಉಂಡು ಅಕ್ಷಯ ತೃತೀಯ ಮನ್ಪ ಅನಿ ಬಂಗಾರ ಮಾರ್ರೆ ಮಾಡೋದು ಐದವರು ಅಕ್ಷಯ ತೃತೀಯ ಬಣ್ಣ ಮಾತ್ರ ಎಲ್ಲ ಗೊತ್ತುಂಡು ಅವೆಲ್ಲ ಗಣೇಶೋತ್ಸವ ಬಣ್ಣಗಳ ಪಂಡ ಪೂ ಮುಂದು ಹಬ್ಬ ಅಂಡ ತುಳುನಾಡದ ಪೂರ ಪರ್ಬಲ ಅವೊಂಜಿ ಪ್ರಾಕೃತಿ ದತ್ತವಾಯಿನ ಪರ್ಬಲು ಪ್ರಕೃತಿದ ಎಂಚೆ ಉಂಡ ಅವೇ ಲೆಕ್ಕ ತುಳುವೇರ್ನ ಆಚರಣೆಗಳ ಅಂಚನೆ ಅವು ಪ್ರಕೃತಿ ದತ್ತವಾದುಂಡು ಪ್ರಕೃತಿದೇ ಉಪ್ಪು ನಾವು ಪ್ರಕೃತಿ ಬುಡದು ಒಂಜಿಲ್ಲ ಇಜ್ಜಿ ಅಪ್ಪ ಪ್ರಕೃತಿ ಒಟ್ಟುಗು ಈ ತುಳುವೇರಿಗೆ ಬದುಕುದು ಗೊತ್ತುಂಡು ಈ ಪ್ರಕೃತಿದೊಟ್ಟಿಗೆ ತುಳುವೇರಿಗೆ ಆಯ್ತೊಟ್ಟಿಗೆ ಪಾತೆರದ ತುಳುವೇರಿಗೆ ಗೊತ್ತುಂಡು ಐದವರ ತುಳುತ ವಿಚಾರಗಳನ್ನು ಪೋಂಡ ಅವ 5 ವರ್ಷ 2 ವರ್ಷ 1000 ವರ್ಷ ಅಂತ ಪಂಡ್ರೆ ಆಪುಜಿ ಏಪ ಈ ಭೂಮಿ ನರಮಾಣಿ ಉಂಡಾತಂಡ ಆಣಿ ಕಾಳಗಟ್ಟೋಡ್ದಲ್ಲ ಈ ಆಚರಣೆಗಳು ಚಾಲನೆ ಉಂಡು ಐಕೆ ನಮ್ಮ ಪನ್ಪುನು
ದೈವ ದೇಬೇರು ಎಂದು ಪನ್ಪುನು ತುಳುತ್ತ ಆಚರಣೆ ಶುರುವಾದ ದೈವ ದೇಬೇರು ದೈವ ಪಂಡದಾದ ಅವು ದೈ ಸಂಸ್ಕೃತಿ ಇರ್ದು ದೈವ ಅವೇ ಲೆಕ್ಕ ದೇ ಬೇರು ಸಂಸ್ಕೃತಿ ಇದೆ ಅವು ನಂಗೆ ತೋಜಿಜಿ ದೈ ತೋಜುಂಡು ಅಂಡ ದೇ ಬೇರು ತೋಜಿಜಿ ಅವು ಅಂಚ ಪಂಡದಾದ ದೈ ಪಂಡ ನಮ್ಮ ಕನ್ನಡ ಎದುರು ತೋಜುನು ಮಸ್ತ್ ಗಿಡ ಮೂಲಿಕೆಗಳು ಉಂಟು ದೈಕಿಲ್ ಏತ್ಲ ಪುಂಡು ಐದವರನ್ನೇ ಕಣ್ಣಿಗೆ ತೋಜಿನೈನ್ ದೈವಂದು ಪಂಡೇರು ಕಣ್ಣಿಗೆ ತೋಜಂದನ ನಮ್ಮ ಹಿರಿಯಾಕಲ್ ಆತನ ನಮ್ಮ ಹಿರಿಯಾಕಲ್ ನಮ್ಮದೇ ತನ ಆರಾಧನೆ ಅವು ಪುರ ಬೇರು ಪಂಡೇರು ಅವು ಬೇರು ಸಂಸ್ಕೃತಿ ಅಂಚ ದೈಲ ಬೇರುದಲ ಸಂಸ್ಕೃತಿದ ಈ ದೈವ ದೇಬೇರ್ನ ಸಂಸ್ಕೃತಿ ಅವು ಈ ತುಳುನಾಡು ಅಂಚಿತ್ತಿನ ದೈಕಲ್ ಪುಟ್ಟುನ ಅಂಚಿತ್ತಿನ ಒಂಜಿ ಮಹತ್ತರವಾಯಿನ ಒಂಜಿ ಸಮಯ ಈ ಆಟಿ ತಿಂಗಳು ಅಪ್ಪ ಆಟಿ ತಿಂಗಳು ನಮ್ಮ ಪಣ್ಣವನ್ನ ಮಸ್ತ್ ಬಂಗದ ದಿನ ಅಂತ ಪಣ್ಣ ಹೊಂದಿತ್ತೇರು ಖಂಡಿತ ಆತಲ್ಲ ಆಟಿ ಬಂಗದ ದಿನ ಅತ್ತು ಆಟಿ ಸಮೃದ್ಧಿದ ದಿನ ಆಟಿ ಬಂಗದ ದಿನ ಅತ್ತು ದಾಯಿಗೊಂಡ ಆತ ದೈಕಲ್ ಪುಟ್ಟುನಂಚಿನ ಸಂದರ್ಭ ಆಟ ದಾಯಿಗೆ ಪಂಡ ಏಪಲ ನುಪ್ಪು ತಿಂದೊಂದಿತ್ತಿನ ನಂಗೆ ಆಟ ತಿಂಗಳು ನಿಕ್ಲು ಬದುಕದೋರಿಯೋಣ ಬುಕ್ಕೊಂಜಿ ವರ್ಷ ಬದುಕದೋರೋಡಿ ಅಂಡ ನುಪ್ಪು ಕಮ್ಮಿ ಮಲ್ಪೋಡು ದಾದ ಮಲ್ಪೋಡು ನಮ್ಮ ಈ ಸೊಪ್ಪು ತರಕಾರಿಗಳಂತ ಜಾಸ್ತಿ ತಿನ್ನೋಡು ಪಂಡ 30 ದಿನ 30 ತರತ್ತ ಸೊಪ್ಪು ತರಕಾರಿಗಳಂತ ತಿನ್ನೋಡಿಗೆ 30 ದಿನ 30 ತರತ್ತ ಸೊಪ್ಪು ತರಕಾರಿಗಳಿತ್ತು ಬೇತೆ ನಮೂನೆದ ಅಪ್ಪ ಐನು ತಿಂದಂಡ ಆಯೆ ಬುಕ್ಕ 11 ತಿಂಗಳು ಕೂಡ ಎಡ್ಡ ಆರೋಗ್ಯೋಡು ಬದುಕುವೆ ಅವು ಎಂಚ ಪಂಡ ಈ ಗಿಡಿ ಉಂಡಾತ ಗಿಡಿ ಸುಮಾರು ಎಲ್ಪ ವರ್ಷ ಬದುಕೊಂಡು ವರ್ಷ ಬದುಕುನ ಗಿಡಕ್ಕೆ 40 ವರ್ಷನಾಗ ಅವು ಐತ ಉಗುರು ಪೂರ ಇಂಚ ಬೆಂಡ ಜಾಸ್ತಿ ಉದ್ದ ಅಥವಾ ಬೆಂಡ ಅದು ಉಪ್ಪುಂಡು ಅವು ಸುರುಳಿ ಕಟ್ಟೋದು ಉಪ್ಪುಂಡು ಕೊಂಕಾಯಿ ಕಟ್ಟೋದು ಉಪ್ಪುಂಡು ಕೊಂಕಾಯಿ ಕಟ್ಟೋದಿಲ್ಲ ಐಕ ತಿಂಡ್ರೆ ಆಪುಜಿ ಅವೇ ಸುಯಿಲ ಜಾಸ್ತಿ ಅದು ಐಕ ರಾಯರ ಆಪುಜಿ ಅಂಚಿತ್ನ ಒಂಜಿ ಗಿಡಿ ದಾದ ಮಲ್ಪುಂಡು ಪಂಡ ಐಕೋ ಒಂಜ ಡೂ ಆರ್ ಡೈ ಐನ ಎದುರುಡು ಒಂಜ ಸೈಡ್ ಪಂಡ ತಿಂಡ್ರದಲ್ಲ ಆಪುಜಿ ರಾಯರ ಆಪುಜಿ ಕೊಣೆಯರದಲ್ಲ ಆಪುಜಿ ಅವು ದಾದ ಮಲ್ಪಡು ಅಂಚಿತ್ತಿನ ಗಿಡಿ ಒಂಜಿ ಮಲ್ಲ ಎತ್ತರದ ಬಂಡೆ ಕಲ್ಲಿಗೆ ಪೋದು ಅಲ್ಪ ದಾದ ಮಲ್ಪಂಡ ಕೊಕ್ಕುನ ಆ ಬಂಡೆಗೆ ಹಾಕದ ಬಿಡ ಉಂಡು ಅವೇ ಉಗುರುನು ಪೂರ ಐಕ್ ಒರೆಸೋದು ಉಗುರುನ ಇಜ್ಜನ್ನೆ ಮಲ್ಪುಂಡು ಅವೇ ಒಂದು ಬಡ್ಡೆ ಕಲ್ಲಿಗೆ ಪುಡೆರದು ಸಣ್ಣ ಸೂಯಿನ ಪೂರ ಉದುರ್ಪಾದು ಅವು ನ್ಯಾಕ್ಡ್ ಪಂಡ ಉರುಬುಳಿ ಅದು ಉಪ್ಪುಂಡು ಅಂಚಿತ್ತಿನ ಉರುಬುಳಿ ಆಯ್ತಿನ ಆ ನ್ಯಾಕ್ಡ್ ಆತಿತ್ತಿನ ಆ ಗಿಡಿ ಸುಮಾರು ಆ 2 ತಿಂಗಳು ನೀವು ನುಪ್ಪು ನೀರು ದಾಲ ಇಜ್ಜ ಅಂದೆ ಅವು ಧ್ಯಾನ ಮಲ್ಪುಂಡು ಆ ಧ್ಯಾನ ಮಲ್ಪುನಾಗ ಐಕೆ ಹೊಸ ಕೊಕ್ಕು ಬರೋದು ಉಪ್ಪುಂಡು ಹೊಸ ಉಗುರು ಬರ್ಪುಂಡು ಹೊಸ ಸುಯಿಗಳು ಬರ್ತದೆ ರೆಂಕೆ ಬರ್ಪುಂಡು ಕೂಡ 30 ವರ್ಷ ಬದುಕೆರತ್ನ ಪೂರ್ಣ ಶಕ್ತಿದ ಮುಖಾಂತರ ಅವು ಕೂಡ ರಾದು ಪೋಪುಂಡು ಆಟಿ ತಿಂಗಳೊಂದು ಪನ್ಪುನ ನರಮಾನ್ಯಾಗ ಇಂದು ಒಂಜಿ ಸರ್ವೈವಲ್ ಇಂದುವೇ ಲೆಕ್ಕ ಪಂಡ ನಮ್ಮ ಧ್ಯಾನೋಡು ಪಡೈನಂಚಿನ ಸಮಯ ನಮ್ಮ ಬದುಕದೋರಿಯೋಡಿತ್ತಿನ ನಮ್ಮ ಬದುಕದೋರಿಯೋಡಿತ್ತಿನ ಅಂಚಿನ ದಿನಕ್ಕುಲೊಂದು ಐದವರ ಮುಲ್ಪಕ್ಕೆರವು ಕ್ರಮಕ್ಕುಲುಂಡು ಈ ಚಾತುರ್ಮಾಸ್ಯ ಅಂತ ನಿಕ್ಲು ಪಂದುಪೇರು ಚಾತುರ್ಮಾಸ ಈ 4 ತಿಂಗಳ ಸ್ವಾಮೀಜಿ ನಕಲಿ ಬೇತೆನೇ ರೀತಿ ಬದುಕುವೇರು ಚಾತುರ್ಮಾಸಲ ಒಂದುವೇ ಸಮಯ ಬರ್ಕೊಂಡು ಪಂಡ ಏಪಲ ಬದುಕುನ ಲೆಕ್ಕತ್ತು ಬೇತೆ ರೀತಿ ಬದುಕುಡು ಐದವರ ಆಟಿ ತಿಂಗಳು ಒಂಜಿ ಬದುಕುನ ರೀತಿ ಉಂಡು ಐಕೆ ಎಕ್ಸಾಂಪಲ್ ಪನ್ನೋಡಂಡ ಇತ್ತೆ ಉದಾಹರಣೆಗೆ ನಮ್ಮ ದಾದಾಂಡ ಒಂಜಿ ಪನ್ನೋಡಂದು ಇತ್ತದಂಡ ಇತ್ತ ನಮ್ಗೆ ಮಾತಾಡಿಲ್ಲ ಶುಗರ್ ಜಾಸ್ತಿ ಉಂಡು ದಾಯಿಗೆ ಹಲೋ ಶುಗರ್ ದಾಯಿಗೆ ಜಾಸ್ತಿ ಉಂಡು ಆಯ್ಕೆ ದಾದ ಪನ್ಪೇರು ನಿಕ್ಲ ಅರಿ ತಿನ್ನೋರ್ಚಿ ಪನ್ಪೇರು ಸುಲಭ ಆತ ನಿಕ್ಲ ಅರಿ ತಿನ್ನ ಜಾಸ್ತಿ ದಾಯಿಗೆ ಅರಿ ತಿನ್ನೋರ್ಚಿ ದುಂಬದ ಕಾಲ ಕೊಟ್ಟು ಅರಿಯೇ ತಿಂದೊಂದಿತ್ತೇರು ದಾಯಿಗೆ ಇತ್ತೆ ಹಾಕ್ಲಿಕ್ಕೆ ನಂಗೆ ಶುಗರ್ ಬರ್ಪುಂಡವು ದುಂಬದ ಕಾಲ ಕೊಟ್ಟು ಅರಿ ತಿಂದೊಂದಿತ್ತೇರು ಆತೆ ನಮ್ಮ ಶರೀರೋಡು ಉತ್ಪಾದನೆ ಆಪಿನ ಗ್ಲೂಕೋಸನ್ನು ಕರಾಯರ ಬೋಡದು ಆಕ್ಲೆ ವ್ಯಾಯಾಮ ಮಲ್ತೊಂದಿತ್ತೇರು ಆಕ್ಲೆ ಬೇತೆ ರೀತಿಯಲ್ಲ ಕೆಲಸ ಮಲ್ತೊಂದಿತ್ತೇರು ಅಪ್ಪಗ ಅವು ದಾದ ಹಾಪುಂಡು ಅವು ನಮ್ಮ ಶರೀರೋಡು ಕನ್ವರ್ಟ್ ಆಪುಂಡು ಅಂಡ ಈ ಇಂದುತುಲೆ ಈ ಜ್ಞಾನ ಎರಗಿತ್ತಿನ ನಮ್ಮ ದುಂಬುದಾಕ್ಲೆ ತಿಕ್ತಿಂಡು ಆಟಿ ತಿಂಗಳು ದಾದ ಬರೋಕ್ಲಿ ಆಟಿ ತಿಂಗಳು ಮೈ ಅಧ್ವಾನ ಇದ್ದಿ ಮೈಕ ಅಧ್ವಾನ ಇಜ್ಜಿ ಅಪ್ಪ ಮೈತ ಅಧ್ವಾನ ಇಜ್ಜಂದು ನಡೆದವ್ರು ಆಕ್ಲ ಅರಿ ಕಡಿಮೆ ತಿನ್ನೋಡೆ ಅಪ್ಪಾಗ ದಾಯಿಗೆ ಪಂಡ ಅವು ದಾದಾಪುಂಡು ಕಫ ಆದ್ವರಿ ಉಂಡು ಅವು ನಮಕ್ಕ ರೋಗಗಳನ್ನು ಉಂಡು ಮಲ್ಪುಂಡು ಐದವರ ಆ ಒಂಜಿ ಸಿದ್ಧಾಂತ ದುಂಬುದ ಕಾಲ ಹೊಡೆಯುತ್ತಿಂಡು ಆಕ್ಲ ಆ ಸಮಯದ ಅರಿ ಕಡಿಮೆ ತಿಂದಿದ್ದು ಅರಿ ವಸ್ತುಗಳನ್ನು ಕಡಿಮೆ ತಿಂದಿದ್ದು ಕೊಡಿ ತೆಗರುಗಳೇನು ತಿನ್ನೊಂದಿತ್ತೇರು
ಪಣ ಷಡ್ ರಸ ನಕ್ಲೆಂದು ಪಣ್ಪೇರು ಪಣ ಆಜಿ ರಸಕ್ಲೇನು ಏರು ಬ್ಯಾಲೆನ್ಸಿಂಗ್ ಆದ ಜೀವನ ಕ್ರಮಟ್ಟು ಉಪಯೋಗಿಸುವೇನೋ ಆ ಆಜಿ ರಸಕ್ಕಲ್ಲ ಆಯ್ನ ಜೀವಮಾನೋಡು ಒವ್ವೇ ರೀತಿಯ ರೋಗ ರುಜಿನಗಳಿದ್ದಂದು ಲೆಕ್ಕ ಮಲ್ಪೇರು ಒಟ್ಟಿಗೆ ಆಯ್ತೊಟ್ಟಿಗೆ ಹಾಗೆ ಶಾರೀರಿಕವಾಯಿನ ವ್ಯಾಯಾಮಗಳು ಬೋಡು ನಂಗೆ ಗೊತ್ತುಂಟು ಕೆಲವು ಬ್ಯಾಂಕ್ ಉದ್ಯೋಗಸ್ಥರನ್ನಕ್ಲಿಗೆ ಅದನ್ನ ಮಲಮಲ್ಲ IAS ಆಫೀಸರ್ನಕ್ಲಿಗೆ ಜಾಸ್ತಿ ಸಂಬಳ ಕೊಡ್ಪೇರು ದಾಯಿಗೆ ಹಲೋ ದಾಯಿಗೆ ಸಂಬಳ ಕೊರ್ಪನು ಅಕ್ಕಲು ಅಧ್ವಾನ ಮನ್ಪುಜೇರು ಈ ಅಧ್ವಾನ ಮನ್ಪ ಅಕ್ಕಲ ಜೀವನನು ಹಾಲು ಮಲ್ತೊಂದುಳ್ಳೇರು ಗೊತ್ತಾಂಡತೆ ಐಕ್ಯ ಮಕ್ಕಳ ಜಾಸ್ತಿ ಸಂಬಳ ಕೊರದು ಅక్కడ ಮಲ್ಪ ಒಂದಿತ್ತಿನ ದುಮ್ಮದ ಕಾಲೋಡಿ ಇನ್ನಿದಾನ ಅವನು ಫ್ಯಾಷನ್ ಆತಿನ ಮಾತೆರಗಳ ಎಂಕ್ ಮಲ್ಲ ಸಂಬಳ ನಿಜವಾದ ಪಂಡ ಆಯನ ಆರೋಗ್ಯನು ಹಾಲು ಮಲ್ತೊಂದು ಆಯನ ನಂಗೆ ಸೇವೆ ಕೊರೊಂದು ಉಪ್ಪುವೆ ಆಯನ ಆರೋಗ್ಯನು ಹಾಲು ಮಲ್ತದು ನಂಗೆ ಸೇವೆ ಕೊರಪುನ ಹಿಡ್ದವ್ರನೆ ಆಯಗ ದುಮ್ಮದ ಕಾಲಗಟ್ಟೋಡು ಎಂಜು ಕೆಲಸ ಮಲ್ಲ ಒಂಜಿ ಬ್ಯಾಂಕ್ ಕುಲ್ಲುನ ಕೆಲಸ ಕೊರಮಂಡ ಏರ್ಲ ಮಲ್ತೊಂದು ಇಜ್ಜಾಂಡು ಅಕ್ಲೆ ಬೊರ್ಚಿ ಅಂಚಿದ್ರು ದಾಯಿ ಗೊತ್ತು ಅಕ್ಲೆ ಗೊತ್ತು ನನ್ನ ಆರೋಗ್ಯ ಹಾಲು ಹಾಪುಂಡು ಕುಲ್ಲಂಡ ಆ ಒಂದು ಪಂಡ ಚಲನೆದ ಒಂಜಿ ಸಿಸ್ಟಮ್ ಚಲನೆದ ನಿಯಮ ಅವು ತುಳುವೆರಡೆ ಎತ್ತಿಂಡು ನಮ್ಮ 10 ಬಿರಲಿ ಏಪಮ ಅಂತ ಕೆಲಸ ಹಾಪುಂಡ ಅವು ಚಲನೆಡುಂಡ ಅಪಗ ಪೂರ ನಮ್ಮ ಶರೀರ ಕೆಲಸ ಹೊಂದುಂಡು ದಾಯಿ ಗೊತ್ತು ಒಂದು ಈ ಕೆಲಸ ಆಯ್ತಾನೆ ಅಪ್ಪಡಿತ ದುಂಬದ ಕಾಲ ಇದು ನಮ್ಮ ಕೀ ಕೊರೋದು ಗಡಿಯಾರ ಎತ್ತಿನತೆ ಕೀ ಕೊರೋದು ಆಯ್ತಾ ಶಕ್ತಿ ಮುಗಿನಾಗ ಉಂಟುಂಡು ನಮ್ಮ ಲಂಚನೆ ನಮ್ಮ ಶರೀರದ ಶಕ್ತಿ ಮುಗಿನಾಗ ಗೊತ್ತಣ್ಣ ಏಪ ಕೆಲಸ ಮಲ್ಪನ ಕುಳ್ಳುವಾನ ಆ ಕುಳ್ಳುನಾಗ ನಮ್ಮ ಶಕ್ತಿ ಮುಗಿ ಉಂಡು ಎನರ್ಜಿ ಬರ್ಪುಜಿ ನಮ್ಮ ಶರೀರ ಹೋಗು ಆ ಎನರ್ಜಿ ಬರಂದೆ ಪುನಃ ಆದಾಪುಂಡು ನಮ್ಮ ಪ್ರಾಣ ಶಕ್ತಿ ಕಡಿಮೆ ಹಾಪುಂಡು ಪ್ರಾಣ ಪಂಡದಾದ ಅವ್ ನಂಗೆ ಕರೆಕ್ಟ್ ಅದು ಗೊತ್ತು ನಮ್ಮ ಮಾತಿಲ್ಲ ನಮ್ಮ ಪೂರೊಂದು ಎನ್ನ ಶರೀರ ಹಾಪುನೆ ಅಂದು ಅತ ಪ್ರಾಣ ಪಂಡ ಉಸುಲು ಅತ ಉಸುಲು ಉಂತಿನದಾದ ಪುಂಡು ಒಂದು ಏರೆಗಣ್ಣ ಬೋಡ ಹಲೋ ಉಸುಲು ಉಂತ ನೇರೆಗಳೊಂದು ಬೋಡ ಬರ್ಚಿದಾಯಿಗೆ ಅಪ್ಪ ಓವು ಮುಖ್ಯ ಬೋಡ ಇನೆ ದುವ ಉಸುಲ ನಂಗೆ ಜ್ಞಾನ ಒಯ್ತ ಬಗ್ಗೆ ಒಪ್ಪೋಡು ಉಸಿರಿದ ಬಗ್ಗೆ ನಮಗೆ ಜ್ಞಾನ ಒಪ್ಪೋಡು ಅಪ್ಪ ಉಸಿರು ಕರೆಕ್ಟ್ ಬರೋಡಣದಾದ ಅಪ್ಪೋಡು ವ್ಯಾಯಾಮ ಅಗತ್ಯ ಶರೀರೋಡು ಗೊತ್ತಾಂಡತೆ ಶರೀರೋಡು ವ್ಯಾಯಾಮ ಆಗ ಐಕ್ಯ ಬೋಡಪ್ಪನ ಫುಡ್ ದಾದ ತೆನಸುಗಳುಂಡೋ ಆ ತೆನಸು ಕಣ್ಣ ಆಹಾರವೇ ಔಷಧ ಅದು ತೆನಸೆ ಮರ್ದನ್ನು ಪನ್ಪುನ ಒಂಜಿ ಕಾಲಗಟ್ಟೋಡು ನಮ್ಮ ಎತ್ತಕ್ಕ ದುಮ್ಮದ ಕಾಲಗಟ್ಟೋಡು ನಮ್ಮ ಅಡಿಗೆ ಕೊಂಡಿಡು ದಾದ ಮಂದಿ ಎತ್ತುಂಡು ನಮ್ಮ ಅಡಿಗೆ ಕೊಂಡು ಎಂಚಿನ ಮಂದಿ ಎತ್ತುಂಡು ಆತ ಜೀರಿಗೆ ದಾಸಿಮಿ ಕೊತ್ತಂಬರಿ ಎಂಚಿನ ಮಂದಿ ಎತ್ತು ನೀನು ಉಂಡ ಇನ್ನ ಬದಲು ಮ್ಯಾಗಿ ಆತ ಎಂಚಿನ ಉಂಡು ಹಲೋ ಮ್ಯಾಗಿ ಅಂಚಿತ್ತಿನ ಕೆಲವು ವಸ್ತುಗಳು ಕಂಡ ದಾಯಕ ಬಂಡ ನಂಕೈನ ಬಗ್ಗೆ ತಿಳಿವಳಿಕೆ ಇಜ್ಜಿ ಏಪ ನಮ್ಮ ಕಿಚನ್ ಬದಲಾತಂಡ ಆಣಿ ನಮ್ಮ ಸಂಸ್ಕಾರ ಎಲ್ಲ ಬದಲಾತಂಡ ನಂಗೆ ತೋಜಿಂಡು ಆ ಸುಲಭ ಅಂದ ಪನ್ಪುನ ಅವು ಎಂಕ್ ಸುಲಭ ಇನ್ನು ಕೆಲವು ಯೋಗ ಕ್ಲಾಸ್ ಪೋಣನಿಗೆ ಗೊತ್ತುಂಡು ಅಲ್ಪ ಕಡೇರ ಕಲ್ಪವನು ಆತ ಬಲ್ಲು ನೀರು ಒಯ್ಪೆರೆ ಕಲ್ಪವನು ಆತ ಯೋಗ ಕ್ಲಾಸ್ ಇಡದ ಕಲ್ಪವೇರು ಅಂದು ಕಡೆಯರ ಕಲ್ಪವನು ಯೋಗ ಕೊಲ್ಪವನು ಅತ್ತಿಂದ ಅಡಿಪೇರೆ ಕಲ್ಪವನು ಅಂಬಿ ಅಡಿಪೇರೆ ಕಲ್ಪವನು ಅವರು ಯೋಗ ಕ್ಲಾಸ್ ಕಲ್ಪವೊಂದಿತ್ತೇರು ಕಲ್ಪವನು ಒಂದು ನಮ್ಮ ಸಂಸ್ಕಾರ ಆ ಸಂಸ್ಕಾರನ ಮರ್ತನೆ ಹಿಡ್ದಾರ ಅಲ್ಪಡು ತೆಲಿಪೇರೆ ಗೊತ್ತಿಜ್ಜಿ ಕೆಲವು ಯೋಗ ಕ್ಲಾಸ್ ಇಡೋರ ಅಂತ ತೆಲಿಪೋಡು ಪಣ ತೆಲಿಪುಣ ಮರತ್ತು ಬಿಡ್ತ ನಮ್ಮ ಪಣ ಒಂದು ಪೂರ ಈ ಒಂಜಿ ನಮ್ಮ ಈ ಆಟಿ ತಿಂಗಳದ ಒಂಜಿ ತೆನಸಿಲು ಪಂಡ ಅವು ಐತ ಸತ್ವ ಏತುಂಡು ಪಂಡ ಬುಕ್ಕ ಒಂಜಿ ನನ ಒಂಜಿ ವರ್ಷ ನಮಕ್ ಬದುಕೆರೆತಿನ ಪೂರ್ಣವಾಯಿನ ಒಂಜಿ ಶಕ್ತಿನ ಪರಿವರ್ತನೆ ಮಲ್ಪುನ ದಿನಕ್ಕಲು ಐದವರ ಮಸ್ತ್ ಜನದ ನೆನಪರ ಎಂಕ್ಲೆ ಬಂಗತ್ತಿನ ದಾಗಿ ಏಪ ಅಂದ ಪಂಡ ಎಂಕ್ಲೆ ಪೂರ ಎಮರ್ಜೆನ್ಸಿ ಕಾಲಗಟ್ಟೋಡು ಪುಟ್ಟುನಾಕಲು ಐದವ್ರ ಎಂಕ್ಲೆಗುರು ಅಪ್ಪ ನುಪ್ಪು ಒಂದು ಆ ಕಾಲಗಟ್ಟೋಡು ಅರಿ ತಿಕ್ಕೊಂದಿಜ್ಜಂಡಿಗೆ ಅರಿಯೇ ತಿಕ್ಕೊಂದಿಜ್ಜಂಡು ಅಪದಾದ ಮಲ್ತೊಂದಿತ್ತೇರಂಡ ಕೊಳ್ಳಿ ತಿಂದೊಂದಿತ್ತೇರಿ ಕೆಲವರು ಅಪ್ಪ ಆ ಕಾಲಗಟ್ಟೋಡು ಅಂತ ಬಂಗ ಎತ್ತಂಡು ಪಂಡ ಆ ಬಂಗನು ಇನ್ನಿಲ್ಲ ಇನ್ನು ತಕ್ಲೆ ನೆನಪಿಡ್ದ ಅಂದ್ರೆ ನಾವು ಬಂಗದ ಕಾಲ ಅಂತ ಪಂಡ ಒಂದು ಒಳ್ಳೆಯದು ನಿಜವತ್ತು ತುಳುವೇರ್ನ ಆಚಾರ ವಿಚಾರ ಒಲ್ಪರ ತೂಡು ತುಳು ಪುಟ್ಟು ಪುಳೆತ್ತಿನ ಅಲ್ಪರ್ದೆ ತೂಡು ಅಪಗಂಡ ಮಾತ್ರ ತುಳುತ್ತ ಈ ಒಂಜಿ ಆಚಾರ ನಿಯಮಗಳು ಏತು ಶ್ರೇಷ್ಠ ಅಂದು ನಂಗೆ ಗೊತ್ತಾಪುಂಡು ತುಳುವೇರ್ನ ಸಂಪ್ರದಾಯ ಪಂಡ ಅರಿ ಸಂಪ್ರದಾಯ ಅಂದು ಈ ಅರಿ ಪಂಡ ತುಳು ಕನ್ನಡದ ಅಕ್ಕಿ ಹತ್ತು ಇಂಗ್ಲೀಷದ ರೈಸ್ಲಾತ್ತು ಕನ್ನಡದ ಅಕ್ಕಿಲತ್ತು ಇಂಗ್ಲೀಷದ ರೈಸ್ಲಾದು ತುಳುತ್ತ ಅರಿ ಅವು ಅರಿಯೇ ಅರಿ ಇಜ್ಜಂದೆ ತುಳುವೇರಿಗೆ ಜೀವನ ಇಜ್ಜಿ ಐಟ್ ಮಸ್ತ್ ಅರಿಕ್ಕಲು ಉಂಡು ಆ ಪಣಪುನ ಐಟ್ ಅರಿಕ್ಕಲು ಮಸ್ತ್ ಅರಿಕ್ಕಲು ಉಂಡು ಅವು ಈ ಅರಿ ಬೊಕ್ಕ ಇರುತ್ತೆ ಕುಡು ಅರಿ ಬಿರುக்குது ತುಳುನಾಡಾಂಡು ಎಂದು ಪಂಡ ಒಂದು ತಿಳಿದು ಕುಡು ಅರಿ ಬಿರುக்குது ಕುಡು ಒಂಜಿ ಅರಿ ಇಡೀ ಜಗತ್ತಿದ ಅತ್ಯಂತ ಹೆಚ್ಚು ಪೌಷ್ಟಿಕ ಆಹಾರ ಉಪ್ಪುನಾತಂಡ ಉಪ್ಪು ನಂಚಿನ ಒಂಜಿ ವಸ್ತು ಅವು ಕುಡು ಕುಡು ತಿಂದೊಂದಿತ್ತೇರು ದುಂಬು ದೇವಸ್ಥಾನಡು ಪ್ರಸಾದವಾತು ಕುಡು ಕೊರೊಂದಿತ್ತೇರು ಇನ್ನಿಲ್ಲ ಕೇರಳದ ಕೆಲವು ದೇವಸ್ಥಾನಗಳು ನಿಖಲು ಪೋಂಡ ಕುಡು
ಅತನ 14 ಕೊರ್ಪೇರು ಪಂಡ ಕುಡು ತಿನ್ಪುನ ಏತು ಮಾತ ಮಹತ್ವ ಉಂಟು ಒಂದು ಆಯ್ತು ಅಪ್ಪ ನಮ್ಮ ಜನಕ್ಲೆನ ಒಂಜಿ ವಿಚಾರಗಳು ಎಂಚೇತಂಡು ಗಟ್ಟಿ ಮುಟ್ಟಾದಿತ್ತೇರು ಇನಿ ಆ ಕುಡು ತಿನ್ಪುನ ಎರನಾಂಡು ಇಲ್ಲಲ್ಲಿ ಕುಡುಂಡ ಕುಡು ಚಟ್ನಿ ಮಲ್ತಾರ ಕುಡು ಸಾರು ಮಲ್ತಾರ ಎಸ್ ಗುಡ್ ವೆರಿ ಗುಡ್ ಪಂಡ ನಮ್ಮ ಸಂಸ್ಕಾರಗಳು ಇತ್ತಿನ ಆ ತಿನಸುಗಳೇ ನಾವು ಬದಲು ಮಾಡ್ತಂದುಲ್ಲ ಐನು ನಮ್ಮ ಕೊಂಡ ಅಪ್ಪ ಆಟಿ ತಿಂಗಳದ ಒಂಜೊಂಜಿ ವಿಷಯ ಅಲ್ಲ ಪಂಡ ಪಾಲದ ಕೆತ್ತ ಕಸ ಬರ್ಪುಣ ಪಾಲದ ಕೆತ್ತ ಈ ರಡ್ಡು ಸ ಟೈಮ್ ತುಳುನಾಡು ಪರೊಂದಿತ್ತೇರು ಒಂಜಿ ಆಟಿ 18 ಪ್ರತಿ ತಿಂಗಳ 18 ತಾರೀಕು 18 ಪೋಪುನಾನಿ ಅತನ ಆಟಿ ತಿಂಗಳ 10 ಅತನ ಅಮಾವಾಸ್ಯರ ಬುಕ್ಕ 18 ಶ್ರೇಷ್ಠಗೆ ಅಪ್ಪ ಹೆಚ್ಚಿನ ಈ ಆಟಿದ ಕಸಾಯ ಅತನ ಇಂಚಿನ ಮರ್ದು ಗಂಜಿ ಅವು ಪೂರ ಏಪಪ್ಪ ತಿನ್ನೋಡು ಪಂಡ ಆಟಿ 18 ಬುಕ್ಕ ತಿನ್ನೋಡು ಆಟಿ 18 ಬುಕ್ಕ 16 ದಿನ ನಮ್ಮ ಸರಿಯಾದ ರೀತಿಯಲ್ಲಿ ಈ ತಿನಸನ ಮರ್ದು ಗಂಜಿಡು ಪಂಡ ಅವು ಇತ್ತ ಮೆಂತೆ ಗಂಜಿ ಮಾತ್ರ ಮಲ್ಪುರ ನಿಖಿಲ್ ಮೆಂತೆಲ್ಲ ಬಾಡ್ದು ಗಂಜಿ ಸಂಪು ಪಂಡ ಅಂಡ ಇಟ್ಟು 10 ತರತ ಪೂಕುಲಿನ ಒಂಜಿ ಪೊಡಿ ಪಾಡುದು ಅದನ್ನ ಪೂಗುಲೇನು ಪಾಡುದು ಅಂಚ ಬೇತೆ ಬೇತೆ ರೀತಿಯ ನಮ್ಮ ಮಸಾಲೆಗಳ ಪದಾರ್ಥಗಳು ಎಂಚಿನ ಹತ್ರ ಇನ್ನು ಪೂರ ಪಾಡುದು ಓಮ ಅಂಚಿನ ಪೂರ ಇಲ್ಲ ಪಾಡುದು ಐದು ಬೊಕ್ಕ ಒಂದು 7 ದಿನ ಆಂಡ್ಲ ಕಡಿಮೆ ಆಂಡ್ಲ 7 ದಿನ ಆಂಡಲ ಇಂದೇನು ತಿನ್ನೋಡು ಅಂದ್ರೆ ಆಟಿದ ಮರ್ದ ಗಂಜಿಂದ ಐನು ಪಣೊಂದಿತ್ತೇರು ಇನ್ನದಾದ ಬಿಡ ಪಾಲದ ಕೆತ್ತ ಪರಿಯೊಟ್ಟಿಗೆ ಬುಕ್ಕ ಒಂಜಿ ಚೂರು ಮರ್ದ ಮೆಂಟೆ ತಿಂದ ಬುಕ್ಕ ಒಡೆಗೆ ಸರಿಯಾಪುಣೆ ಇಜ್ಜಿ ಪಂಡ ಆ ಕಡೆ ನಿರಂಜನೆ ಪಂಡ್ಲೇಕೊನೆ ಐನ ಪಾಲಿಸೋಡು ಐಕೊಂಜಿ ಇತಿ ಮಿತಿ ಕ್ರಮ ಐಕೊಂಜಿ ಒಂದು ಪುರ ಉಂಡು ಗೊತ್ತಾಂಡತೆ ವ್ಯಾಲ್ಯೂ ಪುರ ಉಂಡು ಐಕೆ ಇತಿ ಆವಡುಂದು ಅಂಚಿತ್ತ ಪೂರ ಒಂಜಿ ನಾಲೆಡ್ಜ್ ಇನ್ನೊಂಜಿ ಅರಿವು ನಮಕ್ ತಿಕ್ಕಿಂಡ ಒಂಜಿ ಮಲ್ಲ ರೀತಿತ ಒಂಜಿ ಜೀವನ ಕ್ರಮ ನಂಗೆ ಉಂಡಪ್ನ ತುಳುವೇರ್ನ ಒಂಜಿ ಜೀವನ ಕ್ರಮ ಪದ್ಧತಿನ ಪಂಡ ಅವು ಯಾಕಡೆ ಪಂಡ ಏನ ಅರಿ ಸಂಪ್ರದಾಯ ಈ ಅರಿ ಒಲ್ತು ಬತ್ತಿನ ಪಂಡ ಕಳ ಅರಿ ಇರ್ದು ಬತ್ತುಂಡು ಕಳತ್ತ ಅರಿ ಇರ್ದು ಬತ್ತುಂಡು കളരിന്ന് പണ്ടിട ഇനി കേരളട് തുളുനാടൻ കളരിന്ന് പണിപ്പേര് തുളുനാടದ കളരിന്ന് പണിപ്പേര് അപ്പൊ കളരിന്ന് പണിപ്പണವು ಒಂದು ಯುದ್ಧ ಕಲೆ ಜಗತ್ತದ ಅತ್ಯಂತ ಪ್ರಾಚೀನ ಹಲೋ ಜಗತ್ತದ ಅತ್ಯಂತ ಪ್ರಾಚೀನ ಒಂದು ಸಮರ ಕಲೆ ಇತ್ತಂಡ ಅವು ತುಳುನಾಡದ കളರಿ ಈ കളರಿ ವಿದ್ಯೆ ನಂಗೆ ನಮ್ಮ ಶರೀರಗೂ ಬೋಡಾಪುನ ವ್ಯಾಯಾಮ ಎಂಚಿತ್ತಿನ ಆ ಎಕಡೆ ಪಂಡ ಆ ವ್ಯಾಯಾಮ ನಿಯಮಗಳೇನು ಅವು ಪಂಡದ ಗೊರೊಂದು ಇತ್ತಂಡು ವ್ಯಾಯಾಮ ನಿಯಮಗಳು ಅವು ಯುದ್ಧ ಕಲೆ ಮಾತ್ರ ಅತ್ತೆ ಅವೊಂದು ಜಗತ್ತು ಅತ್ಯಂತ ಶ್ರೇಷ್ಠವಾಯಿನ ಜೀವನ ಕ್ರಮಲ ಅಂದು കളರಿನ ಪನ್ಪನವು ಅಂಚಿತ್ನ കളರಿಡ್ ಸುಮಾರು 14 ಅರಿಕ್ಕಲಿತ್ತೇರು ನಮ್ಮ 14ಗೆ ಬಲ ಸುನೆ ಅನ್ಪೇರು ಬುಕ್ಕೊಂಜಿ ಅಷ್ಟ್ರ ಜೈನಗೆ ಬಲ ಸುನೆ ಅಂತ ಅಕ್ಲು ಬುಕ್ಕ ಬತ್ತನಾಗ ಅಪ್ಪ 14 ಬುಕ್ಕ ಬತ್ತನಾಗ ತುಳುವೇರ್ನ ಕ್ರಮ ಅಕ್ಲು ದುಂಬೆ ಎತ್ತೇರು ಅಪ್ಪ ನಮ್ಮೊಟ್ಟಿಗೆ ಪಂಡ ಜೈನ ಸಂಬಂಧ ಪುರ ಐನಡ್ದವರ 14 ಅರಿಕ್ಕಲು ಆ ಅರಿಕ್ಕಲು ಒಂದು ಪಂಡ ಅವೇ ನಾಡಾರಿ ತಿಗಳಾರಿ ಪೂಜಾರಿ ಆಚಾರಿ ಓಡಾರಿ ಬಂಡಾರಿ ಚಕ್ರಧಾರಿ ಚಾಕ್ರಿದಾರಿಕ್ಕಳು ಬುಕ್ಕ ಪಾತ್ರಿದಾಕ್ಳು ಪಾತ್ರ ಗೊತ್ತಲ್ಲ ಇಂಚಿತ್ರ ಪೂರ ಅರಿಕ್ಕಲು ಈ 14 ಅರಿಕ್ಕಲು ಸೇರುದು ತುಳುನಾಡು ಅರಿ ಸಂಪ್ರದಾಯ ಏನ ಕಡೆ ಪಂಡೈಕ್ ಅರಿ ಪಂಡ ನಮ್ಮ ಅಕ್ಕಿ ಅತ್ತು ಅಪ್ಪ ಹಿಡ್ದವರ ನಮ್ಮ ಜೀವನ ಕ್ರಮವು ಅವು ಇಜ್ಜಂದೆ ಇಜ್ಜಿ ಅಪ್ಪ ಒಂದು ಪುರ ಅವರ ಜಾತಿ ಅತ್ತು ಅವಲ ಈ ಬೈದ್ಯಾರಿ ಇಂದುಪುರ ಅವರ ಬೈದ್ಯರ ಜಾತಿಗಳತ್ತು ಅವಳು ಎಂಚ ಚತುರ್ವರ್ಣ ಇತ್ತಂಡ ಅವೇ ಲೆಕ್ಕ 14 ವರ್ಣಗಳು ತುಳುನಾಡು ಇತ್ತಂಡು 14 ವರ್ಣ ಪದ್ಧತಿಗಳು 14 ಅಕ್ಲು ಕುಲಕಸಬುಗಳು ಇತ್ತಂಡು ಬೇತೆ ಬೇತೆ ರೀತಿದ ಆ ಕುಲಕಸಬುಗಳ ಆಧಾರವಾದ ಮೂಲ ಇತ್ತಂಡು ಪಂಡ ಎತ್ತು ಶ್ರೇಷ್ಠ ತುಲೆ ಎತ್ತು ಮಲ್ಲ ಪದ್ಧತಿಗಳು ತುಲೆ ಇನ್ನು ಅಪ್ಪ ಇಂದೇನೆ ಪುರ ಇಂದೆನ ಬಗ್ಗೆ ಪುರ ನಮ್ಮ ಆಲೋಚನೆ ಉಂಡು ಆಟಿದ ಬಗ್ಗೆ ಪಾತ್ರರಂಡ ಜಾನಪದ ಕಥೆಗಳು ಮಸ್ತ್ ವಿಷಯಗಳು ಪುರ ಉಂಡು ಪಂಡ ಯಾನ್ ಇತ್ತದಾದ ನಮ್ಮ ಜೀವನ ಕ್ರಮ ನಮ್ಮನ್ನು ಬದಲು ಮಲ್ಪಡು ಐದವರ ಇನಿ ಆಟಿಡೊಂಜಿ ದಿನ ಒಂದು ಪಣ್ಣಗೆಂಚನ ಮಲ್ಪೇರು ಆಟಿಡೊಂಜಿ ದಿನ ಎಂಚಿನ ಮಲ್ಪೇರಿತ್ತೆ ಸುಮಾರು 30 ತರತ ಬೇತೆ ಬೇತೆ ತರತ ಕಜಿಪುಗಳು ಏನು ತಿನ್ನೋದು ಅವು ಸೊಪ್ಪು ತರ ಕಾಣ್ತೀವಿ ನೋಡಿ ಇನ್ನು ಅప్పుడు 30 ತರತ ಚಿಕನ್ ಉಪ್ಪುಂಡು ಅಲ್ಪ 30 ತರತ ಚಿಕನ್ ಉಪ್ಪುಂಡು ಅತ್ತ ಸೊಪ್ಪು ತರಕಾರಿಲು ಉಪ್ಪುಜಿ ಅಣ್ಣ ಇನ್ನು ಪುದಾರಿ ಒಂದು ಐನೇರು ತಿನ್ಪೇರು ತಿನ್ಪುಜಿರು ಹೌದಾಯಿಗ ಅವು ಬರ್ಚಿ ಚಿಕನ್ ಇತ್ತಿನ ಬೇಕ ತಿಂದು ಮುಗಿರ್ತದೆ ಬರ್ಪ ಅತ್ನ ಮೀನ ಅಂಚಿತ್ತನ ಪಂಡ ಈ ಆರೋಗ್ಯದ ಗುಟ್ಟು ಒಂದು ದಾಯಗಿಂದ ಪನ್ಪನ ಗುಟ್ಟು ನಮಕ್ ಇಜ್ಜಂದನೆ ಹಿಡ್ದವರ ಐನು ಪುರ ನಾವು ಏನು ಮುರನಂಜಿ ರಾಮಕುಂಜ ಆಡೆ ಪೋದಿತ್ತೆ ಸುಮಾರು 73 ತರತ ಪದಾರ್ಥ ಮಲ್ತೇರು
ಎಲ್ಪತ್ತ ಮೂಜಿ ತರತ ಸೊಪ್ಪು ತರಕಾರಿಗಳ ಅವಡು ಬೆತೆ ಬೀತ ರೀತಿದ ಅಡಿಗೆಲು ಎಂಕ ತೂತ ಅದ್ಭುತ ಉಂಡು ಏತು ನಾಲೆಜ್ ಉಂಡಾಕ್ಲೇಡ ಆಕ್ಲೆ ಎಂಚ ಇಂದು ಇಂಪ್ಲಿಮೆಂಟ್ ಮಲ್ತೊಂದುಳ್ಳೇರು ಇಂದೇನ ಪೂರ ನಮ್ಮ ಆಟಿಡೊಂಜಿ ದಿನತ್ತ ಲೇಸುಗಳೆಡು ಮಲ್ಪೊಡಾಪುಂಡು ಇಂದೇನ ಬಗ್ಗೆ ಅರಿವು ಕೊರಪುಂಡು ಜೋಕ್ಲೆಗೆ ಇಂದೇನ ಬಗ್ಗೆ ಪಣೋಡು ಜೋಕ್ಲೆಗೆ ದಾಯ ನಮ ಸಾಧಿ ತಪ್ಪದ ಜೋಕ್ಲೇನು ಇನಿ ಜೋಕ್ಲು ನಮ್ಮ ದಾದ ಮಲ್ತದ ಪಂಡ ಜೋಕ್ಲೆನು ಪುಟ್ಟಾವ ಜೋಕ್ಲೆಗೆ ಒವ್ವ ಒಂಜಿ ಶಾಲೆ ಹಿಡ್ಕೊಂಡೋದು ಪಾಡುವ ಆಕ್ಲೇನು ಇಲ್ಲಲ್ದು ಶಾಲೆ ಹಿಡ್ದು ಇಲ್ಲಾಗ ಬರ್ರೆ ವಾಹನ ಅಲ್ತು ಪೋಯರ ವಾಹನ ಆಕ್ಲೆಗೆ ಒಂದು ಜಗತ್ತೇ ದಾಲಂದು ಗೊತ್ತುಜ್ಜಿ ಹಲೋ ಹಲೋ ಆಕ್ಲೆ ಮಲ್ಲ ಪೇರು ಮಲ್ಲಾಯಿ ಒಟ್ಟಿರಾದ ಅಲ್ಪ ಒವ್ವಾಂಡ ಒಂಜಿ ಕಂಪೆನಿಗೆ ಆಕ್ಲೇನು ಗಿಫ್ಟ್ ಅದು ಕೊರ್ಪನವ ಆಕ್ಲೆ ಒಂದು ಸಂಬಳ ಕೊರ್ಪೇರು ಆಕ್ಲೆಗೆ ಅಪ್ಪೆ ಅಮ್ಮೆ ಜೋಕುಲು ಅಂಚಿನ ದಾಲ ಒಂಜಿ ಯೋಚನೆನೇ ಇಜ್ಜಿ ಲಾಸ್ಟಿಗೆ ನಮ್ಮ ಒಂಜಿ ಜೋಕ್ಲೆನ್ ಉಂಡು ಮಾಡ್ತಾನೆ ಒಂಜಿ ಮಿಷನ್ದ ಲೆಕ್ಕ ಅಪ್ಪೆ ಅಮ್ಮೆ ಅಂಡೇರು ಜೋಕ್ಲೆನ್ ಉಂಡು ಮಲ್ತನ ಒಂಜಿ ಮಿಷನ್ ಮಾತ್ರೆ ಒವ್ವೇ ಸಂಬಂಧ ಪೂಜೆ ಅಕ್ಲೆಗ್ಲ ಪಂಡ ತಪ್ಪು ಏರ್ನ ನಮ್ಮ ತಪ್ಪು ಅಕ್ಲೆಗೆ ಬಂಗ ಬರ್ರ ಬಲ್ಲಿ ಇದು ಪಂಡ ಒಂಜಿ ಚಿಂತೆ ಏಪ ನಮ್ಮಡ ಬೈದಂಡ ಆನಿಡ್ದು ಬುಕ್ಕ ಅಕ್ಕಲ್ಲ ಬಂಗ ಬರಂದ ಎಂಚ ಬದುಕುನೆಂದೆ ಆಲೋಚನೆ ಮಲ್ಪುನು ಬಂಗ ಇಜ್ಜಿ ಅಂದೆ ನಂಗೆ ಜೀವನ ಇಜ್ಜಿ ಬಂಗ ಅಂತ ಬರ್ಪುನ ಶಬ್ದ ಅವು ಕಷ್ಟ ಅತ್ತು ಅವು ಇಜ್ಜಿಂದ ಇಜ್ಜಿ ನಿಕ್ಲಿ ಏಪ ಬಂಗ ಬರ್ಪುನ ಉಂತವರ ರಿಟೈರ್ಮೆಂಟ್ ಅಂತ ಮನ್ಪೇರಿ ಕೆಲವರ ರಿಟೈರ್ಮೆಂಟ್ ಅಂತ ಗೊತ್ತಾಂಡದ ಟೈರ್ ಔಟ್ ಹಾಕ್ಲಿ ಗೊತ್ತಾಂಡದ ಕಷ್ಟಪಡು ರಡ್ಡೆ ಕಷ್ಟಪಡ್ನಾಗನೆ ನಂಗೆ ಕೂಡ ಜೀವನ ತೆಕ್ಕುನೆ ನಮ್ಗೆ ಉತ್ಸಾಹ ಕೂಡ ಬರ್ಪುನೆ ನಮ್ಮ ಏಪ ಬಂಗ ಬರ್ಪುನ ಉಂತವನ ನಮ್ಮ ಮೈಂಡ್ ಹೊರ ಸೆಟ್ಲ್ ಆಂಡ ಯಾರು ಮಾರಯ್ಯ ಸೆಟ್ಲ್ ಆಯ್ರ ನಮ್ಮ ಸುಮಾರು ತುಪ್ಪ ಮದಿ ಮೇದ ಸೆಟ್ಲ್ ಆಪುನು ಜೋಕ್ಲಾದ ಸೆಟ್ಲ್ ಆಪುನು ಓಳಾಂಡ ನಮ್ಮ ಸೆಟ್ಲ್ ಆಪುನ ಉಂಡ ಇಜ್ಜಿ ಆ ಆಲೋಚನೆನೇ ತಪ್ಪು ಸೆಟ್ಲ್ ಮನ್ಪುನ ಅದನ್ನ ಒಂಜಿ ದಿನ ಉಂತುನೆ ಅನ್ಪುಣ ಇಜ್ಜಿ ಜೀವನ ಯಾಪ ಪುಟ್ಟುಂಡ ಆ ಪುಟ್ಟುರ್ದು ಸೈನ ಮುಟ್ಟಲ್ಲ ನಮ್ಮ ಜೀವನ ಅವು ತುಳುವೇರಿನ ಜೀವನ ಒಂಜಿ ಉದ್ದೇಶ ಸಂತೋಷವಾದ ಉಪ್ಪೊಡು ಮನ್ಪುನ ಒಂಜಿ ಥಾಟ್ಸ್ ಮಾತ್ರ ತುಳುವೇರಿನ ಆಲೋಚನೆ ಉಡುಪುನೆ ಪಂಡ ಪ್ರತಿ ಕ್ಷಣ ಅಲ್ಲ ಈ ಕ್ಷಣಡು ಅಕ್ಲು ಬದುಕೊಂಡಿತ್ತೇರು ಈ ಕ್ಷಣಡು ಬದುಕೊಂಡಿತ್ತೇರು ಈ ಕ್ಷಣ ಅನಿವಾರ್ಯ ಅಂತ ಬಂತೇರು ಈ ಕ್ಷಣಡು ಏರು ಬದುಕುವೇನ ಹಾಗೆ ಮಾಂತರೇನೆ ಜೀವನನು ಆಸ್ವಾದನೆ ಮಲ್ಪೇರ ಆಪುನೆ ತುಳುವೇರ್ನ ಪುಟ್ಟುರ್ದು ಸೈನಗ ಎಂಚಿನ ಪುನಂಡ ಹ್ಯಾಪಿ ಎಂಡಿಂಗ್ ಒರಿಯನ ಉದ್ದೇಶ ಹ್ಯಾಪಿ ಎಂಡಿಂಗ್ ಸಂತೋಷಡೆ ಸೈಯೋಡು ಸೈಯೊಂದು ಪೆರೇರೆಲ್ಲ ಸಾಧ್ಯ ಉಂಡ ಪುಟ್ಟನಾಯ ಸೈಯೋಡೇತ ಐಕ್ ಪಡೋದು ನಮ್ಮ ಊರುಡು ಇತ್ತ ಸೈಪುನಾಕ್ಲಿ ಎಂಚೆಂಚ ಸೈಯೊಂದು ಒಳ್ಳೆರು ಎಂಚ ಸೈಯೊಂದುಳ್ಳೇರು ನರಕ ಬರ್ಪುನು ಬೇಣೆಡು ಅತೆ ಅಪ್ಪ ಇಂದೇನು ಪೂರ ಇಜ್ಜನ್ನ ಮಲ್ಪನೆ ತಂತ್ರಗಳು ತುಳುವ ಸಿಸ್ಟಮ್ ಉಂಡು ಐತು ಶುದ್ಧೀಕರಣ ಪ್ರಥಮವಾದ ಉಪ್ಪುನ ಶರೀರೋಡು ವಾತ ಪಿತ್ತ ಕಫ ಈ ಮೂಜಿದ ಬ್ಯಾಲೆನ್ಸ್ ಉಡುಪುನ ಶರೀರ ಈ ಮೂಜಿ ವಿಷಯಗಳನ್ನ ಏಪ ಶುದ್ಧೀಕರಣ ಮಲ್ಪನ ಅವು ಶುದ್ಧೀಕರಣ ಆಪುಂಡು ಕಫತ್ತ ಮುಖದ ಶುದ್ಧೀಕರಣ ಆಪುಂಡು ಮೋಷಂದ ಮುಖದ ಶುದ್ಧೀಕರಣ ಆಪುಂಡು ಬೆವರದ ಶುದ್ಧೀಕರಣ ಆಪುಂಡು ಶರೀರ ಅಂಚೆ ಬೇರೆ ಬೇರೆ ರೀತಿಯ ಶುದ್ಧೀಕರಣ ಕ್ರಿಯೆಗಳುಂಡು ಈ ಶುದ್ಧೀಕರಣ ಕ್ರಿಯೆ ಚರ್ಮದ ಮುಖಾಂತರ ಶುದ್ಧೀಕರಣ ಆಪುಂಡು ಕ್ರಿಯೆಗಳುಂಡು ಈ ಕ್ರಿಯೆನು ಪೂರ ನಿಕ್ಲೆಗೆ ತುಳುವ ಮಹಾಸಭೆತ್ತ ಮುಖಾಂತರ ನಿಕ್ಲ ಮೂಲು ನಿಕ್ಲೆನ ಊರುಡೊಂಜಿ ತುಳುವ ಮಹಾಸಭೆ ಮಲ್ತರಡ ಆ ತುಳುವ ಮಹಾಸಭೆ ಇಂದೇನು ಪೂರ ಕಲ್ಪಾದ ಕೊರ್ಮ ಉಚಿತವಾದ ಕಲ್ಪಾದ ಕೊರ್ಪುಣ ನಿಕ್ಲೈನ ಸದಸ್ಯರಾಂಡ ಯಾರು ಜೀವನ ಪರ್ಯಂತ ನಿಕ್ಲೆಗೆ ಉಚಿತವಾದ ಕಲ್ಪವನ ಅಂಚಿತನ ಒಂಜಿ ವ್ಯವಸ್ಥೆನು ತುಳುವರ್ಲ್ಡ್ ಫೌಂಡೇಶನ್ ಮಲ್ತದುಂಡು ಅವು ಕಟೀಲ್ದ ಅಪ್ಪನ ಆಶೀರ್ವಾದ ಕಟೀಲ್ಡು ಉಪ್ಪುನು ನಿಕ್ಲು ಖಂಡಿತವಾತಲ್ಲ ಇಂದೇನು ಅರ್ಥ ಮಲ್ತೊಂಡು ಯಾನು ಬಜ್ಜಿ ಒಂಜಿ ಆಟಿದ ವಿಷಯವನ್ನು ಪಾತಿರ್ದು ಪೋಂಡ ನಮ್ಮ ಜೀವನ ಕ್ರಮವನ್ನು ಎಂಚ ಸರಿಪಡಿಸೋಣ ಅಂತ ನಮ್ಮ ಒಂಜಿ ಆಲೋಚನೆ ಇನಿ ಮಲ್ತಾಂಡ ನಮ್ಗೆ ಮಲ್ಲ ರೀತಿದ ಒಂಜಿ ಯಶಸ್ಸು ನಮ್ಮ ಜೋಕುಲು ಪೋಡಿಜ್ಜ ಅಂದೆ ರೋಗ ಇಜ್ಜ ಅಂದೆ ಅವತ್ತ ನಮಗೆ ಆಗರ ಎನ್ನ ಮಗೆ ಒಂಜಿ ಪೋಡಿದ ಮೂಲೆಡ್ಕುಲು ನಾಯವಡ ಶಕ್ತಿವಂತೆ ಅದು ಪೋಡ ಧೈರ್ಯೋಡು ಪಾತೆರು ನಾಯವಡ ನಮಗೆ ಆಗರವು ಅಕ್ಲ ಧೈರ್ಯೋಡು ಅಂತ ಅವತ್ತ ಖುಷಿ ಅಕ್ಲನಾತೆಗೆ ಬದುಕೋಡು ಅಂತ ಆಸೆ ಅಂಚೆತ್ತಿನ ಒಂಜಿ ಯೋಚನೆ ನಿಕ್ಲೇಡು ಉಂಡಂಡ ಖಂಡಿತವಾದ್ಲ ನಿಕ್ಲನ ಊರುಡ್ಲ ಒಂದು ತುಳುವ ಮಹಾಸಭೆಯನ್ನು ಮಲ್ಪೋಡು ಆ ತುಳುವ ಮಹಾಸಭೆ ನಮ್ಮ ಈ ಜನಪದ ಪರಂಪರೆ ಪಂಡ ನಮ್ಮ ಇನ್ನು ಎಂಚಿನ ಒಂದು ಪ್ಯಾಷನ್ ಒಂದು ಪಂಡೊಂದುಲ್ಲಣ ಅಥವಾ ಎಂಚಿನ ನಮ್ಮ ಒಂದು ನಾಗರಿಕತೆ ಎಂದು ಪಂಡೊಂದುಲ್ಲಣ ಈ ನಾಗರಿಕತೆಗೆ ದುಂಬೆ ನಮ್ಮ ಆಚಾರ ವಿಚಾರಗಳನ್ನ ಪೂರ ಜನಪದ ರೀತಿ ಹಿಡಿತಿಂಡು ಐಕ್ ಮಲ್ಲ ಒಂಜಿ ಉದಾಹರಣೆ ನಿಕ್ಲೆ ಒಂದು ಮಸ್ತ್ ವಿಷಯಗಳು ಪೋಡಂಡ ಮಂದಾರ ರಾಮಾಯಣ ಪಂಡ ಆಟಿ ತಿಂಗಳು ರಾಮಾಯಣ ಓದೊಂದಿತ್ತೇರು ಎಂಕ್ಲ ಪ್ರತಿ ವರ್ಷಲ ಏಳದೆ ಮಂದಾರ ರಾಮಾಯಣ ಕಾರ್ಯಕ್ರಮ ಮಲ್ತದೆ ಇನ್ನು ಈ ವರ್ಷದಾದ ಪಂಡ ಅವಳು ಒಂದೊಂದು ದಿನ ತಲೇಸು ಮಲ್ತೊಂದು ಹೋಗೊಂದಿಲ್ಲ ಏಳದೆ ಮಂದಾರ ರಾಮಾಯಣ 7 ದಿನ ಮಂದಾರ ರಾಮಾಯಣ ಕಣ್ಣ ಆಟಿ ತಿಂಗಳು ಮಂದಾರ ರಾಮಾಯಣ ಕೇಂಡ ನಮ್ಮ ಸಕಲ ಕಷ್ಟಗಳಿಗೂ ಪರಿಹಾರ ಆಪುಂಡು ಅವು ಮಾನಸಿಕವಾಯಿನ ಒಂದು ಸಿಸ್ಟಮ್ ಅವು ಅಂಚಿತ್ತಿನ ಆ ಶಕ್ತಿ ಇತ್ತಿನ ಮಂದಾರ ರಾಮಾಯಣ ಮಂದಾರ ರಾಜೇಶ್ ಭಟ್ರು ಬತ್ತೇರನು ಬದರೆ ಅಪ್ಪ ಮಂದಾರ ರಾಮಾಯಣ ನಮ್ಮ
ಏತ್ ನಮ್ಮ ಅಧ್ಯಯನ ಮಲ್ಪೋನ ಏತ್ ಕೇನುವನ ಆತ ನಮ್ಮ ಕಷ್ಟಗಳು ದೂರ ಆಪುನದು ಅನ್ಪುನಕ್ಕೆ ಹೂವೇ ಸಂಶಯ ಇಜ್ಜಿ ಆಟಿ ತಿಂಗಳು ನಮ್ಮ ಪೇರು ಮೈಪು ಅಂದು ಪನ್ಪ ಪೇರು ದಾಯಿಗೆ ಮೈಪುನೆಂದು ಗೊತ್ತುಜ್ಜಿ ಕೊಂಡೋದು ಏತೋ ಕೊಂಡೋದು ಪ್ಯಾಕೆಟ್ ಗಟ್ಟಲೆ ಕೊಂಡೋದು ಪೇಟು ದಾಯಿಗೆ ಪೇರು ಮೈಪು ಕೇಂದರ ವೈ ಕೇಂದರ ಏರಲ್ಲ ಪೇರು ಮೈಪುನ ದಾಯಿಗಿಂದ ಕೇಂದರ ಗೊತ್ತುಂಡ ದಾಯಿಗೆ ಆದಪ್ಪು ಮಲ್ತಿದ್ದೀನಿ ಪೇರು ಸಮುದ್ರಗೂ ಸೇರುಂಡು ಪಂಡದು ಆತ ಬುಕ್ಕ ಮಂಜಲ್ದ ಪೊಡಿ ಬೆರುಕುನೆ ಕುಂಕುಮದ ಕಟ್ಟ ಕಟ್ಟ ಪಾಡ್ನು ದಾಯಿಗೆ ನಿಜವಾದ ಮಂಜಲ್ದ ಪೊಡಿ ದಾಯಿ ಬೆರುಕೊಂಡು ಪಂಡ ಆಡೆಗೆ ಒವ್ವೇ ರೀತಿ ಕ್ರಿಮಿಕ್ಕಲು ಸಣ್ಣ ಬರ್ರ ಬಲ್ಲಿನ ಪಂಡದು ಗೊತ್ತಂಡದೆ ಬುಕ್ಕ ಹುಚ್ಚು ನಾಗೆ ಬರುವ ಆಡೆಗೆ ಆಂಡ ಬನ ದಾಯಿಗೆ ಬೈದಂಡು ಬನ ಸಂಸ್ಕಾರ ದಾಯಿಗೆ ಬೈದಂಡು ಆಲೋಚನೆ ಮನ್ಪಣೀತೆ ದುಂಬು ಕೊರಗೇರ್ನ ಇಟ್ಟು ಜನಂಗಡು ಒಂಜಿ ಪೊಣ್ಣು ಬಾಳೆ ಪುಟ್ಟಂಡ ಒಂಜಿ ಬಣ ಕಟ್ಟೊಂದಿತ್ತೇರು 100 ದೈಕ್ಲೇನು ನಡೊಂದಿತ್ತೇರು ಒಂಜಿ ಪೊಣ್ಣು ಬಾಳೆ ಪುಟ್ಟಂಡ 100 ದೈಕ್ಲೇನು ನಡದು ಅಲ್ಪೊಂಜಿ ಬಣ ಕಟ್ಟೊಂದಿತ್ತೇರು ಅಲ್ಪೊಂಜಿ ಕಾಡು ಕಟ್ಟೊಂದಿತ್ತೇರು ದಾಯಿಗೆ ಪಂಡ ಈ ಕಾಡೇ ನಮ್ಮ ಸಂಪತ್ತು ಮುಲ್ಪ ಇತ್ತೆ ಮುಲ್ಪ ಒಂಜಿ ಬನ ಉಪ್ಪುನಾಗ ಈ ಬನಟ್ಟ ದಾಯಿಗೂ ಇತ್ತ ದುಂಬುದ ಕರದಿ ಒಂದು ಮಸ್ತ್ ಕರಕ್ಲೇನು ದಿಯದು ಐಕೆ ನೀರು ಮೈತದು ಅಂಚ ಕಾತೊಂದಿತ್ತೇರು ದಾಯಿಗೆ ಪಂಡ ಅಲ್ಪ ಜೀವಾಣು ಸಂಸ್ಕೃತಿ ಉಂಡು ನಮ್ಮ ಶರೀರೋಡು ಒಂಜಿ ಸುಮಾರು ಇತ್ತೆಲ್ಲ ಒಂಜರ ಕಿಲ ಜೀವಾಣು ಉಂಡು ನಮ್ಮ ತಿಂದಿನ ಏರು ಕೆಲಸ ಮಲ್ಪುಂಡೇನು ಪೂರ ಮಲ್ಪುನ ಕ್ಲಿಯರ್ ತಿಂದಿನ ನೆತ್ತೆರ ಮಲ್ಪೋಡು ಎಳು ಮಲ್ಪೋಡು ಅದ ಮೋಷನ್ ಮನ್ಪೋಡು ಏರು ಮಲ್ಪು ನಾವು ಏರೆಲ್ಲ ಜನದೀತಾನ ಅವಳು ಅಲ್ಪ ಜೀವಾಣುಗಳು ಉಂಡು ದ್ವೇ ಜೀವಾಣು ನಮ್ಮ ಭೂಮಿ ಇಡ್ಲ ಉಂಡು ಐನು ಎನ್ ಪಿ ಕೆ ಬುಕ್ಕ 14 ನ್ಯೂಟ್ರಿಷನ್ ಮಣ್ಣಿಗೆ ಬೋಡಾಪುಂಡು ಈ ಜೀವಾಣುಗಳು ದಾದಾಪುಂಡ ಬರ್ಸ ಬಣ್ಣಗ ಕೊಚ್ಚಿದು ಹೋಪುಂಡು ಜೀವಾಣುಲು ಬರ್ಸ ಬಣ್ಣಗ ಕೊಚ್ಚಿದು ಹೋಪುಂಡು ಎಡ್ಡೆ ದೊಂಬು ಬಣ್ಣಗ ಅವು ಮಣ್ಣದ ಅಡಿಕೆ ಹೋಪುಂಡು ಪಂಡ ಉಂತು ಅಂಚಬೆ ಪೂರ ಕಂಡಗಳು ಪೂರ ಪುಡಾದ ಇಂಚೆ 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 ಬರ್ಪಣ ಈ ಜೀವಾಣುಗಳು ಪೂಜಿ ಜೀವಾಣು ಜನ್ನ ಮಣ್ಣು ಮರುಭೂಮಿದ ಲೆಕ್ಕ ಅಲ್ಪ ದಾಲ ಪೂಜೆ ಅಲ್ಪ ದಾಲ ನಿಕ್ಲ ನಟರೇ ಪೂಜಿ ಅವು ಜೀವಾಣು ತಿರುಗದು ಕೊಂಡು ಬರೋಣ ನೆನ್ಪಡು ಆ ಜೀವಾಣು ರೀಸಪ್ಲಿಮೆಂಟ್ ನಮ್ಮ ಭೂಮಿಗೆ ಪಡೋಡು ಐಕೆ ದಾನ ನೆನ್ಪದು ದುಂಬು ಪಂಚಗವ್ಯ ಮಲ್ತದು ಅಂಬಿ ಹೊರಲ ಗೊಬ್ಬರ ಹತ್ತು ಪೆತ್ತಡು ಆ ಅಂಬಿಡು ಇಂಜ ಜೀವಾಣುಗಳು ಉಪ್ಪುಂಡು ಈ ಜೀವಾಣುಗಳು ದಾನ ನೆನ್ಪುಂಡು ನಮ್ಮ ಭೂಮಿನ ಸಮೃದ್ಧಿ ಮನ್ಪುಂಡು ಪೆತ್ತದ ಅಂಬಿ ಹೊರಲ್ಲ ಅವು ಗೊಬ್ಬರ ಹತ್ತು ಗೊಬ್ಬರ ಒಂದು ಪಂಡ ಅವ್ವವು ದೈತ ಇರೆಕ್ಕಲು ಕಜೌಲು ಗೊತ್ತಾಣತ ಸೋಗೆ ಇರೆ ಬರೋಂಡತ ಅವು ಆಯ್ತಾಯ್ತ ಗೊಬ್ಬರ ಗೊತ್ತಾಂಡದೆ ಅವತ್ತ ಒಂದು ಪೆತ್ತದ ಅಂಬಿಡದಾದ ಉಂಡು ಪೆತ್ತದ ಪಡಿಕೆಡದಾದ ಉಂಡು ಐಟ್ ಜೀವಾಣುಗಳುಂಡು ಈ ಜೀವಾಣು ಇದು ಪಂಚಗವ್ಯ ಮಲ್ಪಣಿಕ ತೂದುಪ್ಪರು ಈ ಪಂಚಗವ್ಯ ಪಾಡ್ದೈಕ್ ಒಂಜಿ ಪುಂಡಿ ಮಣ್ಣು ಪಾಡುವೆರು ಅವು ಆತ ಮಣ್ಣಿಡದ ದಾಯಿಗೆ ಮಣ್ಣು ಪಾಡೋಡು ಈ ಮಣ್ಣಿಡಿನ ಜೀವಾಣುಗಳು ಅಲ್ಪ ಮಲ್ಟಿಫಿಕೇಶನ್ ಆಪುಂಡು ಅವು ಡಬಲ್ ಕೋಟಿಗಟ್ಟಲೆ ಆಪುಂಡು ಅಂಚನೆ ಈ ಬನಟ್ಟು ಜೀವಾಣುಗಳು ಅವಳು ಐಕ್ಯ ಬದುಕ್ಯಾರ ವ್ಯವಸ್ಥೆ ಉಂಡು ಕರೆಕ್ಟ್ ಅದು ಮಲ್ತಿದ್ದೇರು ನಮ್ಮ ಹಿರಿಯಾಕಲು ಐಕ್ಯ ಬೋಡದು ಒಂಜಿಕೊಂಡ ಪೇರು ದಾದಾಪುಂಡು ಜೀವಾಣು ಪ್ರಕ್ರಿಯೆದ ಸಿಂಪಲ್ ಉದಾಹರಣೆ ಪೇರು ಕೊಜಪ್ಪು ಆಪುನು ಬ್ಯಾಕ್ಟೀರಿಯಾದ ಪೇರು ಕೊಜಪ್ಪು ಆಪುನ ಎಂಚಿನ ಬ್ಯಾಕ್ಟೀರಿಯಾದ ಈ ಬ್ಯಾಕ್ಟೀರಿಯಾలను ಡೆವಲಪ್ ಮಲ್ಪೆರೆ ಬೋಡದು ಪೇರು ನಿಕ್ಲ ಮೈಪೇರೆ ಪನ್ಪುನಲ್ಪ ಈ ಚೂರು ಒಂಜಿಕೊಂಡ ನಮ್ಮ ಊರದ ಕಬಲ್ತಿ ಪೆತ್ತನ ಪನ್ಪ ಅದ ಅತನ ನಮ್ಮ ಕಾಸರಗೋಡು ಗಿಡ್ಡ ಅಂತ ಮಲ್ಪೇರು ಅಂಚಿತ ಒಂಜಿ ಪೆತ್ತದ ಒಂಜಿಕೊಂಡ ಪೇರು ಮೈತಂಡ ಯಾರು ಅವಳು ಈ ಜೀವಾಣುಗಳು ಅವು ಏತೋ ಕೋಟಿಗಟ್ಲಾದ ಅವು ಪಡರುಂಡು ಈ ಒಂಜಿ ಪಣ ಬರ್ಸ ಬತ್ತದ ಅವು ಕೊಚ್ಚಿದು ಬೋತು ಪುನಗ ರೀಫಿಲ್ ಮನ್ಪುನ ಒಂಜಿ ಸಿಸ್ಟಮ್ ನಮ್ಮ ತುಳುನಾಡದ ನಾಗ ಆರಾಧನೆ ಇನ್ನು ಮಲ್ತಾರೆ ಪೋಡಿಗಟ್ಟಿದ್ದಾರೆ ಪೊಕ್ಕಡೆ ಪೋದೇನೆ ಕಡಪೋರ್ಷ ಮಾರೆ ಪಣ ನಮ್ಮ ನಂಗೆ ನುಪ್ಪು ಬಣ ಪಂಡ ನಮ್ಮ ನುಪ್ಪು ಇಜ್ಜಿನೆಜ್ಜಿ ಪಣ ಕೃಷಿ ಪದ್ಧತಿ ಇಡು ಇನಿ ಹೊಲ್ತೋ ಬರ್ಪುಂಡಾರಿ ನಂಗೆ ಗೊತ್ತಾಪುಜಿ ಯಾರೋ ಎಂಚಿನವ ಕೆಮಿಕಲ್ ಪಾಡ್ತೀನಿ ತಿನ್ಪ ನಮ್ಮ ತಿನ್ಪ ಆಯ್ತು ಎಂಚಿನ ಆಪುಣು ನಂಗೆ ಗೊತ್ತುಜಿ ಪಣ ಈ ಆಚರಣೆದ ಪಿರೌಡು ಪೂರಲ ಒಂಜಿ ಮಲ್ಲ ವೈಜ್ಞಾನಿಕ ಸಿದ್ಧಾಂತಗಳುಂಡು ಮಲ್ಲ ರೀತಿದ ಒಂಜಿ ಥಾಟ್ಸ್ ನಮ್ಮ ಜೋಕ್ಲೆಗಿಂದ ಕಲ್ಪದ ಕೊರ್ನಾನೆ ಅಕ್ಲೆಗಿಂದ ಇದನ್ನ ಇನಿ ಮಲ್ಲ ಒಂಜಿ ಪ್ರಾಬ್ಲಮ್ಸ್ ಮಾಹಿತಿಗಳು ಒಳ್ತಲ ತಿಕ್ಕೊಂಡು ಆಂಡ ಆ ಮಾಹಿತಿನ ಗೆತ್ತೊಂಡ ಎಂಚ ಅಂದು ಗೊತ್ತುಜಿ ಐಕೆ ಪನ್ನೆ ವೈ ವಾಟ್ ನಮ್ಮ ಕೇಳೋಡು ನಮ್ಮ ನಿಕ್ಲೆ ಏಡು ಏಡು ನಮಗೆ ಪೋದು ಕೇಂಡ ಎಂಚಿನ ಮಣ್ಣ ಕೇಳಲಿ ಅವು ನಿಕ್ಲೆಗೆ ಉತ್ತರ ನಾಡ್ದು ಕೊರ್ಪುಂಡು ಹೊಲ್ತೋ ಪಂಡ ಈಗ ಮಾಹಿತಿಗೆ ತೊಂದರೆ ಇಜ್ಜಿ ಪಂಡ ಆ ಮಾಹಿತಿದ ಬಗ್ಗೆ ಒಂಜಿ ಆಸಕ್ತಿ ಪುಟ್ಟವನ ಕೆಲಸ ಇರ ಮಲ್ಪಡು ನಮ್ಮ ಮಲ್ಪಡು ಅಪ್ಪ ನಮ್ಮ ಪೂರ ಈ ಕೆಲಸ ಸುಲಭ ಇರಬಾಡದು ಎಂದು ಎನ್ನದ ಅತ್ತು ಇಂದು ನಮ್ಮ ನಾಲೆಜ್ ನಮ್ಮ ಅರಿವುನು ನಮ್ಮ ಅರಿಕ್ಲೇನು ಕಲ್ಪರೆತನ ಒಂಜಿ ಮಲ್ಲ ಸಂದರ್ಭ ಈ AI ಯುಗ ಆ ಈ ಯುಗಡು ಖಂಡಿತವಾದ್ಲ ತುಳುನಾಡದ ಒಂಜೊಂಜಿ ವಿಷಯಗಲ್ಲ ನಿಕ್ಲೆಗ್ ಚಾಟ್ GPT
ಪಣ ಜೋಕ್ಲೆಡ ಪೊಕ್ಕಡೆ ದಿನ ಆಕ್ಲೆ ಒವ್ವೋ ಯೂಟ್ಯೂಬ್ ಪುರ ತೂದು ಪೊಕ್ಕಡೆ ಟೈಮ್ ವೇಸ್ಟ್ ಮಲ್ತಂದುಳ್ಳೇರು ಆ ಪೊರ್ತುಡು ಈ ಆಲೋಚನೆ ಈ ಅರಿವು ತಿಕ್ಕುನಂಚಿತನ ಕೆಲಸನು ಅಕ್ಲೆಗೆ ತಿಕ್ಕಂಡ ಪಂಡ ಇಲ್ಲಲ್ಲಿ ಪಣ್ಲೆ ನಿಕ್ಲಿ ಈ ವಿಷಯನ ಪಣ್ಲೆ ಎಂಚಿನ ಜೀವಾಣು ಪಂಡದಾದ ಬ್ಯಾಕ್ಟೀರಿಯಾ ಪಂಡದಾದ ನಮ್ಮ ಜೀವನ ಶೈಲಿ ಅಂಚ ದುಂಬುದ ಕಾಲಘಟ್ಟೋಡು ನಂಗೆ ಒಂಜಿ ಶಾಲೆಡ್ ಕಲ್ಪ 4ನೇ ಕ್ಲಾಸನ್ನ ಕಲ್ಪೊಂದಿತ್ತೇರು ಉಗುರುಡು ಮಂಜಲ್ ಬತ್ತಿನದು ಅದಾಪುಂಡು ಪಡಿಕೆ ಮಂಜಲ್ ಇತ್ತಿನದು ಅದಾಪುಂಡು ಕಣ್ಣು ಚೂರು ಒಂದು ಅದನ್ನು ನಿಕ್ಲೆ ಎಂಚಿನ ಕಲ್ಪೊಂದಿತ್ತೇರು ಇನಿ ಅವು ಕಲ್ಪೋಡಾಯೇ MBBS ಪೋಡೈ ಆತ ಕಲ್ಪೋಡಂಡ ಅವಳು ಆಕಲು ಪುಸ್ತಕ ಸುಮಾರು ಬರೆದೇ ಪೋರು ನಿಕ್ಲೆಗೆ ಪ್ರೆಷರ್ ಉಂಡು ನಿಕ್ಲೆಗೆ ಸೀಕುಂಡು ಅತ್ತ ನಿಕ್ಲೆ ಶುಗರ್ ಉಂಡು ಒಂದು ಪಂಡದ ಕೊರ್ಪೇರು ನಮ್ಮ ಐನ ನಂಬುವ ಪೋಡಿದು ಐಕ್ಯ ತಕ್ಕ ಜೀವನ ಬದಲ್ ಮಲ್ಪುವ ಆ ಜೀವನ ಪದ್ಧತಿ ಇನಿ ಪಂಡ ಆರ್ಟಿಫಿಷಿಯಲ್ ಜೀವನ ಇನಿ ನಂಗೆ ಇನಿ ಎಂಚಿನ ಪಂಡ ನಮ್ಮ ಜೀವನೋಡು ನಮ್ಮ ಆರ್ಟಿಫಿಷಿಯಲ್ ಮಲ್ತೊಂದುಲ್ಲ ಅವು ನೈಜವಾಯಿನ ಪ್ರಾಕೃತಿಕವಾಯಿನ ಒಂದು ಜೀವನಗೂ ನಿಕ್ಲು ಕೂಡ ಬತ್ತಾರಡ ಪ್ರತಿಯೊರಿಯೆಲ್ಲ ಕೂಡ ಬತ್ತಾರೆ ಕೂಡ ಪೂರಲ್ಲ ನಂಗೆ ಮಲ್ಪರ ಸಾಧ್ಯಜಿ ಕಣ ಇನಿ ಆ ಪೂರ ವಸ್ತುಲು ಪೂರ ತಿಕ್ಕೆಲ್ಲ ಸಾಧ್ಯಜಿ ಅಣ್ಣ ನಂಗೆ ಪ್ರಯತ್ನ ಮಲ್ಪಲಿ ನಮ್ಮ ಜೋಕ್ಲೆಗಂಡಲ್ಲ ಅವು ತಿಕ್ಕಾಡನ್ನು ಪಂಡ ಪ್ರಯತ್ನ ನಮ್ಮ ಪ್ರತಿಯೊರಿಯೆಲ್ಲ ಮಲ್ತಂಡ ಒಂಜಿ ಮಲ್ಲ ರೀತಿದ ಒಂಜಿ ಪಂಡ ಒಂಜಿ ಸಿವಿಲೈಸೇಷನ್ ಒಂಜಿ ನಾಗರಿಕತೆನು ನಮ್ಮ ಮರತು ಪೋಯಿನ ನಾಗರಿಕತೆನು ಕೂಡ ಕೊಂದು ಬರ ನಂಗೆ ಸಾಧ್ಯ ಉಂಡು ಇತ್ತನೆ ಸುಮಾರು ಸಮಯ ಅಣ್ಣ ತೋಜುಂಡು ಯಾನು ಕೂಡ ಜಾಸ್ತಿ ಪಾತೆರುಜಿ ನಾನು ಪಂಡ ದುಂಬುಲ ಬತ್ತದ ಒಂಜಿ ಬೇತೆ ವಿಷಯ ಪಾತೆರದಿದ್ದೆ ನಂಕಲ ಪಂಡ ಮಸ್ತ್ ನಮಕ್ ನಮ್ಮ ಪೂರ್ವಜರಿಗೆ ಮಸ್ತ್ ತೆರಿದಿತ್ತಂಡು ಅಕ್ಲಿಗೆ ಅಕ್ಷರಾಭ್ಯಾಸ ಅವು ಪೂರ ಇಜ್ಜಿಂಡಲ್ಲ ಅಕ್ಲು ಬಾಯಿಡ್ದ ಬಾಯಿಗೆ ಪಣೊಂದಿತ್ತೇರು ಪಾಡ್ದನೊಳೆಡು ಬಾಯಿಡ್ದ ಬಾಯಿಗೆ ಜನಕ್ಲೆಗೆ ವಿಷಯಗಳನ್ನು ಕೊರೊಂದಿತ್ತೇರು ಅಕ್ಲು ಜೀವನ ಕಲ್ತದು ಅಕ್ಲು ಪಣೊಂದಿತ್ತೆ ನಮ್ಮ ಪೈತೆ ಅಕ್ಲೆಗೆ ಈ ಖಗೋಳ ಶಾಸ್ತ್ರ ಗೊತ್ತಿಜ್ಜ ಅಣ್ಣಂದು ಏರು ಅಕ್ಲೆಗೆ ಚುಕ್ರ ಎಂದು ಬುದರದೀನೆ ಏರು ಚೋಮೆಂದು ಬುದರದೀನೆ ಏರು ಚಣಿಯೆಂದು ಬುದರದೀನೆ ಅಕ್ಲೆ ಖಗೋಳ ಶಾಸ್ತ್ರ ಗೊತ್ತಿಜ್ಜಿಂಡ ಅಕ್ಲೆಂಚ ಆ ಪುದರ್ಡು ಇನಿ ಬತ್ತೇರು ಇದು ಪೂರ ಒಂಜಿರಡ್ಡತ್ತು ಪೂರ ಎಂಚ ಅಕ್ಲೆ 31 ದಿನ ಒಂದು ಆಟಿ ಬೇಸ ಪಗ್ಗು ಸುಗ್ಗಿ ಮುಟ್ಟದ ಈ ಒಂಜಿ ಕ್ಯಾಲೆಂಡರ್ ಏರುಂಡು ಮಲ್ತೇರು ನಮ್ಮ ಪಂಡ ತುಳುವರೆಗೆ ದಾಲ ಗೊತ್ತಿದ್ದಿ ತುಳು ದಾಳ ಹತ್ತು ಪಂಡೊಂದುಲ್ಲ ತುಳು ಪೂರಲ ಅಂದು ತುಳು ಎಂಚ ಸನಾತನ ಅಪ್ಪೆ ಸಂಸ್ಕೃತಿನ ಪನ್ಪ ಅಪ್ಪೆ ಸಂಸ್ಕೃತಿನ ಪನ್ಪ ಸಸ್ತನಿಗಳಿಂದ ಸನಾತನಿ ನೆನಪದಿಲ್ಲ ಒಂಜಿ ಸನಾತನಿ ಆವಡಾಂಡ ಅಯ್ಯ ಸಸ್ತನಿ ಮೆರೆ ಪೇರು ಕೊರ್ತು ಏರು ತಾಂಕುವಲ್ಲ ಓಮಂತ ಜೀವಿ ತಾಂಕುವಲ್ಲ ಅಕ್ಲು ಪೂರ ಸನಾತನಿಲೆ ಅಪ್ಪೆನ ಸಂಪ್ರದಾಯಡು ಅಪ್ಪೆ ಕಟ್ಟಿಡು ಏರು ಬದುಕುವೇನ ಆಯ ನಿಜವಾಯಿನ ತುಳುವೆ ಅಪ್ಪೆ ಕಟ್ಟು ಅಪ್ಪೆ ಪಂಡದ ಕೊರನ ಅಪ್ಪೆ ಕಟ್ಟಿಡು ಏರಿಗೆ ಬದುಕಿರ ಸಾಧ್ಯತೆ ಉಂಡ ಅಪ್ಪೆ ಕಟ್ಟಿನ ಏರು ಪೊಲ ಮನ್ಪೇರ ಆಯಗ ತುಳುವ ಪದ್ಧತಿ ಮಸ್ತ್ ಆಶೀರ್ವಾದ ಇಡದರ ಅಪ್ಪೆನ ಆಶೀರ್ವಾದ ತಿಕೋಡಂಡ ಆಯ ತುಳುವ ಸಂಸ್ಕೃತಿನ ಚೂರಾಂಡಲ ಅರ್ಥ ಮಾಡ್ತಾ ನೋಡು ತುಳುವ ಸಂಸ್ಕೃತಿನ ಆಯ ಬೆರಿಪತ್ತೋಡು ಆ ಬೆರಿಪತ್ತನಾಗ ನಮ್ಮ ಜೀವನೋಡು ಮಸ್ತ್ ಬದಲಾವಣೆ ಉಂಟಾಕೊಂಡು ನಿಕ್ಲೆ ಮಾಂತರೆಗಳ ಈ ಪೊರ್ತೋಡು ಎಡ್ಡೆ ಒಂಜಿ ಲೇಸು ಪದ್ಮಶ್ರೀ ಅಕ್ಕನ್ನು ಖಂಡಿತ ಕಂಡ ನಾನು ಪುಟ್ಟದಾಗನೇ ಪದ್ಮಶ್ರೀ ತಿಕ್ಕಿನ ಒಂಜಿ ಪೊಂಜು ಒಂದು ಆರೇನು ಪಂಡ ಪದ್ಮಶ್ರೀ ಪಣ ಆರಿಗೆ ಪದ್ಮಶ್ರೀ ಅಡ್ಡೆ ಕೊರಡೊಂದಿಜಿ ಪಣ ಪದ್ಮಶ್ರೀ ತಿಕ್ಕುನ ಹಿಡಿದು ಜಾಸ್ತಿ ಕೆಲಸ ಆರು ಮಲ್ತದೇರು ಪಾಪ ಆತ ಮಲ್ತದೇರು ಪಂಡ ಎಂಚ ಆಪುಂಡ ಎಂಚ ಮಲ್ಪುಂಡ ಪಂಡ ನಿರಂತರವಾದ ಚಲನೆ ಸಿಸ್ಟಮ್ ಆರುಲ್ಲೇರು ನಿಕ್ಲಿ ಏಪ ಚಲನೆ ಇಜ್ಜಂದೆ ಪೋರ ಆನಿ ನಂಗೆ ಅನಾರೋಗ್ಯ ಬರ್ಪುಂಡು ಆರು ಎಡ್ಡ ಆರೋಗ್ಯ ಉಳ್ಳೇರು ದಾಯಿಗೆ ಬಂಡ ಆರು ಚಲನೆ ಉಳ್ಳೇರು ಆ ಚಲನೆ ಹಿಡಿತು ನಾನೇ ಚಲಾವಣೆ ಆಪುಂಡು ಚಲನೆ ಇದ್ದಿಂಡ ಚಲಾವಣೆ ಆಪುಜಿ ಹಿಡಿದವರ ಆರು ದಿನಲ ಚಲಾವಣೆ ಉಪ್ಪುನ ಅಕ್ಕ ಅರೆ ಖಂಡಿತವತ್ಲ ಆರಿಗೆ ಪದ್ಮಶ್ರೀಯೇ ತಿಕ್ಕಡಂದು ಪಂಡದು ಪಂಡ ಸುಮಾರು 1 ಕೋಟಿ ದಾನ ಇಡೀ ಮಾತೇರಂಡ ಸಂಗ್ರಹ ಮಲ್ತಾರೆ ಕೊಡ್ತೇರಂದು ಪಂಡ ಅವು ಕೆಲಸ ಏರೆಗಳ ಆಪುಜಿ ಪನ್ಬೇರು ಅವು ಎಂಕ್ಲ ಕೊಡ್ತೇನೆ ಮಾತಾಡಿ ಎತ್ತು ಕೊರ್ನ ಏರಿಯ ಸಾಧ್ಯತೆ ಉಂಡು ಕೊರ್ರೆ ಅವು ನಮ್ಮ ಪದ್ಮಶ್ರೀ ಅಕ್ಕ ಪದ್ಮಶ್ರೀಕದೊಟ್ಟಿಗೆ ಆ ತಂಡಗಳು ಪೂರೇರೆಗಳ ಪ್ರತಿಯೊರಿಯ ತಂಡಗಳ ಯಾನ ಸಾರ ಸೊಲ್ಮೆ ಸಂದ ಒಂದು ತುಳುನಾಡದ ದೈವ ದೇವರು ನಿಕ್ಲೆಗೆ ಆಯುರ ಆರೋಗ್ಯ ಸಮೃದ್ಧಿನ ಕೊರಡು ಪಂಡದು ಆಟಿ ತಿಂಗಳದ ಈ ಒಂಜಿ ಪುಣ್ಯಗಳಿಗೆ ಖಂಡಿತವಾದ ಆಟಿ ಕಷ್ಟ ಅತ್ತು ಬದುಕು ದೊರಿಪುನ ದಿನಕ್ಕಲು ಆ ಬದುಕು ದೊರ್ರೆ ಬೋಡತ್ತು ಕೆಲವು ಸಿದ್ಧಾಂತಗಳನ್ನು ಫಾಲೋ ಮನ್ಪುಲೆ ಜೀವನ ಒಂಜಿ ದಿನ ಒಂಜಿ ಬರ್ತದ ಉಪವಾಸ ಮಲ್ಪುಲೆ ಸೊಪ್ಪು ತಿನ್ಲೆ ಆಯ್ನಾತು ಬೇತೆ ತಜಂಕ್ ತಿನ್ಲೆ ಎಂಚಿನ ಅಡ್ಡಿಯಲ್ಲಿ ಉಂಡು ಮಲ್ಪುವ ಮಂಜಾಲ್ದ ಅಡ್ಡಿಯೇ ಅಂಚಿನ ಐನ ಪುರ ಪಂಡ ವ್ಯತ್ಯಾಸವಾಯಿನ ನಮಕ್ ನಮ್ಮ ಆರೋಗ್ಯಪೂರ್ಣವಾಯಿನ ಒಂಜಿ ಜೀವನ ಪದ್ಧತಿನ ಫಾಲೋ ಮನ್ಪುಲೆ ಅಂತ ಪಂಡೊಂದು ನಿಕ್ಲೆ ಪೂರ ಕುಡರ ಸೊಲ್ಮೆ ಸಂದಾವ ಜೈ ತುಳುನಾಡ್ ಜೈ ತುಳುವಪ್ಪೆ ಇಲ್ಲಿಯ ಬಗ್ಗೆ ಅದ್ಭುತವಾಗಿ ತಿಳಿಸಿದ ನಿಮಗೆ ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ಪದ್ಮಶ್ರೀ ಭಟ್ ನಿಡ್ಡೋರಿ ಇವರು ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ ಮೇಡಮ್.
ಗಳು ಹೋಗಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಿನ್ನಿಗೋಳಿ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡುಬಿದ್ರೆ ಇದರ ಆಟಿಡೊಂಜಿ ದಿನ ಕಾರ್ಯಕ್ರಮ ಇದುವರೆಗೆ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇದ್ದದ್ದೇ ನನ್ನ ಒಂದು ಸುಭಾಗ್ಯ ಅಂತ ಹೇಳಬೇಕು. ಯಾಕಂತಂದರೆ ಇವತ್ತು ನಾನು ಮೊದಲನೇದಾಗಿ ಹೇಳ್ತೇನೆ, ನನಗೆ ಗೊತ್ತಿತ್ತು ನನ್ನ ಕಾರ್ಯಕ್ರಮವನ್ನು ನಾನು ಚಾಚು ತಪ್ಪದೆ ನಾನು ಮಾಡಬೇಕು. ಯಾಕಂತಂದರೆ ನಾನೊಂದು ನನಗೆ ಮೊದಲಿಂದಲೂ ಅಷ್ಟೇ, ಏನಾದರೂ ಒಂದು ಮಾಡ್ತೇನೆ ಅಂದರೆ ಅದನ್ನು ಮಾಡೇ ಮಾಡ್ತೇನೆ. ಅದು ಅಲ್ಲಿ ಜನ ಬರಲಿ ಬರದೇ ಹೋಗಲಿ, ಬಂದಿದ್ದಾರೆ ಸಾಕು. ಇದು ನನಗೆ ತುಂಬ ಸಂತೋಷ ತಂದಿದೆ. ಯಾಕಂದರೆ ಮಕ್ಕಳು ನನಗೆ ಹೇಳಿದರು, ಪೇರೆಂಟ್ಸ್ ಹೇಳಿದರು. ಯಾಕಂದರೆ ಇದರ ಮೊದಲು ಮಳೆ ಇತ್ತು. ಮಳೆಯ ಕಾರಣ ಇವತ್ತು ಏನಾಗಿದೆ ಅಂತಂದರೆ ಶಾಲೆಗೆ ಫುಲ್ ಡೇ ಮಾಡಿದ್ದಾರೆ, ಮಕ್ಕಳಿಗೆ ಫುಲ್ ಡೇ ಮಾಡಿದ್ದಾರೆ. ನಾನು ಒಪ್ಪಿಕೊಂಡಿದ್ದೇನೆ. ಯಾಕಂತಂದರೆ ನನಗೇನು ಬೇಸರ ಆಗಿಲ್ಲ ಇವತ್ತು ಮಕ್ಕಳ ಬಗ್ಗೆ. ಯಾಕಂದರೆ ಮಕ್ಕಳು ಹೇಳಿದ್ದಾರೆ ನಮಗಿವತ್ತು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಬಂದ ಮಕ್ಕಳಿದ್ದಾರಲ್ಲ ಅವರೆಲ್ಲ ಬಂದಿದ್ದಾರೆ, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆಯೇ ನಾನು ಯಾಕೆ ಈಗ ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಕಾರ್ಯಕ್ರಮ ಆಗುವಾಗ ಅಂದರೆ ಒಂದು ಕಾರ್ಯಕ್ರಮ ಅಂತ ಹೇಳುವಾಗ ನನಗೆ ಒಂದು ಯುಗ ಪುರುಷದ ಭುವನಾಭಿರಾಮ ಉಡುಪರು ನನ್ನ ಒಂದು ಸಹೋದರ, ಹಾಗೆಯೇ ನನ್ನ ತಂದೆಯ ಸಮಾನರು ಅವರು. ಯಾಕಂತಂದರೆ ಅವರು ನಾನು ಹೇಳಿದ ತಕ್ಷಣ ನನಗೊಂದು ದಿನ ಕೊಟ್ಟಿದ್ದಾರೆ. ಇನ್ನು ಯಾಕೆ ಅಂತಂದರೆ ಕೊಟ್ಟ ತಕ್ಷಣ ನಾನು ಒಪ್ಪಿಕೊಂಡೆ ಕಾರ್ಯಕ್ರಮನ. ಅವರು ಮೊದಲೇ ಹೇಳಿದರು ಭಾನುವಾರ ಇಲ್ಲ, ಭಾನುವಾರ ಇದೆಲ್ಲ ಫುಲ್ ಆಗ್ತದೆ, ನೀವು ಶನಿವಾರ ಮಾಡೋದಾದರೆ ಮಾಡಿ, ಖಂಡಿತ ನೀವು ಯಾವಾಗ ಹೇಳ್ತೀರಾ ನನ್ನ ಕಾರ್ಯಕ್ರಮ ನಾನು ಮಾಡ್ತೇನೆ ಅಂತ ಹೇಳಿದೆ. ಯಾಕಂತಂದರೆ ಇಲ್ಲಿಯ ಅಂದರೆ ಯುಗ ಪುರುಷದ ಒಬ್ರು ಇದ್ದಾರೆ, ಇಲ್ಲಿ ಹೆಸರು ಹೇಳೋದಿಲ್ಲ, ಅವರಿಗೆ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ನಡೀತದೆ. ಈ ವರ್ಷ ಅವರಿಗೆ ಸಹ ಮಿಸ್ ಆಗಿದೆ ಕಾರ್ಯಕ್ರಮ ಒಬ್ಬರಿಗೆ. ಯಾಕಂದರೆ ಅವರು ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ಮಾಡೋದಂತೆ. ಆದರೆ ಅವ್ರು ಹೇಳಿದರು, ಯಾರು ಭುವನಾಭಿರಾಮ ಉಡುಪರು ಹೇಳಿದರು, ಅವರಿಗೆ ಈ ಸಲ ಕಾರ್ಯಕ್ರಮ ಇಲ್ಲ, ಅವ್ರು ಬೇರೆ ಕಡೆ ಮಾಡ್ತಾಯಿದ್ರು. ಆದರೆ ನನ್ನ ಉದ್ದೇಶ ಇಲ್ಲಿ ಮಾಡಲೇಬೇಕಂತ ಆಸೆ ಇತ್ತು. ಅದರಿಂದ ನಾನು ಕಾರ್ಯಕ್ರಮವನ್ನು ಮಾಡಿದ್ದೇನೆ. ನನಗೆ ಗೊತ್ತಿತ್ತು ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಆದರೂ ತೊಂದರೆ ಇಲ್ಲ, ಬಂದಿದ್ದಾರಲ್ಲ ಇಷ್ಟು ಮಕ್ಕಳು, ನಮ್ಗೆ ತುಂಬ ಖುಷಿ ಇದೆ. ಆಮೇಲೆ ನಮ್ಮ ಇದು ಕಲಾ ಪೋಷಕರಾದ ದೀನರಾಜು ಬಸವರಾಜ್ ಅವರು ಬೆಳಗ್ಗೆ ಬಂದು ನಮ್ಮ ಸತೀಶ್ ಹಬ್ಬನಡ್ಕ ಅವರು ನಮ್ಮ ಗಿಡ ಕೊಟ್ಟಿದ್ದಾರೆ, ಅವರಿಗೆ ಸಮೇತ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನನಗೆ ಇನ್ನೊಂದು ಖುಷಿಯಾಗಿರೋದು ನಮ್ಮೆಲ್ಲ ಗಣ್ಯರು ಬಂದಿದ್ದಾರೆ. ನನಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ನಮ್ಮ ಅಂದರೆ ಮೊನ್ನೆ ಪರಿಚಯ ಆದದ್ದು ಮಂದಾರ ರಾಜೇಶ್ ಭಟ್ ನಮ್ಮ ಮಾವ, ಅವರ ಕಡೆಯಿಂದ ಡಾಕ್ಟರ್ ನಿರಂಜನ್ ಅಂತ, ಅವರಲ್ಲಿ ಬೇಕಾದಷ್ಟು ಜ್ಞಾನಕೋಶ ಇದೆ. ನಾನು ಅವರ ಬಗ್ಗೆ ನನಗೆ ತುಂಬಾ ಆಸಕ್ತಿ ಹೊಂದಿತ್ತು. ಡಾಕ್ಟರ್ ರಾಜೇಶ್ ಆಳ್ವ ಅವರ ತುಳು ವರ್ಡ್ ಕಾರ್ಯಕ್ರಮದಲ್ಲಿ ನಾನು ಅವರ ಸ್ಪೀಚನ್ನು ಕೇಳಿದೆ. ಅವರಿವತ್ತು ಅದನ್ನು ಹೇಳಲಿಲ್ಲ ಇಲ್ಲಿ, ಆದರೆ ನಾನು ಸ್ವಲ್ಪ ಹೇಳಬೇಕಂತ ಖುಷಿ ಪಡ್ತಾ ಇದ್ದೇನೆ. ಯಾಕಂತಂದರೆ ಅವರು ದೇವ ಮಾನವ, ಏನು ಸರ್ ಮಾನವ ಅದಲ್ಲ, ನಿಮ್ಮದೊಂದು ಮಾನವಾಲಯ ಅಂತ ಮಾಡ್ತಾ ಇದ್ದಾರೆ ನೋಡಿ. ಎಂತಹ ಒಂದು ಒಳ್ಳೆಯ ಕೆಲಸ. ನನಗೆ ಇದರಲ್ಲಿ ನಾನು ಅವರ ಭಾಷಣ ಕೇಳಿ ನಾನು ತುಂಬಾ ಇದಾದೆ. ಅಂದರೆ ಮಾನವಾಲಯ ಅಂತಂದರೆ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂತಂದರೆ ತಂದೆ ತಾಯಿಯನ್ನು ನೋಡದೆ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ನೀವೆಲ್ಲ ಕೇಳಿದ್ದೀರಿ ವೃದ್ಧಾಶ್ರಮಕ್ಕೆ ಹಾಕುವವರು. ಅಂತಹ ವೃದ್ಧಾಶ್ರಮಕ್ಕೆ ಇವರು ಆಶ್ರಯದಾತರಾಗಿ ಮಾನವಾಲಯ ಅಂತ ಹೇಳಿ ಇವರು ಮಂಗಳೂರಲ್ಲಿ ಒಂದು ಟ್ರಸ್ಟನ್ನು ಮಾಡಿದ್ದಾರೆ. ಅಲ್ಲಿ ಅಂತಹ ಒಂದು ದೊಡ್ಡ ವ್ಯಕ್ತಿ, ನನಗೆ ತುಂಬ ಖುಷಿ ಆಯಿತು. ಒಂದು ಒಳ್ಳೆಯ ಕೆಲಸನ ಅದು ಸಮೇತ ಅವರ ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಸಮೇತ ಅವರು ಹೇಳಿದರು. ನಾನು ತುಳು ವರ್ಡಲ್ಲಿ ಕಟೀಲಲ್ಲಿ ಕೇಳಿದ್ದೆ. ಆನಂತರ ಮಂದಾರ ರಾಜೇಶ್ ಭಟ್ರು ಪರಿಚಯ ಮಾಡಿದಾಗ ಅವರ ಕಾಪುಗೆ ಹೋಗ್ಲಿಕ್ಕಿತ್ತು ನನಗೆ ಬೇರೆ ಕಾರಣದಿಂದ. ಆಗ ಅವರು ಕರ್ಕೊಂಡು ಹೋಗಿ ನನ್ನನ್ನು ಹೇಳಿದಾಗ ನಾನು ಬನ್ನಿ ಅಂತ ನಾನೇ ಕರೆದದ್ದವರನ್ನು, ಒಂದು ಗೆಸ್ಟ್ ಆಗಿ ಕರೆದದ್ದವರನ್ನು ಕ್ಷಮಿಸಿ ನಿಮ್ಮನ್ನು ನಾನು ಇಷ್ಟೊತ್ತು ಕಾಯಿಸಿದ್ದಕ್ಕೆ. ಹಾಗೆಯೇ ಯಾಕಂತ ಹೇಳಿದರೆ ನನಗೆ ನಾನು ತುಂಬ ಖುಷಿ ಆಯಿತು. ಆ ಒಂದು ಮಾನವಾಲಯವನ್ನು ಕೇಳಿ ನನಗೆ ತುಂಬಾ ಖುಷಿ ಆಯಿತು ಅವರದ್ದು. ಅದಕ್ಕೆ ನಾನು ಕಳಿಸಿದೆ. ಅಂತಹ ಒಂದು ಪುಣ್ಯ ವ್ಯಕ್ತಿ. ಅದು ಅಲ್ಲದೆ ಅವರು ಮನೋಶಾಸ್ತ್ರಜ್ಞ ಡಾಕ್ಟರ್ ನಿರಂಜನ್ ಶೆಟ್ಟಿ ಅಂತ. ಮತ್ತೆ ವೆಲ್ನೆಸ್ ಸೆಂಟರ್ ಇದೆ, ಸುನಂದ ವೆಲ್ನೆಸ್ ಸೆಂಟರ್. ನಿಮ್ಮಮ್ಮನ ಸುನಂದ ಅಂದರೆ ಸರ್, ಸುನಂದ ನಿಮ್ಮಮ್ಮನ ಗೊತ್ತಿಲ್ಲ? ಗೊತ್ತಾಯ್ತು.
ಅವರ ಅಮ್ಮನ ಒಂದು ಹೆಸರಿನಲ್ಲಿ ಸುನಂದಾ ವೆಲ್ನೆಸ್ ಸೆಂಟರ್ ಅಂತ ಕಾಪುವಲ್ಲಿ ಇದೆ. ನೀವು ಹೋದರೆ ಕಾಪುಗೆ ಹೋದರೆ ಅವರ ಒಂದು ಸೆಂಟರ್ ಸಿಗ್ತದೆ. ಅಲ್ಲಿ ಯೋಗ ಪ್ರತಿಯೊಂದು ಆಯಾಮಗಳು ಅಲ್ಲಿ ಇರ್ತದೆ. ಅವರು ನನಗೆ ಒಂದು ಅಂದರೆ ಖುಷಿ ಆಯಿತು. ಅವರ ಒಂದು ಅಂದರೆ ಅವರ ನೇಚರ್ ಆಗಿರ್ಬೋದು, ಅವರ ಒಂದು ಟ್ರಸ್ಟಿನ ಬಗ್ಗೆ ಕೇಳಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಅವರನ್ನೊಂದು ನಾನು ಗೆಸ್ಟ್ ಆಗಿ ಕರೆದೆ. ಬಂದಿದ್ದಾರಾ? ನಮ್ಮ ಸೀತಾರಾಮ್ ಕುಮಾರ್ ಕಟೀಲ್ ಅವರು ಬಂದಿದ್ದಾರೆ. ಅವರು ವೇದಿಕೆಗೆ ಬರಬೇಕು. ನಮ್ಮ ಜಾನಪದ ಪರಿಷತ್ತಿನ ಸದಸ್ಯರು ಬನ್ನಿ. ತಮ್ಮ ಬಿಡುವು ಮಾಡಿಕೊಂಡು ಬಂದಿದ್ದಾರೆ. ಅದ್ಭುತ ಕಲಾವಿದರು ಇವರು. ಇವರ ಬಗ್ಗೆ ನಿಮಗೆಲ್ಲ ನಾನು ಹೇಳಲೇಬೇಕಾಗಿಲ್ಲ. ಒಂದು ಹಾಸ್ಯ ಕಲಾವಿದರು, ಅದ್ಭುತ ಕಲಾವಿದರು ಬಂದಿದ್ದಾರೆ. ಅವರಿಗೆ ಎಲ್ಲರ ಕಡೆಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ ಇನ್ನೊಮ್ಮೆ. ಹಾಗೆ ನಾನು ಅದೇ ಹೇಳ್ತಾ ಹೋದೆ. ಹಾಗೆ ನಾನು ಅವರನ್ನು ಆ ಒಂದು ಕಾರಣಕ್ಕೆ ಕರೆಸಿದೆ. ಯಾಕಂದರೆ ಯಾರಿಗೂ ಪರಿಚಯ ಇರಲಿಕ್ಕಿಲ್ಲ, ಇದುವರೆಗೆ ಅವರು ಬರಲಿಲ್ಲ. ಇದು ಫಸ್ಟ್ ಟೈಮ್ ಬಂದಿದ್ದಾರೆ. ಅವರು ಅದೆಷ್ಟು ಅಧ್ಯಯನ ಹೊರಗೆ ಅಂದರೆ ಬೇರೆ ವಿದೇಶದಲ್ಲಿ ಮಾಡಿ ಮತ್ತೆ ಈಗ ಪುನಃ ನಮ್ಮ ಕಾಪುಗೆ ಬಂದಿದ್ದಾರೆ. ಅವರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿದ್ದು. ಹಾಗೆ ನಮ್ಮ ರಾಜೇಶ್ ಆಳ್ವರ ಬಗ್ಗೆ ಹೇಳಲಿಕ್ಕೆ ಇಲ್ಲ. ಅವರು ಪ್ರತಿಯೊಂದು ಆಟಿಯ ಇವತ್ತು ನಿಮಗೆ ಹೇಳಿದ್ರು. ಅಷ್ಟೇ ಅಲ್ಲದೆ ಅವರದ್ದು ಕಳರಿ ಅಂತೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಕಟೀಲಲ್ಲಿ ನಡೀತಾನೆ ಇದೆ. ಅವರೊಂದು ವಿಶ್ವಕೋಶ ಅಂತ ಹೇಳಬೇಕು. ಕಲಾ ಪೋಷಕರು ಹಾಗೆಯೇ ಎಲ್ಲ ಪ್ರತಿಯೊಂದು ಮಾಡ್ತಾನೆ ಇರ್ತಾರೆ. ನಮಗೆ ಸಮೇತ ಮಿನಾದನ ಅಂತ ಹೇಳಿ ಕಾರ್ಯಕ್ರಮವನ್ನು ದೊಡ್ಡದಾಗಿ ಟೌನ್ ಹಾಲಲ್ಲಿ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳೆಲ್ಲ ಅಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಕಟೀಲಲ್ಲೂ ಹಲವಾರು ಕಾರ್ಯಕ್ರಮ ನಾವು ಮಾಡಿದ್ದೇವೆ. ತುಳುವರಡಿನಲ್ಲಿ, ಮೂಡಬಿದ್ರೆ ಎಲ್ಲ ಕಡೆಯಲ್ಲಿ ಮಾಡಿದ್ದೇವೆ. ಅವರಿಗೆ ನನ್ನ ಒಂದು ಅಭಿನಂದನೆ. ಹಾಗೆಯೇ ನಮ್ಮ ಮಂದಾರ ರಾಜೇಶ್ ಭಟ್ ಅವರ ಬಗ್ಗೆ ಹೇಳಲಿಕ್ಕೆ ಇಲ್ಲ. ನನ್ನ ಈ ಒಂದು ಜಾನಪದದಲ್ಲಿ ನಾನು ನಿಂತಿದ್ದೇನೆ ಅಂತ ಹೇಳಿದರೆ ಅವರೇ ಕಾರಣ. ಯಾಕಂತಂದರೆ ಅವರ ಸೂಚಿಸಿದ್ದು. ಆಮೇಲೆ ರಾಜೇಶ್ ಆಳ್ವರು ಸಮೇತ ನನ್ನ ಬಗ್ಗೆ ಪ್ರವೀಣ್ ಕೊಡಿಯಾಲ್ ಬೈಲ್ ಅವರಿಗೆ ತಿಳಿಸಿದ್ದು. ನನಗೂ ಪ್ರವೀಣ್ ಕೊಡಿಯಾಲ್ ಬೈಲ್ ಅವರ ಪರಿಚಯ ಇರಲಿಲ್ಲ, ಸ್ಕೈಲಾರ್ಕ್ ಅವರದ್ದು. ಇವರಿಬ್ಬರಿಂದ ನನಗೆ ಅವರ ಪರಿಚಯ ಆಗಿ ನನಗೊಂದು ಸಣ್ಣ ಅಳಿಲ ಸೇವೆ ಮಾಡುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಸರ್ ಮೂಡಬಿದ್ರೆಯಲ್ಲಿ. ನಾನು ನನ್ನ ಕೈಲಾದಷ್ಟು ಕಾರ್ಯಕ್ರಮವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ನಮ್ಮ ಕಲಾ ಪೋಷಕರಂತ ಹೇಳುವಾಗ ನಮ್ಮ ಭಾಸ್ಕರ ದೇವಾಡಿಗ ಇರ್ಬೋದು, ದೀನ್ ರಾಜು, ಬಸವರಾಜ್, ಇವರೆಲ್ಲ ಇವತ್ತು ಅಭಿಷೇಕ್ ಒಂದು ಬರಲಿಲ್ಲ. ಯಾಕಂದರೆ ಅವನಿಗೆ ಫಸ್ಟ್ ಶಿಫ್ಟು, ಇಲ್ಲದ್ರೆ ಅವನು ಬರ್ತಿದ್ದ. ಹಾಗೆ ಎಲ್ಲರೂ ಬಂದಿದ್ದೀರಿ, ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಇವರ ಬಗ್ಗೆ ಹೇಳಲೇಬೇಕು. ನಮ್ಮ ಉದ್ಯಮಿ ಅರುಣ ಜಕ್ಕಾರು ಅವರು ಮಾತನಾಡುವುದಿಲ್ಲ, ಬಂದು ನೋಡಿ ಸುಮ್ಮನೆ ಕೂತಿದ್ದಾರೆ. ಅವರು ಒಂದು ಮಾತಾಡುವುದಿಲ್ಲ, ಆದರೆ ಅವರ ಕೆಲಸ ಇದೆಯಲ್ಲ ಅದು ಮಾತಾಡ್ತದೆ. ಅದು ನಂಗೆ ಖುಷಿ ಆಗುತ್ತೆ. ನೀವು ಏನೇ ಹೇಳಿ ನಿಮ್ಮ ಅಂದ ಇನಿ ವಯಸ್ಸಪರದನ್ನ ಜೋಕುಲದ ಕಾರ್ಯಕ್ರಮನ ಯಾನ್ ರೆಡಿ ಯಾನ್ ಬರ್ಪೆ ದಾದಾ ಅವಡು ಅಂದರೆ ಏನಾಗಬೇಕು, ನಿಮಗೇನಾದರೂ ನನ್ನಿಂದ ಸಹಾಯ ಆಗಬೇಕಾ ಕೇಳ್ತಾರೆ. ಅಂತ ಕೇಳುವವರ ಸಂಖ್ಯೆ ಕಡಿಮೆ ಇದೆ. ಹಾಗೆಯೇ ಈ ಸಲ ನಮ್ಮ ಮಂದಾರ್ ರಾಜೇಶ್ ಭಟ್ರು ಕೇಳಿದ್ದಾರೆ ನನಗೆ. ಆ ಥರ ಹೇಳುವುದಿಲ್ಲ, ಎಲ್ಲರನ್ನು ಹೇಳುವುದಿಲ್ಲ ನಾನು, ಕೆಲವರನ್ನು. ಅಂದರೆ ಸುಮ್ಮನೆ ಬರುದು ನೋಡಿ. ಕೆಲವರು ನಮ್ಮ ಸದಸ್ಯರು ಇದ್ದಾರೆ ಸರ್, ಬರಬೇಕಲ್ವಾ ಸರ್? ಒಬ್ಬರು ಬರಲಿಲ್ಲ ಅಂದರೆ ಎಷ್ಟು ಬೇಸರ ಆಗ್ತದೆ. ಆದರೆ ಬಂದಿದ್ದೀರಿ, ಆದರೆ ಕೆಲವರು ಬರಲಿಲ್ಲ. ಆದರೆ ಕೆಲವರು ನನಗೆ ಹೇಳಿದ್ದಾರೆ ಯಾಕೆ ಬರುವುದಿಲ್ಲ ಅಂತ ಕಾರಣ ತಿಳಿಸಿದ್ದಾರೆ. ಆದರೆ ಆದಷ್ಟು ನಾವು ಜಾನಪದ ಅಂತ ಹೇಳುವಾಗ ಅಥವಾ ಯಾವುದೇ ಕಾರ್ಯಕ್ರಮ ಮಾಡುವಾಗ ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕಂತ ಕೇಳ್ತೇನೆ. ಯಾಕಂತಂದರೆ ನಮ್ಮ ಒಂದು ಕಾರ್ಯಕ್ರಮವನ್ನು ನಮ್ಮ ಭುವನಾಭಿರಾಮ ಉಡುಪರು ಅಷ್ಟೊಂದು ಶ್ರದ್ಧೆಯಿಂದ ನಮಗೆ ವೇದಿಕೆ ಕೊಟ್ಟಾಗ ಅದಕ್ಕೊಂದು ನಾವು ಇದನ್ನು ಅದಕ್ಕೊಂದು ನಾವು ಇದನ್ನು ತೂಕವನ್ನು ಹೆಚ್ಚಿಸಲಿಕ್ಕೆ, ವೇದಿಕೆಗೆ ತೂಕ ಹೆಚ್ಚಿಸಲಿಕ್ಕೆ ಜನರು ಅಗತ್ಯ ಇದೆ. ಮಕ್ಕಳ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಟ್ಯಾಲೆಂಟಿನ ಅಗತ್ಯ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಅಷ್ಟೇ ನೀವು ಬರಬೇಕಂತ ನಾನು ಕೇಳ್ಕೊಳ್ತಾ ಇರ್ತೇನೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಅದೆಷ್ಟೋ ಕಾರ್ಯಕ್ರಮ ಇದೆ. ಮತ್ತು ನೆಕ್ಸ್ಟ್ ತುಳು ಕೂಟದವ್ರದ್ದು ಚಂದ್ರಾಸ ದೇವಾಡಿಗರು ಅವರು ಅಷ್ಟೇ, ಅವರೊಂದು ತುಳು ಕೋಶ ಅಂತ ಹೇಳಬೇಕು. ನಮ್ಮ ಮೂಡಬಿದ್ರೆಯ ಚಂದ್ರಹಾಸ ದೇವಾಡಿಗರು. ಹಾಗೆ ನಮ್ಮ ಸದಾನಂದ ನಾರಾವಿ ಅವರು ಹಿರಿಯರು, ಅವರ ಬಗ್ಗೆ ನಾನು ಮಾತಾಡಲಿಕ್ಕಿಲ್ಲ. ಯಾಕಂತಂದರೆ ಅವರು ನನಗೆ ಏನು ಗೊತ್ತಿಲ್ಲ, ಅವರಿಗೆ ತುಂಬಾ ಜ್ಞಾನ ಇದೆ. ಅವರೆಲ್ಲ ಸೇರಿ, ಮತ್ತು ಚೇತನ ಮೇಡಮ್ ಇವತ್ತು ಬರಲಿಕ್ಕೆ ಆಗಲಿಲ್ಲ, ಅವರು ಅಷ್ಟೇ. ಅವರೆಲ್ಲ ಸೇರಿ ನಾಡಿದ್ದು ನಮ್ಮ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಯಾವಾಗ ಆಗಸ್ಟ್ 10ಕ್ಕೆ ಆಟಿಡೊಂಜಿ ದಿನ ಅಂತೇಳಿ ತುಳುಕೂಟ ಮೂಡುಬಿದ್ರೆಯಿಂದ, ಅಲ್ಲೂ ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಥರ ಒಂದು ಕಾರ್ಯಕ್ರಮವನ್ನು ಇಟ್ಟಾಗ ಬನ್ನಿ ಭಾಗವಹಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಟ್ಯಾಲೆಂಟನ್ನು ತೋರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಇವರು ಯಾರಪ್ಪ ಇಲ್ಲೆಲ್ಲರನ್ನ ಹೇಳಿದ್ದೇನೆ. ಮತ್ತು ನಮ್ಮ ಸೀತಾರಾಮ್ ಕಟೀಲ್ ಅವರ ಬಗ್ಗೆ ನಾನು ಹೇಳಲಿಕ್ಕಿಲ್ಲ.
ಸಕಲ ಕಲಾವಲ್ಲಭರು, ಹಾಗೆಯೇ ಕಲಾ ಪೋಷಕರು, ಹಾಗೆಯೇ ಅವರು ಕಲಾವಿದರಂತ ಹೇಳಿದರೆ ಅವರು ಅಷ್ಟೇ ಎಲ್ಲ ಒಂದು ಕಾರ್ಯಕ್ರಮವನ್ನು ಬದಿಗಿಟ್ಟು ನಮ್ಮ ಜಾನಪದಕ್ಕೆ ಬಂದಿದ್ದಾರೆ. ಅವರಿಗೆ ನಂಗೆ ತುಂಬ ಖುಷಿ ಆಯಿತು ಸರ್ ನೀವು ಬಂದಿರೋದು. ಹಾಂ, ಅದೇ ಚಂದ್ರಾಸ ದೇವಾಡಿಗರ್, ಅದೇ ಹೇಳಿದೆ, ಚಂದ್ರಾಸ ದೇವಾಡಿಗರ ಬಗ್ಗೆ ನಾನು ಮಾತಾಡಲಿಕ್ಕಿಲ್ಲ, ಅವರು ತುಳುವಿದೊಂದು ಕೋಶವೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾನು ಇನ್ನೊಬ್ಬರನ್ನ ಹೇಳಬೇಕು, ಯಾಕಂತಂದರೆ ಕಲಾ ಪೋಷಕರು ಇವರು ಅದೆಷ್ಟೋ ಮಕ್ಕಳನ್ನು ಗುರುತಿಸಿ ತಮ್ಮ ಚಿಲಿಪಿಲಿ ಅಂತ ಹೇಳಿ ಬಳಗವನ್ನು ರಚಿಸಿ ನಮ್ಮ ಚಿಕ್ಕಮಗಳೂರಿನಿಂದ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಚೇತನ್ ಕನ್ನಡಿಗ ಒಂದ್ಸಲ ಎದ್ದು ನಿಂತ್ಕೊಂಡು ಹೇಳಿ, ಚಿಕ್ಕಮಗಳೂರಿನಿಂದ ಬಂದಿದ್ದಾರೆ ನೋಡಿ, ಎಷ್ಟೊಂದು ಪ್ರೀತಿ ಇಟ್ಟು ಬಂದಿದ್ದಾರೆ ನಮ್ಮ ಒಂದು ತಂಡಕ್ಕೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟು ದೂರದಿಂದ ಬಂದಿದ್ದೀರಿ ಸರ್, ನಿಮಗೆ ತುಂಬಾನೇ ಅಭಿನಂದನೆ. ಸದಾನಂದ ನಾರಾವಿ ಅವರದ್ದೇ ಹೇಳಿದೆ ನಾನು ಆಗಲೇ. ಹಾಗೇನೆ ಇನ್ಯಾರನ್ನಾರು ಬಿಟ್ಟು ಹೋದ್ನ ನನಗೆ ಗೊತ್ತಿಲ್ಲ. ಮತ್ತೆ ನಮ್ಮ ಮಕ್ಕಳು ಪ್ರತಿಭೆಗಳು ಹಾಗೂ ಪ್ರತಿಭೆಗಳ ಪೋಷಕರು, ಈಗ ಶ್ರೇಯ ನೆಕ್ಸ್ಟ್ ಅವರನ್ನು ಇಲ್ಲಿ ವೇದಿಕೆಗೆ ಕರೀತಾರೆ. ನಮ್ಮ ಒಂದು ಆಟಿಡೊಂಜಿ ತಿನಿಸನ್ನು ಕೆಲವರು ತಂದಿದ್ದಾರೆ, ಅವರಿಗೆ ಸಮೇತ ಅವರನ್ನು ಸಮೇತ ನಾವು ಗೌರವಿಸ್ತೇವೆ. ಹಾಗೆಯೇ ನಮ್ಮ ಸತೀಶ್ ಅಬ್ಬನಡ್ಕ ಅವರು 4 ದಿವಸದಿಂದ ನನ್ನ ಟಚಲ್ಲೇ ಇದ್ದಾರೆ. ದಾದಬೋಡು ದಾಲೆಜ್ಜಿ ಒಂದು ಗಿಡ ಕೊರ್ಲೆ ಅಂತ ಹೇಳಿದರೆ, ಗಿಡ ನೋಡಿ ಬಂದಿದೆ ನೋಡಿ, ಎಲ್ಲ ತಂದಿದ್ದಾರೆ ಒಳ್ಳೆಯ ಗಿಡ. ಅದು ಏನಾದರೂ ದೊಡ್ಡ ಮರ ಆದರೆ ಅದಕ್ಕೆ ತುಂಬ ರೇಟ್ ಇದೆ ಅಲ್ವಾ ಸರ್? ಸತೀಶ್ ಸರ್ ಫೋನಲ್ಲಿದ್ದಾರಾ? ಸತೀಶ್ ಸರ್ ಅವ್ರು ತಗೊಂಡು ಬಂದು ಕೊಟ್ಟಿದ್ದಾರೆ. ಹೀಗೆ ನಮಗೆಲ್ಲ ಸಾಕಾರ ಮಾಡೋದ್ರಿಂದ ತುಂಬ ಖುಷಿ ಆಗತ್ತೆ. ಬೆಳಗ್ಗೆ ಬೇಗ ಬಂದಿದ್ದಾರೆ ಯಾರು, ನಮ್ಮ ದೀನ್ರಾಜ್ ಸರ್ ಮತ್ತು ಬಸವರಾಜ್ ಸರ್ ಬಂದು ಎಲ್ಲ ಕಟೌಟ್ ಎಲ್ಲ ಕಟ್ಟಿ ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ತುಳುನಾಡ ವಾರ್ತೆಗೆ ನಾನು ಪುನೀತ್ ಮತ್ತು ನಮ್ಮ ಶಿವ್ ಅವರನ್ನು ನಾನು ಎಷ್ಟು ನೆನಪಿಸ್ಕೊಳ್ಬೇಕು ಅಂತಂದರೆ, ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ, ಮಕ್ಕಳ ಒಂದು ಕಾರ್ಯಕ್ರಮ ಇರಲಿ, ಯಾವುದೇ ಇರಲಿ, ಅವರ ಒಂದು ಪೇಜಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಹಾಕುವುದು, ಹಾಗೆಯೇ ಪೋಸ್ಟರ್ ಹಾಕುವುದೆಲ್ಲ ಮಾಡಿ ಅವರಿಗೆ ತುಳುನಾಡ ವಾರ್ತೆಯವರಿಗೂ ಸಮೇತ ನನ್ನ ಕಡೆಯಿಂದ ಒಂದು ಅಭಿನಂದನೆ. ಹಾಗೆ ನಮ್ಮ ಸೌಂಡಿನವರು, ನಾನು ಶ್ರೀಕಾಂತ್ ಭಟ್ರಿಗೆ ಮತ್ತು ಇವರು ಸ್ನೇಹಲತಾ ಅವರಿಗೆ ಕೇಳ್ತಾ ಇರ್ತೇನೆ, ಒಳ್ಳೆಯ ನನಗೆ ಸೌಂಡ್ ಬೇಕಂತ ಕೇಳ್ತೇನೆ. ಆಗ ನಮ್ಮ ಅವರ ಹೆಸರು ಗೊತ್ತಿಲ್ಲ, ಹೊನ್ನಗಿರಿಯಿಂದ ಬರ್ತಾರೆ ಅವರು, ಒಳ್ಳೆ ಸೌಂಡ್ ಬರ್ತದೆ. ಅವರಿಗೆ ಸಹ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತಂದರೆ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ನಿಸ್ವಾರ್ಥ ಸೇವೆ ಎಲ್ಲರೂ ಕಡಿಮೆ ಮಾಡೋದು ಈಗಿನ ಕಾಲದಲ್ಲಿ. ಈ ಒಂದು ಮಕ್ಕಳಿಗೆ ಹಾಗೆಯೇ ಎಲ್ಲರಿಗೆ ಸಮೇತ ನಿಸ್ವಾರ್ಥ ಸೇವೆ ಮಾಡುವಂತಹ ನಿಮ್ಮ ಒಂದು ಇದನ್ನು ನಾನು ತುಂಬ ಖುಷಿ ಪಡ್ತೇನೆ. ಯಾಕಂತಂದರೆ ನಾವು ಅನಾರೋಗ್ಯ ಪೀಡಿತರಿಗೆ ಪ್ರತಿ ತಿಂಗಳು ಸಹಾಯ ಕೊಡ್ತೇವೆ. ಒಂದು 100 ರೂಪಾಯಿಯನ್ನು ನಾವು ಕಲೆಕ್ಷನ್ ಮಾಡಿ ಕೊಡ್ತೇವೆ ನನ್ನ ತಂಡದ್ದು. ಆ ಒಂದು ಕಾರ್ಯದಲ್ಲಿ ನನ್ನ ಪೋಷಕರೆಲ್ಲರೂ ಸಮೇತ ಪ್ರತಿ ತಿಂಗಳು ಸಹಾಯ ಕೊಡ್ತಾರೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಮತ್ತು ನಮ್ಮ ಅದ್ಭುತವಾದ ನಿರೂಪಣೆ ಮಾಡಿದಂಥ ಶ್ರೇಯ, ನಿಮಗೆ ಅಭಿನಂದನೆ. ಸುಳ್ಯದಿಂದ ಬಂದಿದ್ದಾರೆ ಪಾಪ, ಈಗ 2nd PU, ಇವತ್ತೇನು ರಜೆ ಇತ್ತು ಅವರಿಗೆ, ಅದೊಂದು ನನ್ನ ಭಾಗ್ಯ ಅಂತ ಹೇಳಬೇಕು. ಅವರ ಅಮ್ಮನ ನನಗೆ ಅವರ ಅಮ್ಮ ಸಮೇತ ಆಗಿನೇ ಪ್ರಮೀಳಾ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನಮ್ಮ ಕಾರ್ಯದರ್ಶಿ ಆದಂತಹ ಮಲ್ಲಿಕಾ ಸುಕೇಶಿ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಸಹ ನನ್ನ ಕಾರ್ಯಕ್ರಮದಲ್ಲಿ, ಅವರನ್ನು ನಾನು ಅಭಿನಂದಿಸ್ತೇನೆ. ಹಾಗೆ ಎಲ್ಲರ ಹೆಸರನ್ನು ಹೇಳೋದು ಯಾರ್ದಾದ್ರು ಬಾಕಿ ಇದ್ದರೆ ಕ್ಷಮೆ ಇರಲಿ. ಭಾಸ್ಕರ ದೇವಾಡಿಗರು ಬಂದಿದ್ದೀರಲ್ಲ, ಅವರು ಬಂದಿದ್ದಾರೆ. ಯಾವತ್ತು ನೋಡಿದ್ರು ಶನಿವಾರ ಬ್ಯುಸಿ ಏನೋ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಭಾಸ್ಕರ ದೇವಾಡಿಗರೇ. ಹೀಗೆ ನನ್ನ ಒಂದು ಸಣ್ಣ ತಂಡದಲ್ಲಿ ಬಂದು ನನ್ನ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನನ್ನ ಅಧ್ಯಕ್ಷರ ಭಾಷಣ ಅಂತ ಏನಿಲ್ಲ, ಎಲ್ಲ ನಿಮ್ಮದೇ ಎಲ್ಲನೂ. ಇಲ್ಲಿ ಡಾಕ್ಟರ್ ರಾಜೇಶ್ ಆಳ್ವರು ತುಂಬ ಮಾತಾಡಿದ್ದಾರೆ. ಹಾಗೆಯೇ ನಮ್ಮ ಇವರು ಹಿರಿಯರಾದ ನಮ್ಮ ನಿರಂಜನ್ ಶೆಟ್ಟಿ ಅವರು, ಡಾಕ್ಟರ್ ನಿರಂಜನ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಹಾಗೆ ಎಲ್ಲ ಪ್ರತಿಯೊಬ್ಬರು ಮಾತಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಸ್ಕೈಲಾರ್ಕ್ ಅವರು ಬಂದಿದ್ದಾರೆ, ಅವರನ್ನು ಸಮೇತ ನಾನು ಅಭಿನಂದಿಸ್ತೇನೆ. ಅವರು ಈಗ ಸನ್ಮಾನ ಮಾಡಿ ಅವರು ಯಾವುದೇ ಬೇರೆ ಕೆಲಸಕ್ಕೆ ಹೋಗಬೇಕು. ಹಾಗೆ ಎಲ್ಲರಿಗೆ ಸಮೇತ ನನ್ನ ಕಡೆಯಿಂದ ಅಭಿನಂದನೆ. ಇವಾಗ ಇನ್ನು ಮುಂದಕ್ಕೆ ಇವರು ಶ್ರೇಯ ಅವರು ಮಾತಾಡ್ತಾರೆ. ಎಲ್ಲರಿಗೂ ಸಮೇತ ನಮಸ್ಕಾರ. ಗೊತ್ತಾಯ್ತು. ಸೀತಾರಾಮ ಕಟೀಲ್ ಅವರಿಗೆ ಒಂದು ಗಿಡ ಕೊಡ್ಲಿ. ಯಾರು ನಮ್ಮ ಇವರು ಯಾರು ಬರಲಿ ಗೊತ್ತಾ, ಸ್ನೇಹಲತಕ್ಕ ಬನ್ನಿ, ಬಂದು ಒಂದು ಗಿಡ ಕೊಡಿ ಸೀತಾರಾಮ್ ಕಟೀಲ್ ಅವರಿಗೆ. ಬನ್ನಿ. ನಮ್ಮ ಅದ್ಭುತ ಕಲಾವಿದರಾದ ರುದ್ರಮನ್ಯು ಮತ್ತು ಶಿವಮನ್ಯು ಅವರ ಅಮ್ಮ ಸ್ನೇಹಲತಾ ಅವರು ಸದಾ ಅವರಿಬ್ಬರು, ಶ್ರೀಕಾಂತ ಭಟ್ರು ಅಷ್ಟೇ, ಇದು ಅಷ್ಟೇ, ನಮ್ಮ ವಾಯ್ಸ್ ಆಫ್ ಆರಾಧನ ಮೇಲೆ ಅತಿಯಾದ ಒಂದು ಒಲವು. ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇರ್ತಾರೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮೇಡಮ್, ಎಲ್ರಿಗೆ ಒಂದು ವಿನಂತಿ ಇದೆ. ತುಳುವ ಮಹಾಸಭೆ
ಮತ್ತು ತುಳು ವರ್ಲ್ಡ್ ಸಂಸ್ಥೆ ಆಯೋಜಿಸ್ತಕ್ಕಂಥ ಮಂದಾರ ರಾಮಾಯಣ ಕಾರ್ಯಕ್ರಮ ನಿನ್ನೆ ಕಾಸರಗೋಡಲ್ಲಿ ಆಗಿತ್ತು. ಒಳ್ಳೆ ಸಭಾಂಗಣ, ಒಳ್ಳೆ ಕಲಾವಿದರಿದ್ದರು, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಅದು ರಾಜೇಶ್ ಆಳ್ವರ ಸಂಯೋಜನೆ, ಅಂದರೆ ತುಳು ವರ್ಲ್ಡ್ ಸಂಸ್ಥೆಯ ಸಂಯೋಜನೆ ಹಾಗೂ ಮಂದಾರ ಪ್ರತಿಷ್ಠಾನ ಜೊತೆಗೂಡಿ ತುಳುವ ಮಹಾಸಭೆಯ ನೇತೃತ್ವದಲ್ಲಿ ಮಾಡುವಂಥದ್ದು. ಇದು ಈಗಾಗಲೇ ಮಂದಾರ ರಾಮಾಯಣದ ಪ್ರಸ್ತಾವನೆ ಇಲ್ಲಿ ಆಗಿರೋದ್ರಿಂದ ಈ ಕಾರ್ಯಕ್ರಮದ ವಿವರವನ್ನು ಕೊಡ್ತಾ ಇದ್ದೀವಿ. ನಾವು ಈ ವರ್ಷ ಮುಂದಿನ ಆಷಾಢ ಮಾಸದೊಳಗೆ, ಆಟಿ ತಿಂಗಳೊಳಗೆ, ಆಷಾಢ ಅಂದರೆ ತಪ್ಪು, ತುಳುವರ ಆಟಿ ತಿಂಗಳ ಮುಂದಿನ ವರ್ಷದೊಳಗೆ ನಾವು ಒಂದು 50 ಕಾರ್ಯಕ್ರಮವನ್ನಾದರೂ ಕೊಡಬೇಕು ಹೇಳತಕ್ಕಂಥ ಯೋಚನೆಯನ್ನು ಮಾಡಿ ಮುಂದಡಿ ಇಡ್ತಾ ಇದ್ದೇವೆ. ಪ್ರತಿ ತಾಲೂಕು, ಅವಿಭಜಿತ ದಕ್ಷಿಣ ಕನ್ನಡ ಅಂತ ಏನು ಕರಿತೇವೆ ಅಥವಾ ತುಳುನಾಡು ಅಂತ ಏನು ಕರಿತೇವೆ, ಅಲ್ಲಿಯ ಎಲ್ಲ ತಾಲೂಕುಗಳ ತುಳುವ ಮಹಾಸಭೆಯ ಸಂಚಾಲಕರನ್ನು ಈಗಾಗಲೇ ತುಳು ವರ್ಲ್ಡ್ ಸಂಸ್ಥೆ ನೇಮಿಸಿದ್ದು, ತುಳು ವರ್ಲ್ಡ್ನ ಕೇಂದ್ರ ಕಚೇರಿ ಹತ್ತಿರದ ಕಟೀಲು ದೇವಸ್ಥಾನದ ಕಟೀಲು ಡಿಗ್ರಿ ಕಾಲೇಜಿನ 1ನೇ ಮಹಡಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ತಾವುಗಳೆಲ್ಲರೂ ತುಳುವ ಮಹಾಸಭೆಯ ಸದಸ್ಯರಾಗಿ ತುಳುವಪ್ಪನ ಸೇವೆ ಮಲ್ಪುನ ಒಂಜಿ ಸೌಭಾಗ್ಯ ನಿಗ್ಲಿಗೆ ತಿಕ್ಕೊಂಡು ಅಂಚನೆ ಹಲವಾರು ಸವಲತ್ತುಗಳು ಕೂಡ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಉದಾಹರಣೆಗೆ ಉಚಿತ ವಿಮೆ ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಬಂದಾಗ ಅಲ್ಲಿ ಅದರ ನೈಜತೆಯನ್ನು ಕಂಡು ಹಿಡಿದು ಅವರಿಗೆ ಬೇಕಾದಂಥ ಸೌಲಭ್ಯ ಕೊಡ್ತಕ್ಕಂಥದ್ದು, ಹೀಗೆ ಬಹಳಷ್ಟು ಯೋಚನೆಗಳಿದೆ. ಇತ್ತೀಚೆಗೆ ಒಂದು ಹುಷಾರಿಲ್ಲದೆ ಆದಾಗ ತುಳು ವರ್ಲ್ಡ್ ಸಂಸ್ಥೆ ಅದನ್ನು ಪ್ರಕಟ ಮಾಡಿ ಒಂದಷ್ಟು ಸಂಗ್ರಹ ಮಾಡಿ ಅಲ್ಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಏನು ಪದ್ಮಶ್ರೀ ಭಟ್ರು ಮಾಡ್ತಾರೆ, ಅದೇ ಥರ ಇನ್ನೊಂದು ವಿಭಾಗದಲ್ಲಿ. ಹಾಗೆ ಈ ತಿಂಗಳ 30ನೇ ತಾರೀಕು ವಿವೇಕಾನಂದ ಕಾಲೇಜಲ್ಲಿ ಮಂದಾರ ರಾಮಾಯಣ ಪ್ರಸಾರ ಆಗಲಿಕ್ಕಿದೆ. ಆ ಮಾಹಿತಿಯನ್ನು, ಸಮಯ ಮತ್ತು ವಿವೇಕಾನಂದ ಕಾಲೇಜ್ ಅನ್ನೋದು ನಿನ್ನೆ ತೀರ್ಮಾನ ಆಗಿದೆ. ತದನಂತರದಲ್ಲಿ ಕಾಟಗುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ, ಹಾಗೆ ಬೇರೆ ಬೇರೆ ತುಳುನಾಡಲ್ಲಿ ಎಲ್ಲ ಕಡೆ ಆಗಲಿಕ್ಕಿದೆ. ನಿಮ್ಗೆ ಇಲ್ಲಿ ಕೂಡ ಹತ್ತಿರ ಆಗ್ಬೋದು, ಅಥವಾ ಬೇರೆ ಬೇರೆ ವಿಭಾಗಗಳಿಂದ ಬರುವಂಥದ್ದು ಪದ್ಮಶ್ರೀ ಭಟ್ರ ಏನು ವಾಯ್ಸ್ ಆಫ್ ಆರಾಧನಾ ಅಥವಾ ಮಜಾ ಭಾರತ ಅಥವಾ ಯಾವ ತಂಡ ಗ್ರೂಪ್ ಇದೆ ಅದರಲ್ಲಿ ತಾವುಗಳೆಲ್ಲರೂ ಇದ್ದೀರಿ ಅಂತ ಭಾವಿಸ್ತೇನೆ. ಅವರು ತಿಳಿಸ್ತಾರೆ. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ವಿನಂತಿ ಮಾಡ್ತಾ, ನಿಮ್ಮೆಲ್ಲರ ಸಹಕಾರ ತುಳುವ ಮಹಾಸಭೆಗೆ ಇರಲಿ, ಒಂದಷ್ಟು ಸದಸ್ಯರು ಜೊತೆಗೂಡಿ ಕೆಲಸ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದ. ಅದ್ಭುತ ಆಟಿಯ ರುಚಿಕರ ತಿಂಡಿ ತಯಾರಿಸಿ ತಂದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲ ಪ್ರತಿಭೆಗಳ ಪೋಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ನೆನಪಿನ ಕಾಣಿಕೆಯಾಗಿ ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೌಮ್ಯ ಶೆಟ್ಟಿ ಇವರು ವೇದಿಕೆಯ ಮೇಲೆ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ಪ್ರಮೀಳಾ ಮೇರ್ಕಜೆ ಇವರು, ಮಲ್ಲಿಕಾ ಮೇಡಮ್ ಇವರು, ಆಶಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ತಿಂಡಿ ತಂದವರು ಯಾರಾದರೂ ಹೆಸರನ್ನ ಕೊಡ್ಲಿಕ್ಕೆ ಬಾಕಿ ಮುಖ್ಯಸ್ಥರಾದಂತಹ ಚೇತನ್ ಕನ್ನಡಿಗ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ಆದ್ರಿಂದ ಅವರಿಗೂ ಕೂಡ ಗಣ್ಯರು ಪುಸ್ತಕವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕ ಧನ್ಯವಾದಗಳು. ವೇದಿಕೆಯ ಮೇಲೆ ಚಂದ್ರಹಾಸ ದೇವಾಡಿಗ ಸರ್ ಇವರು, ಉಪಾಧ್ಯಕ್ಷರು, ಕರ್ನಾಟಕ ಜನಪದ ಪರಿಷತ್ತು ಮೂಡುಬಿದ್ರೆ.
ಬೈದಿನ ಮಾತಾ ಬೆನೆರೆಗ್ಲ ಮೂಕಿದ ಸೊಲ್ಮೆ ಸಂದ ಒಂದು ಬಹುಶಃ ಕಡೆಯತ್ತ ಧನ್ಯವಾದ ಕಾರ್ಯಕ್ರಮ ಪಂಡಾಗ ಅಲ್ಪ ವೇದಿಕೆದ ಜನ ಪುನಃ ಬಾರಿ ಕಮ್ಮಿ ಆಡಲ ಸಾಂಪ್ರದಾಯಿಕವಾದ ಧನ್ಯವಾದ ಕೊರ್ಪುನ ಕಾರ್ಯಕ್ರಮ ಇನ್ನಿತ ಈ ಕಾರ್ಯಕ್ರಮ ಉದ್ಘಾಟನೆ ಮಂಚಿನ ಧರ್ಮದರ್ಶಿ ಹರಿಕೃಷ್ಣ ಪುನರು ಅವರ ಅನುಪಸ್ಥಿತಿ ಅರೆಗೆ ನಮ್ಮ ಜನಪದ ಸಂಸ್ಥೆದ ಪರವಾದ ಉಡಲ್ದಿಂಜಿನ ಸೊಲ್ಮೇಲು ಅಂಚನೆ ಸುಮಾರು ಸಂಸ್ಥಾನ ಮತ್ತು ಅಂಚನ ಬುನಾಬಿರು ಉಡುಪ ಅವರಿಗೆ ಏತಸು ನಮ್ಮ ಸೊಲ್ಮೆ ಸಂಧಾನದ ಯಾವಂದು ದಯಪಂಡ ಕರಿನ ಕೆಲವು ವರ್ಷದಿಂಚಿ ನನಗೆ ಈ ಒಂದು ಸಭಾಂಗಣನು ಉಚಿತವಾದ ಕೊರ್ದು ಮುಲ್ಪ ಹೆಂಚಿನ ಕಾರ್ಯಕ್ರಮ ಮಲ್ಪಂಡಲ್ಲ ಅದು ನನಗೆ ಪೂರ್ತಿ ಸಹಕಾರ ಕೊಡ್ತಾರೆ ಅಡುಗೆ ಉಡಲ್ದಿಂಜಿನ ಸೊಲ್ಮೇಲು ಅಂಚನೆ ಇನ್ನು ಭಾರಿ ಪುರ್ಲ ಗಂಟೆ ನಂಗೆ ಒಂಜಿ 4 ಪಾತ್ರ ಬಂದೆ ಬಹುಶಃ ಅರೆಗೆ ಸಮಯ ಕಮ್ಮಿ ಆಡೋದು ತೋಜೋಣ ರಾಜೇಶ್ ಅಣ್ಣಗೆ ಹೆಚ್ಚಿನ ನಾನು ನಲ್ಲೊಂಜಿ ಅರ್ಧ ಗಂಟೆ ಪಾತಿರ್ದೇರಿ ಆ ಪಾತ್ರನ ಇಟ್ಟೊಂಜಿ ತಿರ್ಲುಂಡು ಇಟ್ಟೊಂಜಿ ಪೊರ್ಲುಂಡು ಆ ಒಂಜಿ ನಮ್ಮ ನಿಜವಾದ ಕೇನೋಡಾಯನಂಚಿನ ವಿಷಯ ಆತ ಶೋಕದ ವಿಷಯ ಜನ ಕಮ್ಮಿ ಆಂಡಲ ಅರ್ನ ಪಾತ್ರೆ ದಾಲ ವೀಕಾತಚಿ ಆ ಪಾತ್ರ ಅವೇ ಒಂಜಿ ತೂಕೊಡಿತ್ತನೆ ಅಂಚೆತ್ತಿನ ರಾಜೇಶ್ ಅಣ್ಣಗಲ ಉಡಾದಿಂಜಿನ ಸೋಲ್ಮೇಲು ಅಂಜನೆ ರಾಜೇಶ್ ಸ್ಕೈಲಾರ್ಕ್ ನಮ್ಮ ಜನಪದ ಕುಡ್ಲದ ಉಪಾಧ್ಯಕ್ಷರು ಅರೆಗಲ ಅರ್ನ ಅನುಪಸ್ಥಿತಿ ಉಡಾದಿಂಜಿನ ಸೊಲ್ಮೆ ಸಂದವ ಅಂಚನೆ ಡಾಕ್ಟರ್ ನಿರಂಜನ್ ಶೆಟ್ಟಿ ಅರ್ಲ ತುಳುತ ಬಗ್ಗೆ ತುಳುತ ತಿನಿಸಿದ ಬಗ್ಗೆ ಬಾರಿ ಪೊರ್ಲುಡು ನಾಲ್ಕು ಮದಿಪು ಕೊರಿಯರು ಅರೆಗಲ ಉಡಲ್ದಿಂಜಿನ ಸೊಲ್ಮೇರು ಇನ್ನಿತ ಕಾರ್ಯಕ್ರಮವನ್ನು ಬಾರಿ ಪೊರ್ಲುಡು ಪೊರ್ಲಕಂಟಿಡು ನಡಪದ ಕೊರ್ನಂಚಿನ ನಮ್ಮ ಅಕ್ಕೆ ಅರೆಗೆ ಯಾನು ದಾಲ ಪಂಡ್ಪೋಚಿ ರೇಪಂಡ ಆರೊಂಜಿ ಒವ್ವೇ ಒಂಜಿ ಕಾರ್ಯಕ್ರಮ ಮಲ್ಪೇರು ಅಂಡಲ್ಲ ಅವು ಭಾರಿ ಪೊರ್ಲುಡು ಮಲ್ಪೇರು ಪದ್ಮಶ್ರೀ ಭಟ್ ಅರೆಗೆ ರಾಜೇಶ್ ಅಣ್ಣ ಏಪಲ ಬಂಡ್ರೆಂಡು ಇದಕ್ಕೆ ಪದ್ಮಶ್ರೀ ದಿಕ್ಕುಜಿ ದಯಪಂಡ ಪದ್ಮಶ್ರೀ ಆಲ್ರೆಡಿ ತಿಕ್ಕದಾತನ ಬಂದವು ಖಂಡಿತ ಸತ್ಯ ಅಂದೆ ನಂಬೇನೆ ಈ ಒಂಜಿ ಕಾರ್ಯಕ್ರಮ ಮಲ್ಪನಾಗ ಆರು ಏತನಿಟ್ಟು ಪೊನ್ಮಾಟ ಮಲ್ಪೇರು ಬಂಟು ನಾವು ಎಂಕ್ಲೆ ಮಾತು ಗೊತ್ತುಂಡು ಇರೆಗ್ಲ ಉಡಲ್ದಿಂಜಿನ ಸೋಲ್ಮೇಲು ಅಂಚನೆ ಕಲಾವಿದರೇನ ಜಯರಾಮಣ್ಣ ಬೇಜಾರ ಒಟ್ಟುಲೇರು ಸೀತಾರಾಮಣ್ಣೆ ಅಂಚನೆ ಅರುಣಣ್ಣೆಲ್ಲರು ನಿಖಿಲೆಗ್ಲ ಉಡಲ್ದಿಂಜಿನ ಸೊಲ್ಮೇಲು ಅಂಚನೆ ಬಿರಿತಾಂಗ್ ಕೊರ್ಪನಂಚಿನ ರಾಜೇಶ್ ಮಂದಾರ ಮೆರೆಗ್ಲ ಉಡಲ್ ತಂಜಿನ ಸೊಲ್ಮೇಲು ಅವು ಮಾತಾಡ್ತಂದೆ ನಿಖಿಲ್ ಮಾತ ಈ ಕಾರ್ಯಕ್ರಮ ಬೈದರು ನಿಖಿಲಿಗೆ ಮಾತರೆಗ್ಲ ಒಂದೇ ಪಾತ್ರಡು ಸೊಲ್ಮೆ ಸಂದ ಒಂದು ಅಂಚನೆ ಇಂಕಲ್ನ ಮಾಧ್ಯಮ ಮಿತ್ರ ಏನಂಚಿನ ತುಳುನಾಡ ವಾರ್ತೆ ಮೊಕ್ಲೆಗ್ಲ ಉಡಲ್ದಿಂಜಿನ ಸೊಲ್ಮೇಲು ಪತ್ರಕರ್ತರ ಅಂಚಿನ ಸದಾನಂದನ ರವಿ ಹಿರೇಗ್ಲ ಉಡಲ್ದಿಂಜಿನ ಸೊಲ್ಮೇಲು ಅಂಚನೆ ಇನಿ ಆಟಿದ ತೆನಸನ ಕಂತದ್ದು ನಂಗೆ ಮುಲ್ಪ ಕುರ್ನಂಚಿನ ಮಾತ ಅಕ್ಕ ನಕ್ಲೆಗ್ಲ ಏನು ಉಡಲ್ದಿಂಜಿನ ಸೊಲ್ಮೆ ಸಂದ ಅದು ನನ್ನವರ ನಿಕ್ಲೆಗೆ ಮಾತಾಗ್ಲ ಸೊಲ್ಮೆ ಸಂದವೇ ಸೊಲ್ಮೇಲು ಎನ್ನಿಯರಾನು ಪಿರಾಡ್ದಂತ ಮೇರೆ ಎನ್ನೆ ಬುಡಿ ಖಂಡಿತ ಇಜ್ಜಿ ನಿಕ್ಲೆಗೆ ಮಾತರೆಗ್ಲ ಏನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾದ ಸಹಕಾರ ಕೊರಚಿನ ಮಾತರೆಗ್ಲ ಉಡಲ್ದಿಂಜಿನ ಸೊಲ್ಮೆ ಸಂದವೆ ಧನ್ಯವಾದಗಳು ಸರ್. ಅವು ನಿರೂಪಣೆ ತರಗೆ ಲಾಸ್ಟ್ ಸುಳ್ಳಾಡದ ಬೈದಿನ ಅಂಚಿನ ಶೇಖ ಇರಿಗೆ ಉಡಲ್ದಿಂಜಿನ ಸೊಲ್ಮೇಲು ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ಮೊಟ್ಟ ಮೊದಲನೇದಾಗಿ ಆದಿದೇವರಾದಂತಹ ಗಣಪತಿ ದೇವರ ಪಾದ ಚರಣಗಳಿಗೆ ನಮಿಸುತ್ತಾ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮ ಅದುವೇ ಪ್ರತಿ ವರ್ಷದಂತೆ ಇಂದೂ ಕೂಡ ಅದ್ಭುತವಾಗಿ ನಡೆದಿರುವಂತಹ ಆಟಿಡೊಂಜಿ ದಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ಪ್ರೇಕ್ಷಕರಿಗೆ, ಕಲಾ ಪೋಷಕರಿಗೆ, ಕಲಾವಿದರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ, ಇನ್ನೇನು ಅದ್ಭುತವಾದಂತಹ ಕಲಾವಿದರು ಈ ವೇದಿಕೆಯ ಮೇಲೆ ಬಂದು ನಿಮ್ಮನ್ನೆಲ್ಲರನ್ನೂ ಕೂಡ ಕಲಾಲೋಕಕ್ಕೆ ಕರೆದೊಯ್ಯಲಿಕ್ಕಿದ್ದಾರೆ. ಆದ್ರಿಂದ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳು ಕೂಡ ಆದಷ್ಟು ಎಲ್ಲ ಪ್ರತಿಭೆಗಳಿಗೆ ಜೋರಾದ ಚಪ್ಪಾಳೆಯ ಪ್ರೋತ್ಸಾಹದ ಆಶೀರ್ವಾದವನ್ನ ಕೊನೆವರೆಗೂ ನೀಡಬೇಕಾಗಿ ಕೇಳ್ಕೊಳ್ತಾ, ಮೊಟ್ಟ ಮೊದಲನೇದಾಗಿ ಇಂತಹ ಒಂದು ಅದ್ಭುತವಾದಂತಹ ಕಾಲಘಟ್ಟ ಅದುವೇ ನಮ್ಮ ಒಂದು ತುಳುವರಿಗೆ ಈ ಆಟಿ ಅಂತ ಹೇಳುವಂತಹದ್ದು ಒಂದು ವಿಶೇಷವಾದಂತಹ ಒಂದು ಕಾಲಘಟ್ಟ ಆಗಿರ್ತದೆ. ಅವಾಗ್ಲೇ ನಮ್ಮ ಗಣ್ಯರು ಹೇಳಿದ ಹಾಗೆ ಆಟಿ ಎಂಬುವಂಥದ್ದು ಕಷ್ಟದ ದಿನ ಅಲ್ಲ, ಆ ಆಟಿ ಎಂಬುವಂಥದ್ದು ನಮ್ಮ ತುಳುವರಿಗೆ ಒಂದು ವಿಶೇಷವಾದಂತಹ ದಿನ. ಆದ್ರಿಂದ ಈ ಒಂದು ಆಟಿಯ ಸಂದರ್ಭದಲ್ಲಿ ಹೆಚ್ಚಾಗಿ ರೈತರು ವಿಶ್ರಾಂತಿಯನ್ನ ಪಡೆದುಕೊಳ್ಳುವಂತಹ ಒಂದು ಕಾಲಘಟ್ಟ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಭೂಮಿಯ ಮೇಲೆ ಆಗುವಂತಹ ಕೆಲಸಗಳು ಅಂದರೆ ಮಣ್ಣಿನ ಕೆಲಸಗಳನ್ನ ಕಡಿಮೆ ಮಾಡ್ತಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ಮಳೆ,
ಚಳಿ ಜೋರಾಗುವುದರಿಂದ ಈ ಎಲ್ಲ ಕೆಲಸಗಳನ್ನ ಕಡಿಮೆ ಮಾಡ್ತಾರೆ ಅಂತ ಹೇಳುವಂತಹ ಒಂದು ನಂಬಿಕೆ ಇದೆ. ಅದರ ಜೊತೆಗೇನೆ ಅದ್ಭುತವಾದಂತಹ ಸಂಸ್ಕೃತಿಯನ್ನ ಹೊಂದಿರುವಂತಹ ಒಂದು ಕಾಲಘಟ್ಟ, ಅದೆಷ್ಟು ರುಚಿಕರವಾದಂತಹ ಆರೋಗ್ಯಕರವಾದಂತಹ ತಿಂಡಿ ತಿನಿಸುಗಳು ಸಿಗುವಂತಹ ಒಂದು ಕಾಲಘಟ್ಟ ಅಂತ ಹೇಳಿದ್ರೆ ಅದು ನಮ್ಮ ಆಷಾಢ ಮಾಸ ಅಂತ ಹೇಳ್ಬೋದು. ಆದ್ರಿಂದ ಈ ಒಂದು ಅದ್ಭುತವಾದಂತಹ ಕಾಲಘಟ್ಟದಲ್ಲಿ ಇಂದು ಎಲ್ಲ ನಮ್ಮ ಪುಟ್ಟ ಪುಟಾಣಿ ಬಾಲ ಪ್ರತಿಭೆಗಳಿಂದ ಹಿಡಿದು ಬಹುಮುಖ ಪ್ರತಿಭೆಗಳವರೆಗೂ ಕೂಡ ಜನಪದ ಆಟಿಯ ಒಂದು ಸಾಂಸ್ಕೃತಿಕ ನೃತ್ಯದ ಮೂಲಕ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಆದ್ರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇದೀಗ ಮೊಟ್ಟ ಮೊದಲನೇದಾಗಿ ಒಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ನವ್ಯ ಇವರು ಜೋರಾದ ಚಪ್ಪಾಳೆ. ನವ್ಯ, ನಾನು ಅವಾಗ ಒಂದು ಹೆಸರನ್ನ ಮಾತ್ರ ಹೇಳಿದೆ. ಇದೀಗ ವೇದಿಕೆಯ ಮೇಲೆ ಶ್ರಾವ್ಯ ಹಾಗೂ ನವ್ಯ ಅವರು. ಪುಡೆಟ್ ಕುಣಿತ ಬರಿಟ್ ಕುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದೆರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದೆರು ಕುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದೆರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದೆರು 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 ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ గాలపాడు కాలు ఓ బీల పత్తు బాలు గాలపాడు కాలు ఓ బీల పత్తు బాలు గుమ్మె గురువే పోంటೆ బొమ్మయ్య సోంటೆ సుబ్బయ్యే 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 ఓ బేలే ఓ బేలే ఓ బేలే బేలే పయ్యు పయ్యు నా పదవుటు దానే మాతాయే పాರೋ ಪಯ್ಯು ನಾ ಪದವುಟು ಬೆಲ್ಲೋದಾಯೆ ಪಾರೋ ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು
ಬಾರಿ ಜೋರುಡಲ್ಪ ಕೋರಿ ಕಟ್ಟದೇರು ಬಾರಿ ಬಾರಿ ಜೋರುಡಲ್ಪ ಕೋರಿ ಕಟ್ಟದೇರು ಅಕುಲು ಕಟ್ಟದಿ ಕೂರಿಡ ಕುಲೆ ಬೂರೊಂದುಲ್ಲೆರು ಅಕುಲು ಕಟ್ಟದಿ ಕೂರಿಡ ಕುಲೆ ಬೂರೊಂದುಲ್ಲೆರು ಅಕುಲು ಕಟ್ಟದಿ ಕೂರಿಡ ಕುಲೆ ಬೂರೊಂದುಲ್ಲೆರು ತುದೆತ ಪುಡೆಟ್ ಕುಣಿತ ಬರಿಟ್ ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಅದ್ಭುತವಾದಂತಹ ಪುಟಾಣಿ ಮಕ್ಕಳು ಅದ್ಭುತವಾದಂತಹ ನೃತ್ಯದ ಮೂಲಕ ಅಚ್ಚುಕಟ್ಟಾಗಿ ಪ್ರಾರಂಭವನ್ನ ಮಾಡಿದ್ದಾರೆ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದೆ ಆಟಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ, ಆಟಿಡೊಂಜಿ ದಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು ವಿಚಾರವನ್ನ ಮಾತಾಡಲೇಬೇಕು, ಅದು ಆಟಿ ಕಳಂಜ ಅಂತ. ಸೊ ಆದ್ರಿಂದ ಆಟಿ ಕಳಂಜ ಯಾಕೆ ಮನೆಗೆ ಬರ್ತಾರೆ, ಅದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಆದಷ್ಟು ಆಟಿ ಕಳಂಜನವರು ನಮ್ಮ ಮನೆಗೆ ಬರುವಂತಹದ್ದು ಊರಿನ ಬಾಲಕರು ಅಥವಾ ಯುವಕರು ಈ ವೇಷವನ್ನ ಧರಿಸಿ ಮನೆ ಮನೆಗೆ ಬರ್ತಾರೆ ಹಾಗೂ ಹಳೆಯ ಒಂದು ಸಾಂಪ್ರದಾಯಿಕ ಹಾಡುಗಳನ್ನ ಹಾಡ್ತಾ ನರ್ತನವನ್ನ ಮಾಡ್ತಾರೆ. ಹೀಗೆ ಮಾಡುವುದರಿಂದ ಮನೆಯ ಸುತ್ತಲಿನಲ್ಲಿ ಇರುವಂತಹ ಯಾವುದೇ ಒಂದು ರೋಗಗಳು ಆಗಿರಬಹುದು ಅಥವಾ ಎಲ್ಲ ಕಷ್ಟಗಳು ಕೂಡ ಆಟಿ ಕಳಂಜ ಬಂದ ಮೇಲೆ ಅದು ದೂರವಾಗ್ತದೆ ಅಂತ ಹೇಳುವಂತಹದ್ದು ನಮ್ಮ ತುಳುನಾಡಿನಲ್ಲಿ ಇರುವಂತಹ ನಂಬಿಕೆ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಗಾನವಿ ಇವರು. ಜೋರಾದ ಚಪ್ಪಾಳೆ. ನಿನ್ನ ಮನದಲ್ಲಿ ಬಂದು ನೆಲೆಸುವನು.
ನೃತ್ಯವನ್ನ ಮಾಡಿದ ನಿಮಗೂ ಮತ್ತೊಮ್ಮೆ ಮನಸ್ಪೂರ್ವಕ ಧನ್ಯವಾದಗಳು. ಮುಂದೆ ಒಂದು ಕಾಲದಲ್ಲಿ ತುಳುನಾಡಿನಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತಂತೆ. ಆ ಹಳ್ಳಿಯ ಜನರೆಲ್ಲರೂ ಕೂಡ ಆ ಒಂದು ಹಳ್ಳಿಯಲ್ಲಿ ಇರುವಂತಹ ಮರಗಳನ್ನ ಗಿಡಗಳನ್ನ ದೇವರ ಹಾಗೆ ಪೂಜಿಸ್ತಾ ಇದ್ರಂತೆ. ಆದ್ರೆ ಒಂದು ಕಾಲದಲ್ಲಿ ಒಂದು ಸಮಯ ಘಟ್ಟದಲ್ಲಿ ಅಲ್ಲಿ ಜೋರಾದ ಮಳೆ ಬರ್ತದಂತೆ. ಮಳೆ ಬಂದು ಅಲ್ಲಿರುವಂತಹ ನದಿಗಳು ಸರೋವರಗಳು ಎಲ್ಲವೂ ಕೂಡ ತುಂಬಿ ಹೋಗ್ತದಂತೆ. ಅಲ್ಲಿರುವಂತಹ ಗದ್ದೆಗಳು ಎಲ್ಲವೂ ಕೂಡ ಜಲಾವೃತವಾಗ್ತದಂತೆ. ಈ ಸಂದರ್ಭದಲ್ಲಿ ಇವೆಲ್ಲವನ್ನ ನೋಡಿದಂತಹ ಒಂದು ಅಜ್ಜಿಯು ಹೇಳ್ತಾಳಂತೆ, ಈ ಒಂದು ಕಾಲಘಟ್ಟ ಹೇಳುವಂತಹದ್ದು, ಈ ಒಂದು ಕಾಲ ಅದು ಮಣ್ಣು ವಿಶ್ರಾಂತಿಯನ್ನ ಪಡೆಯುವಂತಹ ಕಾಲ. ಈ ಸಂದರ್ಭದಲ್ಲಿ ಯಾರೂ ಕೂಡ ಕೆಲಸವನ್ನ ಅಂದ್ರೆ ಮಣ್ಣಿನ ಕೆಲಸವನ್ನ ಯಾರೂ ಕೂಡ ಮಾಡಬಾರ್ದು ಅಂತ ಹೇಳ್ತಾರಂತೆ. ಆದ್ರಿಂದ ಅಲ್ಲಿಂದ ಮೇಲೆ ನಮ್ಗೆಲ್ಲರಿಗೂ ಕೂಡ ಒಂದು ವಿಚಾರ ತಿಳಿತದೆ. ಈ ಆಟಿ ಎಂಬುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಯಾರು ಕೂಡ ರೈತರು ಆಗಿರ್ಬೋದು ಯಾರೂ ಆಗಿರ್ಬೋದು ಮಣ್ಣಿನ ಕೆಲಸವನ್ನ ಹೆಚ್ಚಾಗಿ ಮಾಡಬಾರ್ದು ಅಂತ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ನೃತ್ಯಗಾರನಾಗಿರುವಂತಹ ಯಶ್ವಿತ್ ಇವರು. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಚಕ್ಕೆಲುಡು ಕೊಪ್ಪು ನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಪರಶುರಾಮ ದೇವರು ಉಂಡು ಮಲ್ತಿನ ಕಲೆ ಕಾರ್ಣಿಕ ತಿಂಜಿನ ಪುಣ್ಯ ಮಣ್ಣುಗೆ ಕೋಟಿ ಚೆನ್ನೆ ಅಗೊಳಿ ಮಂಜಣ್ಣೆ ಕಾಂತ ಬಾರೆ ಬುಧ ಬಾರೆ ಪುಟ್ಟಿ ಮಣ್ಣುಗೆ ರಾಣಿಯ ಪಕ್ಕ ಮೆರಿ ಪಿರ್ಮಿದ ಮಣ್ಣು ಸಾರವಾಣಿ ದೈವವಿತ್ತಿ ಸತ್ಯುಡ ಮಣ್ಣು ಪರಪತುದೆನೆ ದೇವಿರ್ ಬನ್ಪಿ ಧರ್ಮದ ಮಣ್ಣು ಕಡಲ ಅಪ್ಪರ ಕೇನುನ ಬಿಂಕದ ಮಣ್ಣು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡದ ಬಾಲೆಲೆಂಕುಲು ಏಳು ಜನ ದುರ್ಗಿನ ಕುಲು ಮೆರೆಪಿನ ಮಣ್ಣು ಸಿರಿಯಪ್ಪೆ ಸತ್ಯ ತೂಜಾಯಿನ ಮಣ್ಣು ಕೋರ್ದಪ್ಪು ಕೊರಗಜ್ಜನ ಕಾರ್ಣಿಕ ಮಣ್ಣು ಸತ್ಯ ಧರ್ಮ ನ್ಯಾಯ ನಿಷ್ಠೆಗೆಂದಿನ ಮಣ್ಣು ಆಟ ನೇಮ ಕಂಬುಲ ಬಾರಿ ಪೊರ್ಲುಯೇ ಜಾತ್ರೆನಾಗ ಮಂಡಲ ಬಾರಿ ಗೌಜಿಯೇ ಅಲಾದಿ ತಂಬಿಲಗು ಕುಟುಂಬ ಸೇರುವ ನಂಬಿ ದೈವ ಶಕ್ತಿಲೆಗು ತಾರೆ ತಗ್ಗವ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು
மல்த்துது 10 ஊரு சேர்ந்தல அப்பே பாஷೆ அப்பே மண்ணு நங்கவு ஜீவா ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಂಬು ಹೃದಯದ ಧನ್ಯವಾದಗಳು. ಮುಂದೆ ಆಟಿಯ ಸಂದರ್ಭದಲ್ಲಿ ಚೆನ್ನಮನೆಯನ್ನ ಆಡುವಂತಹ ಸಂದರ್ಭದಲ್ಲಿ ನನ್ನ ಅಜ್ಜಿ ಹೇಳಿದ ಒಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ತುಳುನಾಡಿನಲ್ಲಿ ಒಂದು ಊರಿತ್ತಂತೆ. ಆ ಊರಿನ ಒಂದು ಮಹಿಳೆಗೆ ಯಾವಾಗ ನೋಡಿದ್ರು ಅವನ ಮಗನಿಗೆ ಜ್ವರ, ಶೀತ, ಹೀಗೆ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರ್ತಿತ್ತಂತೆ. ಎಷ್ಟೇ ವೈದ್ಯರಿಗೆ ತೋರಿಸಿದ್ರೂ ಕೂಡ ಆ ಒಂದು ಕಾಯಿಲೆ ಗುಣವಾಗುವುದು ಕಾಣ್ತಾ ಇರಲಿಲ್ಲಂತೆ. ಆದ್ರಿಂದ ಆಟಿಯ ಅಮಾವಾಸ್ಯೆಯ ಹಿಂದಿನ ದಿನ ಆ ಮಹಿಳೆಯು ಮಲಗಿರುವಂತಹ ಸಂದರ್ಭದಲ್ಲಿ ಆ ಮಹಿಳೆಗೆ ಒಂದು ಕನಸು ಬೀಳ್ತದಂತೆ. ಆ ಕನಸಿನಲ್ಲಿ ಒಂದು ಧ್ವನಿ ಬಂದು ಹೇಳ್ತದಂತೆ, ನಿನ್ನ ಮಗನಿಗೆ ನಾಳೆ ಅಂದ್ರೆ ಆಟಿಯ ಅಮಾವಾಸ್ಯೆಯ ದಿನ ಬೆಳಗ್ಗೆ ಎದ್ದು ಆಟಿಯ ಕಷಾಯವನ್ನ ಅಂದ್ರೆ ಕೆತ್ತೆಯ ಕಷಾಯವನ್ನ ಕುಡಿಸು. ಅಷ್ಟೇ ಅಲ್ಲದೆ ಆಟಿ ಕಳಂಜ ಬಂದಾಗ ಅವನಿಗೆ ಅಕ್ಕಿ, ನೀರು, ಬೆಲ್ಲವನ್ನ ಕೊಡು ಅಂತ ಹೇಳ್ತಾರಂತೆ. ಆದ್ರಿಂದ ಈ ಎಲ್ಲ ವಿಚಾರವನ್ನ ಕೇಳಿದಂತಹ ತಾಯಿ ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಆಟಿಯ ಕಷಾಯವನ್ನ ಮಾಡಿಕೊಡ್ತಾರಂತೆ. ಆಟಿಯ ಕಷಾಯವನ್ನ ಮಾಡಿಕೊಟ್ಟ ನೆಕ್ಸ್ಟ್ ಸ್ವಲ್ಪ ಸಮಯದ ನಂತರ ಅವರ ಮನೆಗೆ ಆಟಿಯ ಕಳಂಜ ಕೂಡ ಬರ್ತಾರಂತೆ. ಆದ್ರಿಂದ ಅವರಿಗೂ ಕೂಡ ಆ ಬೆಲ್ಲ, ನೀರು, ಆ ಎಲ್ಲವನ್ನು ಅಕ್ಕಿಯನ್ನೆಲ್ಲವನ್ನ ಕೂಡ ಕೊಡ್ತಾರಂತೆ. ಇವೆಲ್ಲವೂ ಆದ ಕ್ರಮೇಣ ಸಮಯವು ಹೋಗ್ತಾ ಹೋಗ್ತಾ ಅವನಿಗೆ ಇದ್ದಂತಹ ರೋಗ ರುಜಿನ ಎಲ್ಲವೂ ಕೂಡ ದೂರವಾಗ್ತದಂತೆ. ಆದ್ರಿಂದ ಈ ಒಂದು ಕಾರಣಕ್ಕೆ ಇವಾಗ್ಲೂ ಕೂಡ ಆಟಿ ಎಂಬುವಂಥದ್ದನ್ನ ನಾವೆಲ್ಲರೂ ಕೂಡ ಇಷ್ಟು ಅದ್ಧೂರಿಯಾಗಿ ನಾವೆಲ್ಲರೂ ಕೂಡ ಆಚರಿಸ್ತಾ ಬರ್ತಾ ಇದ್ದೇವೆ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಭಜನೆಯ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪುಟಾಣಿ ಪ್ರತಿಭೆಯಾಗಿರುವಂತಹ ಚಮನ್ ಇವರು. ಮುರಾಲಿ ಸುರಾಶ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತಾ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾಶ್ಚಿತಲಿಂಗಂ ಭಾವ ಕಾಮದಾನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತಾ ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿಮರ್ದವ ಕಾರಣಲಿಂಗಂ ಸಿದ್ಧ ಸುರಾಸುರವಂದಿತಲಿಂಗಂ ತಾ ಪ್ರಣಮಾಮಿ ಸದಾ ಶಿವಲಿಂಗಂ ಕನಕ ಮಹಾಮಣಿಭೂಷಿತಲಿಂಗಂ ಪನಿಪತಿ ವೇಷ್ಟಿತ ಶೋಭಿತಲಿಂಗಂ ದಾಕ್ಷಶೂಯಾನ್ಯ ವಿನಾಶಕಲಿಂಗಂ ತಾ ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮ ಚಂದನ ಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶಕಲಿಂಗಂ ತಾ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಜಿತ ಶೇಭಿತಲಿಂಗಂ ಭಾವೈರ್ಭಕ್ತಿ ವಿರೇವಚಲಿಂಗಂ ದಿನಕರ
ಪರಮ ಪರಂ ಪರಮಾತ್ಮಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಾಷ್ಟತಮಿದಂ ಪುಣ್ಯಂ ಯಂ ಪಟೇ ಶಿವಸನ್ನಿಧ ಶಿವಲೋಕ ಮಹಾಜ್ಯೋತಿ ಶಿವೇನ ಸಹ ಮೋದತೆ. ತುಂಬ ಹೃದಯದ ಧನ್ಯವಾದಗಳು. ಇಂದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದೆಷ್ಟು ಪುಟ್ಟ ಪುಟಾಣಿ ಮಕ್ಕಳು ಈ ವೇದಿಕೆಯ ಮೇಲೆ ಬಂದು ಯಾವುದೇ ಭಯ ಇಲ್ಲದೆ, ಅಂದರೆ ಸ್ಟೇಜ್ ಫಿಯರ್ ಇಲ್ಲದೆ ಇಷ್ಟೆಲ್ಲ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾರೆ, ನೃತ್ಯವನ್ನು ಮಾಡ್ತಾರೆ, ಹಾಡನ್ನು ಹಾಡ್ತಾರೆ, ಭಜನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದರೆ ವಾಯ್ಸ್ ಆಫ್ ಆರಾಧನಾ ತಂಡದ ಪದ್ಮಶ್ರೀ ಮೇಡಮ್ ಅವರು ಇಲ್ಲಿಯವರೆಗೆ ಅದೆಷ್ಟು ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಕೊಡ್ತಾ ಬಂದು ಆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಅಂತ ಹೇಳುವಂಥದ್ದು ಏನೂ ಇಲ್ಲ. ಅದು ಎಷ್ಟೇ ಚಿಕ್ಕ ಮಕ್ಕಳಾದರೂ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳು ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳುವಂಥದ್ದನ್ನು ಲೆಕ್ಕಿಸುವುದಿಲ್ಲ. ವೇದಿಕೆಯ ಮೇಲೆ ಬಂದು ಅವರ ಟ್ಯಾಲೆಂಟನ್ನು ತೋರಿಸಿ ಹೋಗ್ತಾ ಇರ್ತಾರೆ. ಆದ್ರಿಂದ ಇಂತಹ ಎಲ್ಲ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಟಿಡೊಂಜಿ ದಿನ ಅಂತ ಹೇಳುವಂತಹ ಕಾರ್ಯಕ್ರಮ ಇವತ್ತಿದಲ್ಲ, ಅದೆಷ್ಟೋ ವರ್ಷಗಳಿಂದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಮಾಡ್ತಾ ಬರ್ತಾ ಇದೆ. ಆದ್ರಿಂದ ಪದ್ಮಶ್ರೀ ಮೇಡಮ್ ಅವರಿಗೆ ನಮ್ಮ ತಂಡದ ಸರ್ವ ಸದಸ್ಯರ ಪರವಾಗಿ ಹಾಗೂ ಬಸವರಾಜ್ ಮಂತ್ರಿ ಸರ್ ಆಗಿರ್ಬೋದು, ಭಾಸ್ಕರ್ ದೇವಾಡಿಗ ಸರ್ ಆಗಿರ್ಬೋದು, ದೀನ್ರಾಜ್ ಸರ್ ಆಗಿರ್ಬೋದು, ಈ ಎಲ್ಲ ಕಲಾ ಪೋಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಅದೆಷ್ಟೋ ವರ್ಷಗಳಿಂದ ಅನಾರೋಗ್ಯ ಪೀಡಿತರಿಗೆ ತಮ್ಮ ಕೈಯಲ್ಲಾದಷ್ಟು ಧನ ಸಹಾಯವನ್ನ ಎಲ್ಲಾ ಪೋಷಕರು ನೀಡ್ತಾ ಬರ್ತಾ ಇದ್ದೀರಾ. ಆದ್ರಿಂದ ಈ ಧನ ಸಹಾಯವನ್ನ ಮಾಡ್ತಾ ಬಂದಿರುವಂತಹ ಎಲ್ಲ ಪೋಷಕರಿಗೆ, ಪ್ರತಿಭೆಗಳಿಗೆ ನಮ್ಮ ತಂಡದ ಸರ್ವ ಸದಸ್ಯರ ಪರವಾಗಿ ಮನಸ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಪುಟ್ಟ ಪುಟ್ಟಾಣಿ ಪ್ರತಿಭೆ ಇದೀಗ ವೇದಿಕೆಯ ಮೇಲೆ ಬರ್ತಾ ಇದೆ. ಅವರೇ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆ ನಿಷ್ಕಾ. ಇವರು ಜೋರಾದ ಚಪ್ಪಾಳೆ. ಉದೆತ ಪುಡೆಟ್ ಪುಣಿತ ಬರಿಟ್ ಉದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಉದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದಿರು 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 ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ. ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದೆ
ನಮ್ಮ ಎಲ್ಲ ವಾಯ್ಸ್ ಆಫ್ ಆರಾಧನಾ ತಂಡದ ಆಟಿಡೊಂಜಿ ದಿನ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಇನ್ನು ಹಲವಾರು ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಪೋಸ್ಟರ್ ಡಿಸೈನಿಂಗ್ ಮಾಡ್ತಾ ಇರುವಂತಹ ಬಾಲರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಆದ್ರಿಂದ ವೇದಿಕೆಯ ಮೇಲೆ ಬಾಲರಾಜ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಅವರಿಗೆ ಪ್ರಮೀಳಾ ಮೇರ್ಕಜೆ ಇವರು ವೇದಿಕೆಯ ಮೇಲೆ ಬಂದು ಪುಸ್ತಕವನ್ನ ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ಕಾರ್ಯಕ್ರಮವನ್ನ ನೀಡಿ ಅದೆಷ್ಟೋ ಪ್ರತಿಭೆಗಳ ಕಲಾ ಜರ್ನಿಯನ್ನು ತಿಳಿಸಲಿಕ್ಕೆ ಹೆಲ್ಪ್ ಮಾಡ್ತಾ ಇರುವಂತಹ, ಹಾಗೆ ಯಾವುದೇ ಕಾರ್ಯಕ್ರಮವಾದರೂ ಕೂಡ ಸದಾ ಬೆನ್ನೆಲುಬಾಗಿ ಬಂದು ಪ್ರತಿಭೆಗಳ ಒಂದು ವಿಡಿಯೋವನ್ನು ಮಾಡುವುದರ ಮೂಲಕ, ಲೈವನ್ನು ಮಾಡುವುದರ ಮೂಲಕ ನಮ್ಮ ತಂಡಕ್ಕೆ ಸದಾ ಬೆನ್ನೆಲುಬಾಗಿ ಇರುವಂತಹ ಶಿವರಾಜ್ ಅವರು, ತುಳುನಾಡ ವಾರ್ತೆಯವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪದ್ಮಶ್ರೀ ಭಟ್ ಮೇಡಮ್ ಅವರು ಪುಸ್ತಕವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ತುಂಬು ಹೃದಯದ ಧನ್ಯವಾದಗಳು. ಇದೀಗ ಮುಂದಕ್ಕೆ ಆಗಷ್ಟೇ ಮುದ್ದು ಮುದ್ದಾಗಿ ಭಜನೆಯನ್ನ ಹಾಡಿರುವಂತಹ ಚಮನ್ ಅವರು ಇದೀಗ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ, ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ. ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ, ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಮನದಾನಿ ಪಾಡ್ಯದ ದಿನದಾನಿ, ಪರ್ಬದ ಮನದಾನಿ ಪಾಡ್ಯದ ದಿನದಾನಿ. ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ, ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ. ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ, ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ. ಕೋರಿ ಮುಟ್ಟು ಪೊರ್ಲು ತೂಲೆ, ಜವನೆರ್ನ ಉಮೇದ್ ತೂಲೆ. ಕೋರಿ ಮುಟ್ಟು ಪೊರ್ಲು ತೂಲೆ, ಜವನೆರ್ನ ಉಮೇದ್ ತೂಲೆ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. शब्दों के दिले पुरल उर्पुना गानों के दिले डोल गुद्दुना शब्दों के दिले पुरल उर्पुना गानों के दिले हिरियेर मल्टी कट्टे मदपूनु बोच्चिये हिरिये
ಬೇರು ಮಲ್ಪಿ ಕಟ್ಟು ಮದಪೂನು ಬೊಚ್ಚಿಯೇ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತುಂಬು ಹೃದಯದ ಧನ್ಯವಾದಗಳು. ನಾವೆಲ್ಲರೂ ಕೂಡ ಆಟಿಯ ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ನಾವೆಲ್ಲರೂ ಕೂಡ ಕಹಿ ಕಹಿಯಾಗಿರುವಂತಹ ಒಂದು ಆಟಿಯ ಕಷಾಯವನ್ನು ಕುಡಿತೇವೆ, ಅಂದರೆ ಕೆತ್ತೆ ಮರದ ಕಷಾಯವನ್ನು ಕುಡಿತೇವೆ. ನಾವು ಯಾಕೆ ಈ ಕಷಾಯವನ್ನು ಕುಡಿತೇವೆ ಅಂತ ಹೇಳಿದರೆ, ಆಟಿಯ ಅಮಾವಾಸ್ಯೆಯ ದಿನ ಆ ಮರದಲ್ಲಿ ಅದೆಷ್ಟೋ ಸಾವಿರಾರು ಔಷಧೀಯ ಗುಣಗಳು ಆ ಮರದಲ್ಲಿ ಇರ್ತದೆ. ಆ ಮರದಲ್ಲಿ ಇರುವಂತಹ ಆ ಒಂದು ಕಷಾಯವನ್ನು ಮಾಡಿ ಕುಡಿದ್ರೆ ಆ ಒಂದು ವರ್ಷ ಪೂರ್ತಿ ನಾವೆಲ್ಲರೂ ಕೂಡ ಆರೋಗ್ಯಯುತವಾಗಿರ್ತೇವೆ ಅಂತ ಹೇಳುವಂಥದ್ದು ನಮ್ಮ ತುಳುನಾಡಿನ ನಂಬಿಕೆ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ಬಾಲ ಪ್ರತಿಭೆಯಾಗಿರುವಂತಹ ಚಾತುರ್ಯ ಎಕ್ಕಾರೋ ಇವರು ಇದೀಗ ನಿಮ್ಮ ಮುಂದೆ.
ಅದ್ಭುತವಾಗಿ ನೃತ್ಯವನ್ನ ಮಾಡಿದ ಬಾಲ ಪ್ರತಿಭೆಗೆ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇಂದಿನ ಈ ಒಂದು ಆಟಿಯ ಒಂದು ಅದ್ಭುತವಾದಂತಹ ಸಮಾರಂಭದಲ್ಲಿ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ನೀವೆಲ್ಲರೂ ಕೂಡ ರುಚಿಯಾಗಿ ತಿಂತಾ ಇರುವಂತಹ ಒಂದು ಆಟಿಯ ತಿಂಡಿ ತಿನಿಸುಗಳನ್ನ ಮಾಡಿ ತಂದಂತಹ ಎಲ್ಲ ನಮ್ಮ ಪ್ರೀತಿಯ ಪೋಷಕರಿಗೆ, ಕಲಾವಿದರ ಪೋಷಕರಿಗೆ ಮತ್ತೊಮ್ಮೆ ತಂಡದ ಸರ್ವ ಸದಸ್ಯರ ಪರವಾಗಿ ಪ್ರೀತಿಯ, ಅಭಿಮಾನದ, ಗೌರವದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಹಾಕಿದ್ದೇವೆ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಪ್ರೀತಿಯನ್ನ ಸೇರಿಸಿ ಮಾಡಿರ್ತೀರಾ. ಆ ಒಂದು ಪ್ರೀತಿಯೇ ಆ ಒಂದು ತಿಂಡಿ ತಿನಿಸುಗಳಿಗೆ ರುಚಿಯನ್ನ ಇನ್ನಷ್ಟು ಹೆಚ್ಚಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರಿಂದ ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಕೊನೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅದುವೇ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಶ್ರಾವ್ಯ ಇವರಿಂದ. Hoya hoya le
ಹೃದಯದ ಧನ್ಯವಾದಗಳು. ಇಲ್ಲಿಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಳ್ತಾ ಇದೆ. ಒಂದು ಸೂಚನೆ, ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸೌಮ್ಯ ಶೆಟ್ಟಿಯವರು, ಅಂದರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಕಲಾವಿದರಾಗಿರುವ ಅವರ ಪೋಷಕರಾಗಿರುವಂತಹ ಸೌಮ್ಯ ಶೆಟ್ಟಿಯವರೆಲ್ಲರೂ ಸೇರಿ ಶ್ರೀ ಎಂಬುವಂತಹ ಒಂದು ಸಾಂಬಾರು ಹುಡಿ, ಅಂದರೆ ಕಷಾಯದ ಹುಡಿಯ ಜೊತೆಗೆ ಚಿಕನ್ ಮಸಾಲವನ್ನೆಲ್ಲವನ್ನೂ ಕೂಡ ಮನೆಯಲ್ಲೇ ಪರಿಶುದ್ಧವಾಗಿ ನಿಮಗೆ ಬೇಕಾಗಿರುವಂತಹ ರುಚಿಕರವಾಗಿ ನಿಮ್ಮ ಅಡುಗೆಗಳು ಆಗಬೇಕು ಅಂತ ಹೇಳಿದರೆ ಅವರು ಆ ಒಂದು ಪೋಸ್ಟರನ್ನು, ಅವರ ನಂಬರನ್ನು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತಾರೆ. ಆದ್ದರಿಂದ ಯಾರಿಗಾದರೂ ಬೇಕಾಗಿದ್ದಲ್ಲಿ ಅವರನ್ನು ಸಂಪರ್ಕಿಸ್ಬೋದು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಳ್ತಿದೆ. ಆದ್ರಿಂದ ಇಷ್ಟು ಹೊತ್ತು ಯಾರೆಲ್ಲ ಪರ್ಫಾರ್ಮೆನ್ಸನ್ನು ನೀಡಿದಿರೋ ಆದಷ್ಟು ವೇದಿಕೆಯ ಮೇಲೆ ಆದಷ್ಟು ಬೇಗ ಎಲ್ಲ ಪ್ರತಿಭೆಗಳು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೀಗ ಸರ್ಟಿಫಿಕೇಟ್ ಹಾಗೂ ಅವರ ಒಂದು ಫೋಟೋವನ್ನ ತೆಗಿಲಿಕ್ಕೆ ಇರ್ತದೆ. ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಅನ್ನ ನೀಡಲಾಗ್ತದೆ. ನವ್ಯ ಹಾಗೂ ಶ್ರಾವ್ಯ ಇವರು ವೇದಿಕೆಯ ಮೇಲೆ ಬರಬೇಕು. ಅವರು ವೇದಿಕೆಯ ಮೇಲೆ ಬಂದು ಸರ್ಟಿಫಿಕೇಟ್ ಅನ್ನ ನೀಡಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಬರಬೇಕು. ಇವರಿಗೆ ಧನ್ರಾಜ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಸರ್ಟಿಫಿಕೇಟ್ ಅನ್ನ ನೀಡಬೇಕಾಗಿ ವಿನಂತಿ ಸರ್. ಮುಂದೆ ನವ್ಯ ಅವರು ವೇದಿಕೆ ಮೇಲೆ ಬರಬೇಕು. ಇವರಿಗೆ ಚೇತನ್ ಕನ್ನಡಿಗ ಸರ್ ಅವರು ವೇದಿಕೆಯ ಮೇಲೆ ಬಂದು ಸರ್ಟಿಫಿಕೇಟ್ ಅನ್ನ ನೀಡಬೇಕು. ಮುಂದೆ ಶ್ರಾವ್ಯ ಅವರು ವೇದಿಕೆ ಮೇಲೆ ಬರಬೇಕು. ಇವರಿಗೆ ಬಾಲರಾಜ್ ಇವರು ವೇದಿಕೆಯ ಮೇಲೆ ಬಂದು ಸರ್ಟಿಫಿಕೇಟ್ ಅನ್ನ ನೀಡಬೇಕಾಗಿ ವಿನಂತಿ ಸರ್. ಮುಂದೆ ಚಮನ್ ಅವರು ವೇದಿಕೆ ಮೇಲೆ ಬರಬೇಕು. ಇವರಿಗೆ ಬಸವರಾಜ್ ಮಂತ್ರಿ ಸರ್ ಅವರು ವೇದಿಕೆಯ ಮೇಲೆ ಬಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮುಂದೆ ನಿಷ್ಕಾ ಅವರು ವೇದಿಕೆ ಮೇಲೆ ಬರಬೇಕು. ಇವರಿಗೆ ದೀನ್ರಾಜ್ ಸರ್ ಅವರು ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮುಂದೆ ಚಾತುರ್ಯ ಎಕ್ಕಾರು ಇವರು ವೇದಿಕೆ ಮೇಲೆ ಬರಬೇಕು. ಇವರಿಗೆ ಸತೀಶ್ ಅಬ್ಬನಡ್ಕ ಅವರು ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮುಂದೆ ಗಾನವಿ ಅವರು ವೇದಿಕೆ ಮೇಲೆ ಬರಬೇಕು. ಇವರಿಗೆ ಭಾಸ್ಕರ್ ದೇವಾಡಿಗ ಸರ್ ಇವರು ಸರ್ಟಿಫಿಕೇಟ್ ಅನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಇಲ್ಲಿಗೆ ನಮ್ಮ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಳ್ತಾ ಇದೆ. ಅದ್ಭುತವಾದ ಕಥೆಯ ಮೂಲಕ ರಿದ್ವಿನ್ ಇವರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಿದ್ವಿನ್ ಡಿ ಆರ್ವ. ಇವತ್ತು ನಾನು
ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗಿ 3ರಿಂದ 4 ದಿನ ಕಳೆದಿತ್ತು. ಪಾಂಡವರು ಗೆಲ್ಲುತ್ತಾನೇ ಇದ್ದರು, ಕೌರವರು ಸೋಲ್ತಾನೇ ಇದ್ದರು. ದುರ್ಯೋಧನನಿಗೆ ಚಿಂತೆ ಆಯಿತು. ದುರ್ಯೋಧನ ಸೀದಾ ಭೀಷ್ಮ ಹತ್ರ ಬಂದರು. ದಾಸ್ತಾಶ್ರೀ, ನೀವು ನಮ್ಮ ಕಡೆಯೋ ಅಥವಾ ಪಾಂಡವರ ಕಡೆಯೋ? ನೀವೇಕೆ ಪಾಂಡವರನ್ನು ಕೊಲ್ಲುತ್ತಿಲ್ಲ ಎಂದನು. ಕೋಪಗೊಂಡ ಭೀಷ್ಮ ಮಂತ್ರವನ್ನು ಜಪಿಸಿ 5 ಚಿನ್ನದ ಬಾಣಗಳನ್ನು ತೆಗೆದನು. ಮುಂಜಾನೆ ಬರುವ ಯುದ್ಧದಲ್ಲಿ 5 ಚಿನ್ನದ ಬಾಣಗಳಿಂದ 5 ಪಾಂಡವರನ್ನು ಕೊಲ್ಲುತ್ತೇನೆ ಎಂದನು. ಅನುಮಾನದಿಂದ ದುರ್ಯೋಧನ ನೀವು ಪಾಂಡವರಿಗೆ ಈ ಬಾಣಗಳನ್ನು ಕೊಡುತ್ತೀರೋ ಅಥವಾ ಪಾಂಡವರನ್ನು ಕೊಲ್ಲುತ್ತೀರಾ ಎಂದನು. ಸರಿ ಎಂದು ನೀನೇ ಒಂದು ಸಲಹೆ ಕೊಡು ಎಂದನು. ಆಗ ದುರ್ಯೋಧನ, ಈ ಬಾಣಗಳನ್ನು ನನಗೆ ಕೊಡಿ, ನಾನು ನಿಮಗೆ ಮುಂಜಾನೆ ನೀಡುತ್ತೇನೆ ಎಂದನು. ಸರಿ ಎಂದು ಭೀಷ್ಮ ಆ ಬಾಣಗಳನ್ನು ದುರ್ಯೋಧನಗೆ ನೀಡಿದನು. ಆಗ ಅವುಗಳನ್ನು ಕಳೆಯಬೇಡ, ಪಾಂಡವರಿಗೆ ಕೊಡುವುದೇ ಬೇಡ ಎಂದನು. ಸರಿ ಎಂದು ದುರ್ಯೋಧನ ಅಲ್ಲಿಂದ ಹೊರಟನು. ವಿಷಯ ತಿಳಿದ ಶ್ರೀಕೃಷ್ಣನು ಅರ್ಜುನನಿಗೆ ಆ ಬಾಣಗಳನ್ನು ಪಡೆದುಕೊಳ್ಳುವಂತೆ ಹೇಳಿದನು. ಅರ್ಜುನ ಸೀದಾ ದುರ್ಯೋಧನ ಹತ್ರ ಬಂದು, ದುರ್ಯೋಧನ, ನೀನು ನೀಡಿದ ವರವನ್ನು ಇದೀಗ ಕೇಳುತ್ತಿದ್ದೇನೆ. ಆ 5 ಚಿನ್ನದ ಬಾಣಗಳನ್ನು ನನಗೆ ಕೊಡು ಎಂದನು. ಬೇರೆ ದಾರಿ ಕಾಣದೆ ದುರ್ಯೋಧನ ಆ ಬಾಣಗಳನ್ನು ಅರ್ಜುನನಿಗೆ ಕೊಟ್ಟು ಸಪ್ಪೆ ಮರಿ ಹಾಕಿಕೊಂಡು ಸೀದಾ ಭೀಷ್ಮರ ಬಳಿ ಬಂದನು. ಧನ್ಯವಾದಗಳು. ಈ ಕಥೆಯನ್ನ ಹೇಳಿರುವಂತಹ ಇವರಿಗೆ ಆಶಾ ಮೇಡಮ್ ಅವರು ವೇದಿಕೆಯ ಮೇಲೆ ಬಂದು ಸರ್ಟಿಫಿಕೇಟ್ ಅನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಪುಟಾಣಿ ಮಗು ಈಗಷ್ಟೇ ಸ್ಕೂಲಿಂದ ಬಂದು ಅಲ್ಲಿಯ ಕೆಲಸವನ್ನ ಮುಗಿಸಿ ಬಂದು ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಕಥೆಯನ್ನ ಹೇಳಿದೆ. ಆದ್ರಿಂದ ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ನೀಡಲೇಬೇಕು. ತಪ್ಪಾಗುವಂಥದ್ದು ಸಹಜ, ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕುರುಕ್ಷೇತ್ರ ಯುದ್ಧದ ಬಗ್ಗಿನ ಕಥೆಯನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಚಿಕ್ಕ ವಿಷಯವಂತೂ ಅಲ್ಲೇ ಅಲ್ಲ. ಶ್ರೇಯಾ ಸುಳ್ಯ ಇವರಿಗೆ ಪದ್ಮಶ್ರೀ ಮೇಡಮ್ ಅವರು ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಇಲ್ಲಿಗೆ ನಮ್ಮ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಳ್ತಾ ಇದೆ. ಇವತ್ತು ನಿಮ್ಮೆಲ್ಲರ ಸಮಯವನ್ನ ನೀಡಿ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದಂತಹ ನೃತ್ಯ ಪ್ರದರ್ಶನ, ಹಾಡುಗಾರಿಕೆಯನ್ನ ನೀಡಿದಂತಹ ಎಲ್ಲ ಪ್ರತಿಭೆಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು. ಅಷ್ಟೇ ಅಲ್ಲದೆ ರುಚಿಕರವಾದಂತಹ ತಿಂಡಿ ತಿನಿಸುಗಳನ್ನ ತಂದಂತಹ ಎಲ್ಲ ಪೋಷಕರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಪ್ರತಿ ಬಾರಿಯೂ ಇಂತಹ ಒಂದು ಅದ್ಭುತವಾದಂತಹ ವೇದಿಕೆಯನ್ನ ನಮಗೆ ಕಲ್ಪಿಸಿಕೊಡುವಂತಹ ಭುವನಾಭಿರಾಮ ಉಡುಪ ಸರ್ ಅವರು, ಯುಗ ಪುರುಷ ವೇದಿಕೆಗೂ ಕೂಡ ಸದಾ ನಾವೆಲ್ಲರೂ ಚಿರಋಣಿಯಾಗಿರ್ತೇವೆ ಅಂತ ಕೇಳ್ತಾ ಧನ್ಯವಾದಗಳು.